ಆತ್ಮೀಯ ಬಂಧುಗಳೇ, ಮಾಡೂರು ಹರಿಶ್ಚಂದ್ರ ನಾಯ್ಗ 60. ಯಕ್ಷಕರ್ಮಿ ಹರಿಶ್ಚಂದ್ರ ನಾಯ್ಗ ಮಾಡೂರು ಇವರಿಗೆ 60 ಸಂವತ್ಸರಗಳ ಸಂಭ್ರಮಾಚರಣೆ ಕಾರ್ಯಕ್ರಮ ಈಗಾಗಲೇ ಕಾಲಮಿತಿಯಲ್ಲಿ ಕೀರ್ತನ್ ನಾಯ್ಗ ಮಾಡೂರು ಇವರಿಂದ ಹಿಂದೂಸ್ತಾನಿ ಗಾಯನ ಹಾಗೂ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ಶ್ರೀರಾಮ ದರ್ಶನ ಎನ್ನುವಂತಹ ಯಕ್ಷಗಾನ ತಾಳಮದ್ದಲೆ 2 ಹಂತಗಳ ಕಾರ್ಯಕ್ರಮ ಮುಕ್ತಾಯಗೊಂಡು 3ನೇ ಹಂತದ ಸಭಾ ಕಾರ್ಯಕ್ರಮ ಮಾಡೂರು ಹರಿಶ್ಚಂದ್ರ ನಾಯ್ಗರವರಿಗೆ ಗೌರವಾಭಿನಂದನ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಗೈಯಲು ನಮ್ಮೊಂದಿಗಿದ್ದಾರೆ ಶ್ರೀ ಸತ್ಯಶಂಕರ ಬಳ್ಳಾವ ಧರ್ಮಾಧಿಕಾರಿಗಳು, ಶೃಂಗೇರಿ ಶಾಖಾ ಮಠ ಕೋಟೆಕಾರ್, ಹಾಗೂ ಆಶೀರ್ವಚನಗೈಯಲ್ಲಿದ್ದಾರೆ ಶ್ರೀ ಕ್ಷೇತ್ರದ ತಂತ್ರಿವರೇಣ್ಯರು ಬ್ರಹ್ಮಶ್ರೀ ಬಿ ಕೇಶವ ಪುರೋಹಿತ ರತ್ನ. ಹಾಗೆಯೇ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ ಶ್ರೀ ರವೀಂದ್ರ ರೈ ಕಲ್ಲಿಮಾರು, ಅಧ್ಯಕ್ಷರು ಬಂಟರ ಸಂಘ ಉಳ್ಳಾಲ ವಲಯ. ಮುಖ್ಯ ಅತಿಥಿಗಳಾಗಿ ಗಣ್ಯರಾಗಿ ಉಪಸ್ಥಿತಿ ಶ್ರೀ ಪ್ರಮೋದ್ ಕಾಪಿಕಾಡ್, ಇನ್ಸ್ಪೆಕ್ಟರ್ ಸುರತ್ಕಲ್ ಠಾಣೆ, ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಅಧ್ಯಕ್ಷರು ಕೋಟೆಕಾರ್ ಪಟ್ಟಣ ಪಂಚಾಯತ್, ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸ್ಥಾಪಕಾಧ್ಯಕ್ಷರು ವಿದ್ಯಾರತ್ನ ವಿದ್ಯಾಸಂಸ್ಥೆ ದೇರಳಕಟ್ಟೆ, ಶ್ರೀ ಸುಂದರ ಆಚಾರ್ಯ, ಅಧ್ಯಕ್ಷರು ನೆಲ್ಲಿಸ್ಥಳ ಶ್ರೀ ಕಾಳಿಕಾಂಬ ದೇವಸ್ಥಾನ ಅರ್ಥಾತ್ ಈ ಕ್ಷೇತ್ರ, ಶ್ರೀ ಕೃಷ್ಣಪ್ಪ ಕಿನ್ಯ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರು, ಶ್ರೀ ಸತೀಶ್ ಅಡಪ ಸಂಕಬೈಲು ಇವರು ಸಹ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರು, ಶ್ರೀ ಬಾಬು ಶ್ರೀ ಶಾಸ್ತ್ರ ಕಿನ್ಯ, ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಸಂಘ ಕಿನ್ಯ ಇದರ ಅಧ್ಯಕ್ಷರು, ಶ್ರೀ ಸುಜಿತ್ ಮಾಡೂರು, ಕೌನ್ಸಿಲರ್ ಕೋಟೆಕಾರ್ ಪಟ್ಟಣ ಪಂಚಾಯತ್ 3ನೇ ವಾರ್ಡ್, ಶ್ರೀಮತಿ ಶೋಭಾ ಪಿ ಪೂಂಜ, ಅಧ್ಯಕ್ಷರು ಅಂಬುರುಹ ಯಕ್ಷ ಪ್ರತಿಷ್ಠಾನ ಬೊಟ್ಟಿಕೆರೆ. ಹಾಗೆ ಅಭಿನಂದನಾ ಭಾಷಣಗೈಯಲ್ಲಿದ್ದಾರೆ ಶ್ರೀ ಸರ್ಪಂಗಳ ಈಶ್ವರ ಭಟ್, ಹಿರಿಯ ಯಕ್ಷಗಾನ ಅರ್ಥಧಾರಿಗಳು, ಪ್ರವಚನಕಾರರು. ಇವರುಗಳೆಲ್ಲರನ್ನು ಹರಿಶ್ಚಂದ್ರ ನಾಯ್ಗ ದಂಪತಿಗಳು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ವೇದಿಕೆಗೆ ಅತ್ಯಂತ ಆದರದಿಂದ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ಹರಿಶ್ಚಂದ್ರ ಮತ್ತು ಶ್ರೀಮತಿ ಸತ್ಯವತಿ ಹರಿಶ್ಚಂದ್ರ ದಂಪತಿಗಳು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಶ್ರೀ ಹರಿಶ್ಚಂದ್ರ ನಾಯ್ಗ ಮಾಡೂರು ಇವರ ಸಂಭ್ರಮಾಚರಣೆಯ 60ನೆಯ ಸಂಭ್ರಮಾಚರಣೆಯ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಈಗಾಗಲೇ ಅವರ ಮಗ ಯಕ್ಷಕರ್ಮಿ ಮಾಸ್ಟರ್ ಕೀರ್ತನ್ ನಾಯ್ಗ ಮಾಡೂರು ಇವರಿಂದ ಹಿಂದೂಸ್ತಾನಿ ಗಾಯನ ಹಾಗೂ ಜಿಲ್ಲೆಯ ಪ್ರಸಿದ್ಧ ಅರ್ಥಧಾರಿಗಳಿಂದ ಶ್ರೀರಾಮ ದರ್ಶನ ಎನ್ನುವಂತಹ ಯಕ್ಷಗಾನದ ತಾಳಮದ್ದಲೆಯೊಂದಿಗೆ ಕಾರ್ಯಕ್ರಮ ಮೂಡಿ ಬಂದಿದೆ. ಇದೀಗ 3ನೇ ಹಂತದಲ್ಲಿ ಹರಿಶ್ಚಂದ್ರ ನಾಯ್ಗ ಮಾಡೂರು ಇವರಿಗೆ ಗೌರವಾಭಿನಂದನೆಯ ಸಭಾ ಕಾರ್ಯಕ್ರಮ. ಹರಿಶ್ಚಂದ್ರ ನಾಯ್ಗ ಮಾಡೂರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುರೋಹಿತ ರತ್ನ ಬಿ ಕೇಶವ ಇವರನ್ನು ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಂದರಾಚಾರ್ಯ ಕ್ಷೇತ್ರದ ಅಧ್ಯಕ್ಷರು, ಆತ್ಮೀಯ ಬಂಧುಗಳೇ, ಸಂಪನ್ನಗೊಂಡಂತಹ ವೇದಿಕೆಯಲ್ಲಿ ಪುರೋಹಿತ ರತ್ನ ಶ್ರೀ ಬಿ ಕೇಶವ ಇವರನ್ನು ವೇದಿಕೆಗೆ ಅತ್ಯಂತ ಗೌರವ. ಆತ್ಮೀಯರೇ, ಕಾರ್ಯಕ್ರಮ ಈಗಾಗಲೇ 2 ಹಂತದ ಕಾರ್ಯಕ್ರಮ ಆಗಿದೆ. ಆದರೂ ಕೂಡ ಯಕ್ಷಗಾನದ ಈ ಒಂದು ಯಕ್ಷ ರಂಗಕರ್ಮಿಯ ಸಭಾ ಕಾರ್ಯಕ್ರಮ ಆದುದರಿಂದ ಯಕ್ಷಗಾನ ಶೈಲಿಯ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಯಕ್ಷಗಾನ ಶೈಲಿಯ ಪ್ರಾರ್ಥನೆಗಾಗಿ ಶ್ರೀಯುತ ರಾಜಾರಾಮ ಹೊಳ್ಳ ಮತ್ತು ಬಳಗದವರನ್ನು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಗುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಗಜಮುಖ ನಾನೇನ ಪಾದವ ನೆನೆವೆ ನಿಜವಾಗಿ ಕರುಣಿದು ವರಗಳ ಪ್ರಭುವೆಯೇ ನಿಜವಾಗಿ ಕರುಣಿದು ವರಗಳ ಪ್ರಭುವೇ ಆತ್ಮೀಯ ಬಂಧುಗಳೇ, ಯಕ್ಷಗಾನ ಶೈಲಿಯ ಪ್ರಾರ್ಥನೆಯೊಂದಿಗೆ ಯಕ್ಷರಂಗಕರ್ಮಿ ಶ್ರೀ ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರ 60ರ ಸಂಭ್ರಮದ ಗೌರವಾಭಿನಂದನ ಕಾರ್ಯಕ್ರಮ ಆರಂಭಗೊಂಡಿದೆ. ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ಇದರ ಸದಸ್ಯರು ಶ್ರೀಯುತ ಸತೀಶ್ ಅಡಪ ಸಂಕಬೈಲು. ಕ್ಷೇತ್ರದ ಆರಾಧ್ಯ ದೇವರಾದಂಥ ಶ್ರೀ ಕಾಳಿಕಾಂಬ ತಾಯಿಗೆ, ಪರಿವಾರ ದೈವ ದೇವರುಗಳಿಗೆ ನಮಸ್ಕರಿಸಿಕೊಳ್ಳುತ್ತಾ, ಶರನ್ನವರಾತ್ರಿಯ ಆರಂಭ ಕಾಲದ ವಿಶೇಷ ದಿನವಾದಂಥ ಇಂದು ನಾವೆಲ್ಲ ಸಂಪನ್ನಗೊಂಡಿದ್ದೇವೆ. ವಿಶೇಷವಾಗಿ ನಮ್ಮೆಲ್ಲರ ಆತ್ಮೀಯರು, ರಂಗಕರ್ಮಿ, ಯಕ್ಷಕರ್ಮಿ ಅಥವಾ ಇನ್ನು ಯಾವುದೇ ಹೆಸರಿನಿಂದ ಅವರನ್ನು ಕರೆದರೂ ಹರಿಶ್ಚಂದ್ರ ನಾಯಕ ಮಾಡೂರು ಇವರನ್ನು ಒಂದು 60ರ ಸಂಭ್ರಮದಲ್ಲಿ ಗುರುತಿಸಬೇಕೆಂಬ ನೆಲೆಯಲ್ಲಿ ಒಂದು ಚಿಕ್ಕದಾದಂಥ ಹೋರಾಟ ಅವರ ಮಿತ್ರವರ್ಗದವರು ನಾವು ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಇವತ್ತು ನಮಗೆ ಆಶೀರ್ವಚನ ನೀಡುವಂಥ ಶ್ರೀಯುತ ಕೇಶವಾಚಾರ್ಯರು, ತಂತ್ರಿವರ್ಯರು, ಉಳಿಯ ತಡ್ಕ, ವಿಶೇಷವಾಗಿ ದೀಪವನ್ನು ಪ್ರಜ್ವಲನೆ ಮಾಡುವಂಥ ನಮ್ಮ ಶಂಕರ ಮಠದ ಆಡಳಿತಾಧಿಕಾರಿಯಾದಂಥ ಸತ್ಯಶಂಕರ ಬಳ್ಳಾವರವರೇ, ಸಭಾಧ್ಯಕ್ಷನ ವಹಿಸಿಕೊಂಡಂಥ ರವೀಂದ್ರ ರೈ ಕಲ್ಲಿಮಾರ್ರವರೇ, ಉಪಸ್ಥಿತಿ ಇರುವಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರೇ, ಸುಂದರ ಆಚಾರ್ಯರೇ, ಕೃಷ್ಣಪ್ಪ ಕಿನ್ಯಾರವರೇ, ಶ್ರೀಮತಿ ಶೋಭಾ ಪುರುಷೋತ್ತಮ ಪೂಂಜರೆ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರೇ, ಬಹುಶಃ ಯಕ್ಷಗಾನ ನಮಗೆ ಸಮಾಜದಲ್ಲಿ ಕೆಲವು ಋಣಗಳು ಅಂತ ಇದೆ. ದೇವಋಣ, ಪಿತೃಋಣ, ಭೂಮಿ ಋಣ, ಅದರಲ್ಲಿ ವಿಶೇಷವಾಗಿ ಒಂದು ಕಲೆಯ ಋಣವನ್ನು ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಯಕ್ಷಗಾನಾದಿತ್ಯಾದಿಂಥ ಎಲ್ಲ ಕಡೆಗಳಲ್ಲಿ ದುಡಿಯುತ್ತಿರತಕ್ಕಂಥ ಹಲವು ಮಾನ್ಯರನ್ನು ಒಂದು ಮಿತಿಯಲ್ಲಿ ಅಥವಾ ಒಂದು ಪರಿಧಿಯಲ್ಲಿ ಅವರ ಸೇವೆಯನ್ನು ಗುರುತಿಸಿ ಸಮಾಜ ಅವರನ್ನು ಒಂದು ಸನ್ಮಾನಿಸುವ ಅಥವಾ ಅಭಿನಂದಿಸುವ ಕಾರ್ಯಕ್ರಮವನ್ನು ಮಾಡಬೇಕಾದಂಥ ಋಣ ನಮ್ಮ ಮೇಲಿದೆ. ಹರಿಶ್ಚಂದ್ರ ನಾಯಕರು ಈ ರಂಗಕ್ಕೆ ಬಂದು 40-45
ವರ್ಷಗಳು ಆಗಿರಬಹುದು. ನಾನು ಮಂಜೇಶ್ವರ ಭಾಗದಲ್ಲಿ ಯಕ್ಷಗಾನವನ್ನು ಯಕ್ಷ ಬಳಗ ಎಂಬ ಸಂಸ್ಥೆಯನ್ನು ಕಟ್ಟಿ 34 ವರ್ಷಗಳು ಕಳೆದವು. ಆ 34 ವರ್ಷವು ಹರಿಶ್ಚಂದ್ರರ ಸೇವೆ ಅಲ್ಲಿ ಸಂದಿದೆ ಎಂಬುದಕ್ಕೆ ನನಗೆ ಬಹಳ ಅಭಿಮಾನ ಇದೆ, ಸಂತೋಷ ಇದೆ. ಬಹುಶಃ ಹರಿಶ್ಚಂದ್ರರು ಅವರ ಮಕ್ಕಳು ಇಲ್ಲದಿದ್ದರೆ ನನ್ನ ಯಕ್ಷ ಬಳಗ ಇವತ್ತು ನಾಮ ಅವಸ್ಥೆ ಆಗ್ತಿತ್ತು. ಯಾವುದೇ ಒಂದು ಫಲಾಫಲೇಕ್ಷೆ ಇಲ್ಲದೆ ಒಬ್ಬ ವ್ಯಕ್ತಿ ದುಡಿಯುವಂಥವನನ್ನು ನಾವು ಗುರುತಿಸದೆ ಹೋದರೆ ನಾವು ಕೃತಜ್ಞರಾಗಿರ್ತೇವೆ ನಾವು ಸಮಾಜಕ್ಕೆ. ಬಹುಶಃ ಆ ಕಾಲದಲ್ಲಿ ನನಗೆ ಸರಿಯಾಗಿ ನೆನಪಿದೆ, ಕೇರಳ ಕರ್ನಾಟಕದ ಬಾರ್ಡರ್ ಅಂದರೆ ಗಡಿ ಭಾಗದಲ್ಲಿ ಇಲ್ಲಿನ 42 ನಂಬರ್ ಬಸ್ ಹೋಗ್ತದೆ. ಆಮೇಲೆ ಆ ಕಡೆಯಿಂದ ಕೇರಳ ಬಸ್ಸನ್ನು ಹಿಡ್ಕೊಂಡು ಹೋಗಬೇಕು. ನಮ್ಮ ಕಾರ್ಯಕ್ರಮ ಆಷಾಢ ತಿಂಗಳಲ್ಲಿ, ಆಟಿ ತಿಂಗಳಲ್ಲಿ, ಜಡಿ ಮಳೆಯ ಸಮಯ. ತನ್ನ ಮೊದಲ ಮಗ ಮಯೂರನನ್ನು ಹಿಡ್ಕೊಂಡು, ಚೆಂಡೆ ಮೊದಲನ್ನು ಹಿಡ್ಕೊಂಡು ನಮ್ಮಲ್ಲಿಗೆ ಮಂಜೇಶ್ವರಕ್ಕೆ ಅಯ್ಯಪ್ಪ ಮಂದಿರಕ್ಕೆ ಬರ್ತಾಯಿದ್ರು. ಹಾಗಾಗಿ ನಾವೆಲ್ಲ ಸೇರುವಾಗ ನಮ್ಮ ಆತ್ಮೀಯರಾದಂಥ 2-3, ನಾನು ಹೆಸರಲ್ಲಿ ಉಲ್ಲೇಖ ಮಾಡೋದಿಲ್ಲ, ಹರೀಶನಿಗೆ ಒಂದು ಕಾರ್ಯಕ್ರಮ ಮಾಡಬೇಕು, ತಾವೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ಆ ಸಮಿತಿ ಗಿಮಿತಿ ಏನೂ ಬೇಡ. ಬಹುಶಃ ಇದೊಂದು ಚಾರಿತ್ರಿಕವಾದಂಥ ವಿಸ್ಮಯವಾದಂಥ ಒಂದು ಘಟನೆ. ಒಂದು ಸಮಿತಿಗೆ ಅಭಿನಂದನಾ ಸಭೆಗೆ ಒಂದು ಸಮಿತಿ ಅಂತ ಇರ್ತದೆ. ಇದಕ್ಕೆ ಯಾರೂ ಅಧ್ಯಕ್ಷರಿಲ್ಲ, ಯಾರೂ ಕಾರ್ಯದರ್ಶಿ ಇಲ್ಲ, ಯಾರೂ ಇಲ್ಲ, ನಾವೆಲ್ಲರೂ ಸಮಾನ ಮನಸ್ಕರು, ನಮ್ಮಿಂದ ಆದಷ್ಟು ಮಾಡುವುದು ಅಂತೇಳಿ. ಬಹುಶಃ ಸ್ವಲ್ಪ ಹರಿ ಅಪ್ ಮಾಡಿದ. ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಹರಿ ಅಪ್ ಅಂದರೆ ಒಂದು ಸ್ವಲ್ಪ ವೇಗ ಅಂತ. ಅದರಿಂದ ನಮಗೆ ಈಗ ಹೊರಿಯಾಗಿದೆ. ಈಗ ನಾವು ಅಂದರೆ ಹೊರಿ ಬೇಸರ ಅಲ್ಲ, ಆ ಬೇಸರ ಎಲ್ಲ ಆಗ್ತದೆ ಕಾರ್ಯಕ್ರಮ ಆದಾಗ. ಇದನ್ನೊಂದು ಸಾಮೂಹಿಕವಾಗಿ ಇವನಿಗೆ ಒಂದು ಆಗಬೇಕಿತ್ತು ಅಂತ ನಮ್ಮ ಸಂಕಲ್ಪ ಇತ್ತು. ಮಂಗಳೂರಿನ ಪುರಭವನದಲ್ಲಿ ಹರಿಶ್ಚಂದ್ರನಂಥ ಯಕ್ಷಗಾನದ ಪರಿಚಾರಕ ಅಂತ ನಾನು ಅವನನ್ನು ಇವತ್ತು ಕರೀತೇನೆ. ಅವರು ಒಬ್ಬ ಪರಿಚಾರಕರು. ಇಂತಹ ಪರಿಚಾರಕರಿಲ್ಲದೆ ಯಕ್ಷಗಾನ ಯಾವುದು, ಒಬ್ಬ ಯಜಮಾನ ಆದರೆ ಏನೂ ಆಗಲಿಕ್ಕಿಲ್ಲ, ಒಬ್ಬರು ಭಾಗವತರಾದರೆ ಏನೂ ಆಗಲಿಕ್ಕಿಲ್ಲ. ಇವರು ಸರ್ವಾಂಗವನ್ನು ಬಲ್ಲವರು. ನಮ್ಮಲ್ಲಿ ಚಕ್ರತಾಳಕ್ಕಂತ ಒಂದು ದೊಡ್ಡ ಸೆಟ್ಟಿಗೆ ಬಂದರು ಇವರು. ಚಕ್ರತಾಳಕ್ಕೆ ಬರುವಾಗ ಹಿಮ್ಮೇಳದಲ್ಲಿ ಮದ್ದಳೆ ಬಾರಿಸಲಿಕ್ಕೆ ಜನ ಇಲ್ಲದಾಯಿತು. ನಾನು ಬಾರಿಸಿ, ನಾನಿದ್ದೇನೆ ಅಂತ ಹೇಳಿದೆ. ನನಗೆ ಈಗಲೂ ನೆನಪಿದೆ, ಮಂಜೇಶ್ವರ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರ ಸರ್ಕಾರಿ ಕಾರ್ಯಕ್ರಮ, ಮಂಜೇಶ್ವರ ಅವರ ಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ, ಕೃಷ್ಣಾರ್ಜುನ ಕಾಲದ ಪ್ರಸಂಗ. ಭಾಗವತರು ಬರುವಾಗ ಅವರು ಹೇಳಿದ್ರು, ನಾನು ಎಲ್ಲಿಯೋ ಸಿಕ್ಕಿಕೊಂಡಿದ್ದೇನೆ, ನನಗೆ ಬರುವಾಗ ಇವರು ಮಲಯಾಳಿಗಳು, ಅವರಿಗೆ ಟ್ರೈನ್ ಬೇಕು, ಮಲಬಾರ್ ಟ್ರೈನಲ್ಲಿ ಹೋಗಬೇಕು ಎಂದು ಪರಿಪಾಟಿ ಸ್ಟಾರ್ಟ್ ಆಗೋದಿಲ್ಲ ಅಂತ. ಹರಿಶ್ಚಂದ್ರ ಹೇಳಿದ್ರು, ನಾನು ಭಾಗವತಿಗೆ ಮಾಡ್ತೇನೆ, ನೀವು ಒಂದು ಎಡ ಕೊಟ್ಟರೆ ಸಾಕು ಅಂತ ಹೇಳಿದ್ರು. ಅರ್ಧ ಗಂಟೆ ಆಗುವಾಗ ಎಲ್ಲರೂ ಬಂದರೂ ನಮ್ಮ ಮಾನ ಮರ್ಯಾದೆ ಉಳಿಯಿತು. ಅಂತಹ ಹಲವು ಸನ್ನಿವೇಶಗಳಲ್ಲಿ ನಮ್ಮ ಮಾನ ಮತ್ತು ಮರ್ಯಾದೆಯನ್ನು ಸಂಘಾಟಕರ ಉಳಿಸಿಕೊಟ್ಟಂಥವ ಈ ಹರಿಶ್ಚಂದ್ರ ನಾಯಕ. ಕ್ಷಮಿಸಬೇಕು, ಸರ್ಪಂಗಳ ವಿಶ್ವಭಟ್ರು ಪ್ರೊಫೆಸರ್ ಅವರು ಅಭಿನಂದನಾ ಭಾಷಣ ಮಾಡುವುದು, ಇದು ನನ್ನ ಅಭಿನಂದನೆ ಆಗ್ತದೆ. ಈ ಪ್ರಾಸ್ತಾವಿಕೆಯಲ್ಲಿ ಹೇಳುವುದು ಇಷ್ಟೇ, ಇಂತಹ ಪುಣ್ಯಾತ್ಮನನ್ನು ನಮ್ಮೆಲ್ಲರ ಜನ ಕಡಿಮೆ ಇರಲಿ, ತೊಂದರೆ ಇಲ್ಲ. ಕೇರಳದಲ್ಲಿ ಒಂದು ರಾಜಕೀಯ ಪಕ್ಷಗಳು ಭಾಷಣ ಮಾಡುವಾಗ ಅವರಿಗೆ ಜನ ಬೇಡ, ಸಿದ್ಧಾಂತ ಮತ್ತು ಅವರ ತತ್ವಗಳನ್ನು ಹೇಳುವುದು ಮಾತ್ರ ಗುರುಗಳಿಗೆ ಗೊತ್ತಿರಬಹುದು. ಹಾಗೆ ನಮಗೆ ಅಭಿಮಾನ, ಹರಿಶ್ಚಂದ್ರರಿಗೆ ಒಂದು ಸನ್ಮಾನ, ಅದು ಇಲ್ಲಿ ಈ ಕ್ಷೇತ್ರದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಆಗಬೇಕು ಅಂತ ಹೇಳಿದರೆ ಅದು ದೈವ ಸಂಕಲ್ಪ ಅಂತ ನಾನು ಗ್ರಹಿಸ್ತೇನೆ. ಇದಕ್ಕೆ ಕೈ ಜೋಡಿಸಿದಂಥ ಈ ಮಹಾತ್ಮನನ್ನು, ಈ ಪುಣ್ಯಾತ್ಮನನ್ನು ಅವನ್ನ ನಾನು ಹೇಳಿದರೆ ನೋಡಿ, ಚೆಂಡೆ ಮೆರವಣಿಗೆ ಹೋಗುವ ಶೋಭಾಯಾತ್ರೆಗೆ ಚೆಂಡೆ ಬಿಡಿತಾನೆ, ಭಜನೆ ಬೇಕಾ ಶುಷ್ಯವಾಗಿ ಭಜನೆ ಮಾಡ್ತಾನೆ, ಮದ್ದಳೆ ಬೇಕಾ, ಚೆಂಡೆ ಬೇಕಾ, ಭಾಗವತಿಗೆ ಬೇಕಾ, ಚಕ್ರದಾಳ ಬೇಕಾ, ಬೇಡ. ಇವತ್ತೊಂದು ಜಯದ್ರಥ ಮಾಡಲಿಕ್ಕೆ ವೇಷಧಾರಿ ಇಲ್ಲ, ಬಂದಿಲ್ಲ, ಯಾನು ಬರಪೆ ಕಟ್ಟಿ ಅಂತ ಈಗ ನಿಂತ ರಂಗಸ್ಥಳದಲ್ಲಿ ನಮ್ಮ ಮರ್ಯಾದೆಯೆಲ್ಲ ಉಳಿಯುತ್ತಲ್ಲಿ. ಅಂಥ ವ್ಯಕ್ತಿಯನ್ನು ಸಮಾನ ಮನಸ್ಕರಾದ ನಾವೆಲ್ಲರೂ ಅಭಿವಾದಿಸಿ ಅಭಿನಂದಿಸುವುದು, 100 ಕಾಲ ಬಾಳಲಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲೇಬೇಕಾಗ್ತದೆ. ನಮ್ಮ ಜೊತೆ ಕೈ ಜೋಡಿಸಿದಂಥ ಎಲ್ಲ ಮಾನ್ಯರಿಗೂ ಈ ಹರಿಶ್ಚಂದ್ರ ನಾಯಕ ಅಭಿಮಾನ 60ರ ಅಭಿಮಾನದ ಎಲ್ಲ ನಾವು ಅವರಿಗೆ ಅಭಿನಂದನೆಯನ್ನು ತಿಳಿಸಿಕೊಳ್ಳುತ್ತಾ, ಯಕ್ಷಗಾನವನ್ನು ಉಳಿಸಿ ಬೆಳೆಸ್ತೇವೆ ಅಂತ ನಾವು ಒಂದು ಸ್ಲೋಗನ್ ಹೇಳ್ತಾ ಇರ್ತಾರೆ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕು. ಯಾರು ಬೆಳೆಸಬೇಕು? ಯಾವ ಕಲಾವಿದರ ಮಕ್ಕಳು ಈಗ ಕಲಾವಿದರಾಗಿದ್ದಾರೆ? ಯಾವ ಕಲಾವಿದ ಯಕ್ಷಗಾನದಲ್ಲಿ ವ್ಯವಸಾಯ ಮಾಡಿದ ಬೆರಳೆಣಿಕೆ ಮಂದಿರ್ಬೋದು. ಆದರೆ ತನ್ನ 2 ಪುತ್ರ ರತ್ನರನ್ನು ಈ ಎರಡು ದೊಡ್ಡ ಸಾಧನೆ ಮಾಡಿ ಒಬ್ಬ ಹಿಮ್ಮೇಳದಲ್ಲಿ ದೊಡ್ಡ ಭಾಗವತರಿಗೆ ಇವತ್ತು ಮದ್ದಳೆ ಬಾರಿಸುವಂಥ ಒಂದು ಪುಣ್ಯಾತ್ಮ ಮಯೂರ ನಾಯಕನಾಗಲಿ. ಇವತ್ತು ಒಂದು ಹಿಂದೂಸ್ತಾನಿ ಹಾಡುಗಾರಿಕೆಯನ್ನು ಕೇಳಿದರೆ ನನ್ನ ಹೃದಯ ತುಂಬಿ ಬಂತು. ನಾನು ಕೇಳಿದ್ದೇನೆ, ಭೀಮಸೇನ್ ಜೋಶಿಯವರಾಗಿರ್ಬೋದು, ಇಂಥ ತುಂಬ ದೊಡ್ಡದವರನ್ನು ನಾವು ಕ್ಯಾಸೆಟಲ್ಲಿ ಕೇಳಿರ್ಬೋದು ಅಥವಾ ಟೌನ್ ಹಾಲಲ್ಲಿ ಕೇಳಿರ್ಬೋದು. ಅಂತಹ ಆ ಒಂದು ಘರಾಣೆಯನ್ನು ಆಡಿದಂಥ ಅವನಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ನೋಡಿದ್ರಲ್ಲಿ ತುಂಬ ಇನ್ನು ಮುಂದಕ್ಕೆ ಎತ್ತರಕ್ಕೆ ಬೆಳೆಸುವಂಥ ಒಂದು ಅನುಗ್ರಹವನ್ನು ಪ್ರಾರ್ಥನೆ ದಾಯಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ
ಇದೊಂದು ಸಾಂಕೇತಿಕವಾಗಿ ಸನ್ಮಾನ ಆಗಿರಬಹುದು. ಎಲ್ಲರೆಲ್ಲ ಸೇರಿಕೊಂಡು ಮಂಗಳೂರಿನ ಪುರಭವನದಲ್ಲಿ ಇವನಿಗೆ ದೊಡ್ಡ ಹರಿಶ್ಚಂದ್ರ ನಾಯಕರಿಗೆ ಒಂದು ಸನ್ಮಾನ ಮಾಡುವಂಥ ಸುಯೋಗ ನಮ್ಮ ಪಾಳಿಗೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಹರಿಶ್ಚಂದ್ರಿಗೊಮ್ಮೆ ಸಿಟ್ಟು ಬರ್ತದೆ. ಯಾವಾಗ ಅಂತ ಹೇಳಿದರೆ, ಸಭಾ ಕಾರ್ಯಕ್ರಮದಲ್ಲಿ ಇವತ್ತು ಮದ್ದಳೆಯನ್ನು ನುಡಿಸುವುದು ಹರಿಶ್ಚಂದ್ರ, ಯಾರಿಗೂ ಗೊತ್ತಿರಲಿಲ್ಲ, ಪ್ರೊನೌನ್ಸಿಯೇಷನ್ನಲ್ಲಿ ಮಿಸ್ಟೇಕ್ ಬರ್ತದೆ, ನಾಯಕ ಅಂತ ಹೇಳೋದು. ಆಗ ಅವರು ಬರ್ತಾರೆ, ನಾಯಕ ಅಲ್ಲ, ನಾನು ನಾಯಕ, ನಾ ಬರ್ದು ಯಾ ಬರ್ದು ಕಾವತ್ತು ಮಾಡಬೇಕು ಅಂತ ಅದನ್ನು ಘಂಟಾಘೋಷವಾಗಿ ಹೇಳ್ತಾರೆ. ಅಲ್ಲಿ ತಪ್ಪಿದ್ದನ್ನು ತಿದ್ದುವಂಥದ್ದು. ಉದಾಹರಣೆಗೆ ನಮ್ಮ ಕೈಯಾರ ಕಿಂಜಣ್ಣರೈಗಳ ಹೆಸರು ಬೆಂಗಳೂರಿನವರಿಗೆಲ್ಲ ಕೈಯಾರ ಕೀ ಅಣ್ಣರೈ ಅಂತ ಹೇಳ್ತಾರೆ, ಕೀ ಅಣ್ಣ ಅಂತ. ಅವರಿಗೆ ಪ್ರೊನೌನ್ಸಿಯೇಷನ್ ಬರೋದಿಲ್ಲ, ಇಲ್ಲಿ ಅವರಿಗೆ ಬರಬಾರ್ದಲ್ಲ, ಅದನ್ನು ಇವ ಒತ್ತಿ ಹೇಳ್ತೇನೆ, ಸ್ವಾಮಿ ಎನ್ನ ಪುದ ಹರಿಶ್ಚಂದ್ರ ನಾಯಿಗೆ. ಹಾಗೆ ಅಂಥ ಒಂದು ಹೆಸರಿಗೂ ಅನ್ವರ್ಥವಾಗಿ ನುಡಿಯುವಂಥ ನಾಯಕನಾಗಿ ಬಾಳಿ ಬೆಳಗುವಂಥ ಸುಯೋಗ ಅವನಿಗೆ ಪ್ರಾಪ್ತಿಯಾಗಲಿ. ನೀವೆಲ್ಲರಿಗೂ ಇದಕ್ಕೆ ಧನ ಸಹಾಯವನ್ನು ಮಾಡಿ ಅವನಿಗೆ ಉಳಿದದ್ದನ್ನು ಅವನ ಮಡಿಲಿಗೆ ಹಾಕುವಂಥ ಯೋಜನೆಯನ್ನು ಮಾಡಿದ್ದೇವೆ. ಇದಕ್ಕೆಲ್ಲ ಕಾರಣೀಕರ್ತರಾದಂಥ ನಿಮಗೆಲ್ಲರಿಗೂ ಅನಂತ ಕೃತಜ್ಞತೆಯನ್ನು ಹೇಳುತ್ತಾ ನಾನು ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಆತ್ಮೀಯ ಬಂಧುಗಳೇ, ಹರಿಶ್ಚಂದ್ರ ನಾಯಕರವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ ಹೇಳುತ್ತಾ ಈ ಕಾರ್ಯಕ್ರಮದ ಪ್ರಸ್ತುತತೆಯ ಬಗ್ಗೆ ವಿವರವನ್ನು ನೀಡಿದ್ದಾರೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಇದರ ಸದಸ್ಯರು ಶ್ರೀಯುತ ಸತೀಶ್ ಅಡಪ ಸಂಕಬೈಲ್. ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಬಂದಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ ಧರ್ಮ. ಸ್ವಾಗತಕ್ಕಾಗಿ ಯಕ್ಷಗಾನ ಅರ್ಥಧಾರಿ ಶ್ರೀಯುತ ಸದಾಶಿವ ಆಳ್ವ ದೇವಿಪುರ ತಲಪಾಡಿ. ಆತ್ಮೀಯ ಎಲ್ಲ ನಮ್ಮ ಕಲಾಭಿಮಾನಿ ಬಂಧುಗಳೇ, ಒಬ್ಬ ಕಲಾ ಸೇವಕ ಕಲಾಕರ್ಮಿ ದಯವಿಟ್ಟು ಗಣೇಶ್ ಕುಲಾಲ್ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗಣೇಶ್ ಕುಲಾಲ್ ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಬರಲಿ. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಬಹಳ ಪ್ರೀತಿ ಇಟ್ಟು ಹಲವಾರು ಮಂದಿಯನ್ನು ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಹ್ವಾನಿಸಿದಾಗ ಅವರೆಲ್ಲರೂ ಕೂಡ ಸಂತೋಷದಿಂದ ಒಪ್ಪಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಭಾ ಮರ್ಯಾದೆಗನುಗುಣವಾಗಿ ಅವರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಅವರಿಗೆ ಪುಷ್ಪವನ್ನು ಮತ್ತು ಶಾಲನ್ನು ಹಾಕಿ ಹರಿಶ್ಚಂದ್ರ ನಾಯಕರ ಸುಪುತ್ರರಾದಂತಹ ಮಯೂರ್ ನಾಯ್ಗ ಹಾಗೂ ಕೀರ್ತನ್ ನಾಯ್ಗ ಇವರು ದಯವಿಟ್ಟು ಅವರನ್ನು ವೇದಿಕೆಯಲ್ಲಿ ಗೌರವಿಸಬೇಕು, ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಮೊದಲಿಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡುವುದಕ್ಕೆ ಹಿರಿಯ ಬಹುಶ್ರುತ ವಿದ್ವಾಂಸರಾದ ಸ್ವತಃ ಕಲಾವಿದರಾದ ಶ್ರೀ ಸತ್ಯಶಂಕರ ಬುಳ್ಳಾವ ಧರ್ಮಾಧಿಕಾರಿಗಳು ಶೃಂಗೇರಿ ಶಾಖೆ ಕೋಟೆಕಾರು ಇವರು ನಮ್ಮ ಪ್ರೀತಿಗೆ ಹೋಗೊಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡುವುದಕ್ಕಿದ್ದಾರೆ ಹಿರಿಯರಾದ ಬ್ರಹ್ಮಶ್ರೀ ಕೇಶವಾಚಾರ್ಯರು, ಪುರೋಹಿತ ರತ್ನ ಉಳಿಯತಡ್ಕ ನೆಲ್ಲಿಸ್ಥಳ ಶ್ರೀ ಕಾಳಿಕಾಂಬ ತಂತ್ರಿವರೇಣ್ಯರು, ಬಹುಶ್ರುತ ವಿದ್ವಾಂಸರು ಇವರು ಕೂಡ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯಲ್ಲಿದ್ದಾರೆ. ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸುವವರು ನಮಗೆಲ್ಲ ಚಿರಪರಿಚಿತರಾದವರು ರವೀಂದ್ರ ರೈ ಕಲ್ಲಿಮಾರು, ಅಧ್ಯಕ್ಷರು ಬಂಟರ ಸಂಘ ಉಳ್ಳಾಲ. ಪ್ರಸ್ತುತ ಬಂಟರ ಸಂಘದ ಅಧ್ಯಕ್ಷರಾಗಿ ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ಕೂಡ ಸಮಾಜಮುಖಿಯಾದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ನಮ್ಮ ಈ ಉಳ್ಳಾಲದ ಪರಿಸರದಲ್ಲಿ ಎಲ್ರಿಗೂ ಕೂಡ ಚಿರಪರಿಚಿತರಾದವರು. ಅಂತಹ ರವೀಂದ್ರ ರೈ ಇವರನ್ನು ಪ್ರೀತಿಪೂರ್ವಕವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಗಣ್ಯ ಉಪಸ್ಥಿತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು,
ಸಂಸ್ಥಾಪಕರು ವಿದ್ಯಾರತ್ನ ವಿದ್ಯಾಸಂಸ್ಥೆ ದೇರಳಕಟ್ಟೆ. ಬಹುಶಃ ಇವರು ಕೂಡ ನಮ್ಮ ಉಳ್ಳಾಲ ಪರಿಸರದಲ್ಲಿ ಎಲ್ರಿಗೂ ಕೂಡ ಪರಿಚಿತರಾದವರು. ಒಂದು ವಿದ್ಯಾ ಕ್ರಾಂತಿಯನ್ನು ಮಾಡಿದವರು. ಒಳ್ಳೆಯ ರೀತಿಯಲ್ಲಿ ಒಂದು ಕಲ್ಚರಲ್ ಬೇಸ್ ಅಂತ ನಾವೇನು ಹೇಳ್ತೇವೆ ಅಂತಹ ನೆಲೆಗಟ್ಟಿನಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡುವಂತಹ ಮಹಾನುಭಾವರು, ನಮಗೆಲ್ಲರಿಗೂ ಕೂಡ ಬಹಳ ಆತ್ಮೀಯರು. ಇವತ್ತು ಹರಿಶ್ಚಂದ್ರ ನಾಯ್ಗರ 60ರ ಈ ಸಂಭ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನೆಲ್ಲಿಸ್ಥಳ ಇಲ್ಲಿಯ ಅಧ್ಯಕ್ಷರು, ಕಾಳಿಕಾಂಬ ದೇವಸ್ಥಾನದ ಅಧ್ಯಕ್ಷರಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಇಲ್ಲಿ ನೀಡುತ್ತಾ ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡಿಯುತ್ತಾ ಇರುವಂತಹ ಶ್ರೀ ಸುಂದರ ಆಚಾರ್ಯ ಇವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಪ್ರೀತಿಗೆ ಓಗೊಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸುಂದರ ಆಚಾರ್ಯ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಾಸ್ತಾವಿಕವಾದಂತಹ ನುಡಿಗಳನ್ನಾಡಿ ಹರಿಶ್ಚಂದ್ರ ನಾಯ್ಗರ ವ್ಯಕ್ತಿತ್ವವನ್ನು ಈಗಾಗಲೇ ಬಹಳ ಚೆನ್ನಾಗಿ ನಮಗೆ ವಿವರಿಸಿಕೊಟ್ಟವರು ಶ್ರೀಯುತ ಸತೀಶ್ ಅಡಪರು, ಸಂಕಬೈಲು ಯಕ್ಷಗಾನ ಅಕಾಡೆಮಿ ಸದಸ್ಯರಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದವರು, ಇನ್ನೂ ಕೂಡ ಮಾಡುವಂತಹ ಎಲ್ಲ ಅರ್ಹತೆಯನ್ನು ಹೊಂದಿದವರು. ಬಹಳ ಚೆನ್ನಾಗಿ ಹರಿಯಣ್ಣನ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಮತಿ ಶೋಭಾ ಪಿ ಪೂಂಜಾ ಅಧ್ಯಕ್ಷರು, ಅಂಬುರುಹ ಯಕ್ಷಸದನ ಪ್ರತಿಷ್ಠಾನ ಬುಟ್ಟಿಕೆರೆ, ಇವರು ಅವರ ಘನ ಉಪಸ್ಥಿತಿ ನಮ್ಮ ವೇದಿಕೆಯಲ್ಲಿದೆ. ಪೂಂಜ ಭಾಗವತರ ಪತ್ನಿಯಾಗಿ ಕಲಾ ಸೇವೆಯನ್ನು ಇನ್ನೂ ಕೂಡ ಪೂಂಜರು ನಮ್ಮನ್ನು ಬಿಟ್ಟು ಹೋದರೂ ಕೂಡ ಸೇವೆ ನಿರಂತರವಾಗಿರಬೇಕು ಎನ್ನುವ ಉದ್ದೇಶದಿಂದ ಅವರು ಕಾರ್ಯಕ್ರಮಗಳನ್ನು ಈಗಲೂ ತಿಂಗಳು ಮನೆಯಲ್ಲಿ ಮಾಡುವಂಥದ್ದು ಮತ್ತು ಯಕ್ಷಗಾನ ಸಂಬಂಧಿಯಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಪ್ರತಿಷ್ಠಾನದ ವತಿಯಿಂದ ಮಾಡ್ತಾ ಬಂದಿರುವವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಗಣೇಶ್ ಕುಳಾಲ್ ಇವರು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ದೀರ್ಘ ಸೇವೆಯನ್ನು ಮಾಡಿದವರು. ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಆದರ್ಶವಾಗಿ ಸ್ವೀಕರಿಸಬೇಕಾದಂತಹ ಒಂದು ವಿಶೇಷ ವ್ಯಕ್ತಿತ್ವ. ಮನುಷ್ಯ ಜೀವಂತ ಇರುವಾಗ ಏನು ಸೇವೆ ಮಾಡುವುದಕ್ಕಿಂತಲೂ ಅಪರಕ್ರಿಯೆಯನ್ನು ಮಾಡುವಲ್ಲಿ ಸಮಾಜಕ್ಕೆ ದಿವ್ಯಾದರ್ಶವನ್ನು ಮೆರೆದವರು. 1000ಕ್ಕಿಂತಲೂ ಹೆಚ್ಚು ಸಂಸ್ಕಾರವನ್ನು, ದೇಹ ಸಂಸ್ಕಾರವನ್ನು ಮಾಡುವ ಆ ಒಂದು ಘನ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ತಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಗಣೇಶ್ ಕುಲಾಲ್ ಹೇಳಿದ್ದೇನೆ ಹೆಸರು. ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯರಾದಂತಹ ಸರ್ಪಂಗಳ ಈಶ್ವರ ಭಟ್ ಇವರಿದ್ದಾರೆ. ಇವತ್ತು ಅವರ ಅರ್ಥಧಾರಿಕೆಯನ್ನು ನಾವು ಕೇಳಿದ್ದೇವೆ. ಈಗ ಮಾಡೂರಿನಲ್ಲಿ ಅವರು ನಿವಾಸ ಇದ್ದುಕೊಂಡು ನಮಗೆಲ್ಲರಿಗೂ ಕೂಡ ಹಿರಿಯರಾಗಿ ಮಾರ್ಗದರ್ಶಕರಾಗಿ ಒಬ್ಬ ಬಹುಶ್ರುತ ವಿದ್ವಾಂಸರವರು ಕೂಡ. ನಮಗೆ ಬಹಳ ಹೆಮ್ಮೆ ಇದೆ. ಹಿರಿಯರಾದವರು ಪ್ರಾಂಶುಪಾಲರಾಗಿ ತಮ್ಮ ಸೇವೆಯನ್ನು ಮಾಡಿ ಹಲವಾರು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟವರು. ಇವತ್ತು ಹರಿಯಣ್ಣನ ಬಗ್ಗೆ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕೆ ಸರ್ಪಂಗಳ ಈಶ್ವರ ಭಟ್ರವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಭೆಯ ಮುಂದೆ ಇರುವಂತಹ ಎಲ್ಲ ನಮ್ಮ ಹರಿಯಣ್ಣನ ಪ್ರೀತಿಯ ಅಭಿಮಾನಿಗಳು, ನಾವೆಲ್ಲರೂ ಕೂಡ ಇಲ್ಲಿ ಯಾರ ಕಾರ್ಯಕ್ರಮ ಅಂತ ಕೇಳಲಿಕ್ಕೆ ಇಲ್ಲ. ಇದರ ಆಯೋಜನೆ ಮಾಡಿದವರ ಒಂದು ಒಳ್ಳೆಯ ಸತ್ಸಂಕಲ್ಪ ಅದು. ಇದು ಯಾರ ಕಾರ್ಯಕ್ರಮ ಅಂದರೆ ನಾವೆಲ್ಲರೂ ಸೇರಿ ಮಾಡುವ ಕಾರ್ಯಕ್ರಮ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬಂಧುಗಳಾಗಿ ಹರಿಯಣ್ಣನ ಒಡನಾಡಿಗಳಾಗಿ ಕಾರ್ಯಕ್ರಮಕ್ಕೆ ಸೇರಿಕೊಂಡವರು. ಹಾಗಾಗಿ ಬಂದಿರುವ ತಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮದ ಮಿತ್ರರು,
ವಿಶೇಷವಾಗಿ ನಮ್ಮ ವಿದ್ಯಾಧರಣ್ಣ ಇಲ್ಲೇ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸೌಂಡ್ ಸಿಸ್ಟಮನ್ನು ಮಾಡಿದವರು, ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಲಾವಿದರಿದ್ದಾರೆ. ಕಲಾ ಪ್ರೋತ್ಸಾಹಕರಾಗಿ ಬಂದ ಪ್ರತಿಯೊಬ್ಬರನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಹಾಡ್ತೇನೆ. ವೇದಿಕೆಯಲ್ಲಿ ದಂಪತಿಗಳಿದ್ದಾರೆ, ಅವರಿಗೆ ಪ್ರತ್ಯೇಕ ಸ್ವಾಗತವೇ ಇಲ್ಲ, ಅವರೇ ಕಾರ್ಯಕ್ರಮ. ಮದುವೆಯ ಮಂಟಪದಲ್ಲಿ ಯಾರು ಪ್ರಧಾನ ಅಂತ ಕೇಳಿದರೆ ಮದುಮಗ ಮದುಮಗಳು. ಹಾಗಾಗಿ ಇವತ್ತಿನ ಈ ಮಂಟಪದಲ್ಲಿ ವಿರಾಜಮಾನರಾಗಿದ್ದಾರೆ ಹರಿಯಣ್ಣ. ತಮಗೂ ಕೂಡ ಗೌರವಪೂರ್ವಕವಾದ ಅಭಿನಂದನೆಗಳು, ವಂದನೆಗಳು. ಯಾಕೆಂದರೆ ನಮಗೆಲ್ಲ ಗುರು ಸಮಾನರವರು. ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸಿ ಸ್ವಾಗತಿಸ್ತಾ ಇದ್ದೇನೆ. ಬಹಳ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ವೇದಿಕೆಗೆ ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು, ವೇದಿಕೆಯ ಮುಂದೆ ಇರುವಂತಹ ಎಲ್ಲ ಹರಿಶ್ಚಂದ್ರ ನಾಯ್ಕ ಇವರ ಅಭಿಮಾನಿಗಳು, ಹಿತೈಷಿಗಳು, ಮಿತ್ರರು ಎಲ್ಲರನ್ನು ಸ್ವಾಗತಿಸಿದ್ದಾರೆ. ಯಕ್ಷಗಾನದ ಖ್ಯಾತ ಅರ್ಥಧಾರಿ ಶ್ರೀಯುತ ಸದಾಶಿವ ಆಳ್ವ ದೇವಿಪುರ ತಲಪಾಡಿ ಇವರಿಗೂ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಹರಿಶ್ಚಂದ್ರ ನಾಯ್ಕ ಮಾಡೋರು ಅನ್ನುವಾಗ ನಾವೆಲ್ಲರೂ ಸಣ್ಣದಿಂದ, ನಾನು ಬಹುಶಃ 4ನೇ 5ನೇ ತರಗತಿಯಿಂದ ಹರಿಯನ್ನು ನೋಡ್ತಾ ಇದ್ದೇನೆ. ನಮಗೆಲ್ಲ ಹರಿ, ಯಾಕೆಂದರೆ ನಾವೆಲ್ಲರೂ ಒಂದೇ ಸಮಕಾಲೀನರು. ಆ ರೀತಿಯಾಗಿ ಹರಿ. ಅದೇ ಬೆಳೀತಾ ಬೆಳೀತಾ ಕೆಲವರಿಗೆ ಹರಿಶ್ಚಂದ್ರ, ಕೆಲವರಿಗೆ ಹರಿಶ್ಚಂದ್ರ ನಾಯ್ಕ. ಆಗ ಸತೀಶ್ ಅಡಪ ಹೇಳಿದಾಗೆ ನಾಯ್ಕ ಅಂತ ಹೇಳಬಾರ್ದು, ಹರಿಶ್ಚಂದ್ರ ನಾಯ್ಕ ಅದು ಸರಿಯಾಗಿ ಹೇಳಬೇಕು. ಹಾಗೆ ಹೇಳಿದರೆ ಮಾತ್ರ ಅವರಿಗೆ ಸಮಾಧಾನ. ಇಲ್ಲದಿದ್ದರೆ ಕೋಪ ಬರ್ತದೆ. ಇಲ್ಲದಿದ್ದರೆ ಕೋಪಗೊಳ್ಳುವ ಮನುಷ್ಯನೇ ಹರಿ ಅಲ್ಲ. ಹಾಗೆ ಹರಿಶ್ಚಂದ್ರ ನಾಯ್ಕ ಮಾಡೋರು. ಇನ್ನು ಕೆಲವು ಮಿತ್ರರಿಗೆಲ್ಲ ಹರಿಯಣ್ಣಾಗಿ, ಕೆಲವರಿಗೆ ಚೆಂಡೆ ಹರಿಯಣ್ಣ, ಕೆಲವರಿಗೆ ಯಕ್ಷ ಹರಿಯಣ್ಣ, ಹೀಗೆ ಬೇರೆ ಬೇರೆ ವೇಷ, ಬೇರೆ ಬೇರೆ ಹೆಸರಿನೊಂದಿಗೆ ಕರೆಯುತ್ತಾ ಇದೀಗ ನಾವು ಅವರನ್ನು ಗೌರವಾಭಿನಂದನೆ ಮಾಡುವುದು ಸತ್ಯ ಹರಿಶ್ಚಂದ್ರನಾಗಿ. ಯಾಕೆಂದರೆ ಅವರ ಮಡದಿ ಶ್ರೀಮತಿ ಸತ್ಯವತಿ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಆಗಿದ್ದಾರೆ. ಈ ದಂಪತಿಗಳಿಗೆ ಗೌರವಾಭಿನಂದನದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ನಮ್ಮ ಆತ್ಮೀಯರು, ಸನಿಹದವರು, ಕೋಟೆಕಾರ ಶೃಂಗೇರಿ ಶಾಖಾಮಠದ ಧರ್ಮಾಧಿಕಾರಿಗಳು, ಬಹುಶ್ರುತ ವಿದ್ವಾಂಸರು ಶ್ರೀಯುತ ಸತ್ಯಶಂಕರ ಬಳ್ಳಾವ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಇದಕ್ಕೆ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತಾ, ದೀಪ ಪ್ರಜ್ವಲನೆಯೊಂದಿಗೆ ಯಕ್ಷರಂಗಕರ್ಮಿ ಶ್ರೀ ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರ ಗೌರವಾಭಿನಂದನಾ ಕಾರ್ಯಕ್ರಮ ಉದ್ಘಾಟನೆ. ಆತ್ಮೀಯ ಬಂಧುಗಳೇ, ನಾನು ಆಗಲೇ ಹೇಳಿದ ಹಾಗೆ
ಹರಿ ಮತ್ತು ನಾವು ಸಣ್ಣದ್ರಿಂದಲೂ ಒಟ್ಟಿಗೆ ಸಾಧಾರಣ ಕೆಲವು ಕಾರ್ಯಕ್ರಮಗಳಲ್ಲಿ ಹೋಗಿ ಬಂದವರು. ಹರಿಯ ಸಮಯದ ಚಾಕಚಕ್ಯ ಹೇಗಿದೆ ಅಂತ ಹೇಳಲಿಕ್ಕೆ ನಾನು ಒಂದು ಸಣ್ಣ ಘಟನೆ ಹೇಳಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಸರಿಸುಮಾರು 22-25 ವರ್ಷಗಳ ಹಿಂದೆ ಎಲ್ಲಿಯೋ ತಲಪಾಡಿ ಅಥವಾ ಕುಂಜತುರಾಚೆ ಯಕ್ಷಗಾನದ ತಾಳಮದ್ದಲೆ ಕಾರ್ಯಕ್ರಮವನ್ನು ಮುಗಿಸಿ ಆಗ ನನ್ನದೊಂದು ಸಣ್ಣ ಎಮ್ಮೇಟಿ, ಅದರಲ್ಲಿ ಹರಿ, ನಾನು, ಅವನ ಚೆಂಡೆ ಮದ್ದಳೆ ಕೂಳಿಗೊಳಿಸಿ ಬರುವುದು. ಸಮಯ ಸುಮಾರು 2 ಗಂಟೆ ಆಗಿರ್ಬೋದು, ರಾತ್ರಿ 1:30-2 ಗಂಟೆ. ಮಾಡೂರಿನ ಹತ್ತಿರ ಅವನ ಮನೆ ಹತ್ತಿರ ಇಳಿಸುವಾಗ ಅಲ್ಲಿ ಎದುರಿನಲ್ಲಿ ಒಂದು ಟೆಂಪೋ, ಅದರಲ್ಲಿ ದನಗಳ್ಳರು ದನ ಕದಿಯುವ ಒಂದು ಸನ್ನಿವೇಶ ಕಣ್ಣಾರೆ ನೋಡಿದವರು ನಾವು. ಆಗ ಈ ಹರಿಬೊಬ್ಬೆ ಹಾಕಿದ, ಪೆತ್ತ ಕಲ್ವೇರು ಹೇಳಿಕೊಂಡು. ನಾನು ಹೇಳಿದೆ, ಅಯ್ಯೋ ಮಾರ, ಈ ಲಗಾಡಿದೆತ್ತೆ ಅಂಕ್ಲೇನು ಅಂದರೆ ಅವರು ತಲ್ವಾರು ಇಟ್ಕೊಂಡು ಓಡಿ ಬರ್ತಾ ಇದ್ದಾರೆ. ನಾವು ಇಬ್ಬರು ಇರೋದು ಆ ರಾತ್ರಿ ಕತ್ತಲೆಯಲ್ಲಿ 2 ಗಂಟೆಗೆ. ಆಗ ಎಲ್ಲಿ ಓಡಿ ಹೋಗಿ ಅವನ ತಬಳೆಯನ್ನು ದುಮ್ ಬಾರಿಸಿ, ಬಲೆ ಸೀನನ್ನ ಬಲೆ ಹಾಕಲ ಯುದ್ಧ 1-8 ಹೆಸರು ಕಳೆದ. ಆಗ ಕಳ್ಳರಿಗೇನು ಭಾಸ ಆಯಿತು, ಇಲ್ಲೆಲ್ಲ ಇಷ್ಟು ಜನ ಕಾದು ಕೂತಿದ್ದಾರೆ ನಮ್ಮನ್ನು ಅಂತ ಹೇಳಿಕೊಂಡು ಈ ತಬಲೆಯ ಶಬ್ದ ಕೂಡ ಮಾಡ್ತಾ ಇದ್ದಾನೆ, ಮೃದಂಗದ ಮದ್ದಲೆದು ದುಮ್ ಜನ ಓಡಿ ಬರುವ ಹಾಗೆ ಕೇಳ್ತಾ ಇದ್ದೆ. ಅವರು ಈ ಗಾಡಿಯನ್ನು ಬಿಟ್ಟು ಅವರು ಓಡಿ ಹೋದರು. ನಾವು ಬದುಕಿದ್ದೇವೆ, ಇಲ್ಲದಿದ್ದರೆ ನಾವು ಆ ರಾತ್ರಿ 2 ಗಂಟೆಗೆ ತಲ್ವಾರಿಗೆ ಬಲಿ ಆಗಬೇಕಾಗಿತ್ತು. ಇದು ಹರಿಯ ಚಾಕಚಕ್ಯತೆ. ಇಂತಹ ಅದೆಷ್ಟೋ ಘಟನೆಗಳು ನಮ್ಮಲ್ಲಿ ಇವೆ. ಆದರೂ ಒಂದನ್ನು ಹೇಳಿಕೊಳ್ತಾ ಇದೀಗ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ಶ್ರೀಯುತ ಸತ್ಯಶಂಕರ ಬಳ್ಳಾವ ಅವರಿಂದ ಉದ್ಘಾಟನದ ಮಾತುಗಳು. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದ್ ಆಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಮಾಡೂರು ಹರಿಶ್ಚಂದ್ರ ನಾಯಕ 60 ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ರವೀಂದ್ರ ರೈ ಕಲ್ಲಿಮಾರ್ ಅವರಿಗೆ ವಂದಿಸ್ತಾ, ಇವತ್ತು ಆಶೀರ್ವಚನ ನೀಡಲಿಕ್ಕೆ ಆಗಮಿಸಿರುವಂತಹ ಬ್ರಹ್ಮಶ್ರೀ ಬಿ ಕೇಶವ ತಂತ್ರಿ ಅವರಿಗೆ ವಂದಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ರವೀಂದ್ರ ಶೆಟ್ಟಿ ಹುಳಿದೊಟ್ಟವರು, ಗಣೇಶ್ ಹುಲಾಲ್ ಅವರು, ಸುಂದರ ಆಚಾರ್ಯ ಅವರು, ಸತೀಶ್ ಅಡಪ ಸಂಕಬೈಲವರು, ಶ್ರೀಮತಿ ಶೋಭಾ ಟಿ ಪೂಂಜಾ ಅವರು, ಸರ್ಪಂಗಳ ಈಶ್ವರ ಭಟ್ ಅವರು, ವಿದ್ಯಾಧರ ಶೆಟ್ಟಿ ಅವರಿಗೆ ವಂದಿಸ್ತಾ, ನೆರೆದ ತಮಗೆಲ್ಲರಿಗೂ ವಂದಿಸ್ತಾ, ನಾನು ಚುಟುಕಿನಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾಕೆ ಹೇಳಿದರೆ ಅವರ ಬಗ್ಗೆ ನಿಮಗೆ ಎಲ್ಲ ಬಂದವರಿಗೆಲ್ಲರಿಗೂ ವಿಷಯ ಗೊತ್ತುಂಟು, ನಾನು ಹೇಳಿ ಆಗಬೇಕಾದದ್ದು ಏನೂ ಇಲ್ಲ. ಹರಿಯ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಬಂದಿದ್ದೇನೆ ಅಷ್ಟೇ, ಇಲ್ಲ ನಾನು ಹೋಗುವ ಪರಿಸ್ಥಿತಿಲಿಲ್ಲ. ಹರಿಶ್ಚಂದ್ರ ನಾಯಿಗ ಅಂತ ಹೇಳಿದರೆ ನಮಗೆ ನೆರೆಕರೆ, ನಮ್ಮ ಮನೆಯ ಹತ್ತಿರವೇ ಅವರ ಮನೆ ಕೂಡ. ಈಗ ತುಂಬ ಮನೆಗಳು ಬಂದದ್ರಿಂದ ಅದು ದೂರ ಆಗಿದೆ. ಯಾಕೆ ಹೇಳಿದರೆ ಅಷ್ಟು ಮನೆಗಳನ್ನು ದಾಟಿ ಹೋಗಬೇಕು. ಮೊದಲು ನಮ್ಮ ಮನೆಗೆ ಅವರ ಮನೆ ಕಾಣ್ತಾ ಇತ್ತು ನಾವು ಚಿಕ್ಕದಿರುವಾಗ. ಹರಿ ಅಂತ ಹೇಳಿದರೆ 1987 ಹೆಚ್ಚಿನ ಅಂಶ, ನನ್ನ ನೆನಪು ಸರಿ ಅಂತಾದರೆ. ನಮ್ಮಲ್ಲಿ ಆವಾಗ ಶೃಂಗೇರಿ ಜಗದ್ಗುರುಗಳು, ಹಿಂದಿನ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು, ಚಳಿಗಾಲದಲ್ಲಿ ಅವರು ಮೊಕ್ಕ ಮಾಡ್ತಾಯಿದ್ರು ಇಲ್ಲಿ. ಆ ಒಂದು ವರ್ಷ ಇಲ್ಲಿ ಸ್ವಲ್ಪ ರಿಪೇರಿ ಕೆಲಸಗಳಿತ್ತು ಮಠದ ಜಾಗದಲ್ಲಿ. ಹಾಗೆ ಅವರು ನಮ್ಮ ಮನೆಯಲ್ಲಿ ಆ ವರ್ಷ ಕ್ಯಾಂಪ್ ಮಾಡಿದರು. ಆವಾಗ ಸಾಂತೂರು ಸದಾಶಿವರಾವ್ ಅಂತ ಹೇಳಿ ಅವರೊಬ್ಬರು ಅರ್ಥಧಾರಿಗಳು. ಹಾಗೆ ಅವರು ನನ್ನಲ್ಲಿ ಹೇಳಿದರು, ಗುರುಗಳ ಮುಂದೆ ನಮಗೊಂದು ತಾಳಮದ್ದಳೆ ಮಾಡಬೇಕು, ಅದಕ್ಕೊಂದು ಅವಕಾಶ ಮಾಡಿಕೊಡಬೇಕು ಅಂತ. ಹಾಗೆ ನಾನು ಗುರುಗಳಿಗೆ ಅರಿಕೆ ಮಾಡಿದೆ. ಅಂದರೆ ಅಲ್ಲಿವರೆಗೆ ಮಠದಲ್ಲಿ ಆಗಲಿ ಎಲ್ಲಿ ಆಗಲಿ ತಾಳಮದ್ದಳೆ ಯಕ್ಷಗಾನದ ಬಗ್ಗೆ ಯಾವುದೇ ಕಾರ್ಯಕ್ರಮಗಳು ಆಗ್ತಿರಲಿಲ್ಲ. ಅದು ಪ್ರಥಮ ಗುರುಗಳ ಸಮ್ಮುಖದಲ್ಲಿ ತಾಳಮದ್ದಳೆ ಆಗೋದು. ಆವಾಗ ಈ ಹರಿ ಒಂದರಲ್ಲಿ ಪಾತ್ರಧಾರಿ. ಆ ಸಣ್ಣ ಪ್ರಾಯದಲ್ಲಿ ಅವನಿಗೆ ಗುರುಗಳ ಮುಂದೆ ಅರ್ಥ ಹೇಳುವಂತಹ ಒಂದು ಅವಕಾಶ ಭಾಗ್ಯ ಸಿಕ್ಕಿದೆ. ಅದು ಬಹಳ ಒಂದು ವಿಶೇಷ, ಯಾರಿಗೂ ಅದು ಸಿಗೋದಿಲ್ಲ.
ಮತ್ತೆ ತಾಳಮದ್ದಳೆಗಳು ಆಗ್ತಾಯಿತ್ತು. ಶೇಣಿಯವರು, ಪೆರ್ಲ ಕೃಷ್ಣ ಭಟ್ರು, ಪ್ರಭಾಕರ ಜೋಶಿಗಳು, ಮೂಡಂಬಲಿ ಶಾಸ್ತ್ರಿಗಳು, ಇಂಥ ಈಶ್ವರ ಭಟ್ರು ಇಂಥವರ ವಿದ್ವಾಂಸರ ಕೂಟದಲ್ಲಿ ಮತ್ತೆ ಶೃಂಗೇರಿಯಲ್ಲಿ ಆಗ್ತಾಯಿತ್ತು. ಅದಕ್ಕೆ ಪ್ರಧಾನ ಪ್ರಾರಂಭ ಆದದ್ದು ನಮ್ಮ ಮನೆಯಲ್ಲಿ ಗುರುಗಳ ಕ್ಯಾಂಪಿನ ಟೈಮ್ನಲ್ಲಿ. ಅಲ್ಲಿಂದ ಹರಿ. ಆಮೇಲೆ ನಾವಿಲ್ಲಿ ಕಲಾಗಂಗೋತ್ರಿಯನ್ನು ಪ್ರಾರಂಭ ಮಾಡ್ತೇವೆ 1971ರಲ್ಲಿ ಅಂತ ಕಾಣುತ್ತೆ ನೆನಪು. ನಂದಂದರೆ ಗ್ರ್ಯಾಜುಯೇಷನ್ ಆಗಿ ನಮ್ಮದೊಂದು ಕಾಲೇಜ್ ಮೇಟ್ಸ್ ಎಲ್ಲ ಉದ್ಯೋಗ ಎಲ್ಲ ಇರಲಿಲ್ಲ. ಮುಂದಕ್ಕೆ ಕಲಿಯುವಂಥದ್ದಕ್ಕೂ ಸಮಯ ಉಂಟು. ಆವಾಗೇನು ಈ ಸಮಯ ಹಾಳು ಮಾಡೋದು ಬೇಡ ಅಂತ ಹೇಳಿಕೊಂಡು ನಾವು ಲೀಗ್ ಆಫ್ ಸೋಷಿಯಲ್ ಸರ್ವಿಸ್ ಅಂತ ಒಂದು ಸಂಘಟನೆಯನ್ನು ಮಾಡ್ತೇವೆ. ಅದರಲ್ಲಿ ಮುಖ್ಯ ಏನು ಅಂತ ಹೇಳಿದರೆ ಶ್ರಮದಾನಗಳ ಮೂಲಕ ಸೇವೆ ಮಾಡುವಂಥದ್ದು ಶಾಲೆಗಳಿಗೆ ಮುಖ್ಯವಾಗಿ. ಈಗ ವೆಂಕಟರಮಣ ಹೈಸ್ಕೂಲು ಕುಳಾಯಿ, ಆದರ್ಶ ಹೈಸ್ಕೂಲು ಅಳಪೆ, ಆಮೇಲೆ ಆನಂದಾಶ್ರಮ ಹೈಸ್ಕೂಲಲ್ಲಿ ಅವರ ಇದನ್ನು ಎಕ್ಸ್ಟೆನ್ಷನ್ ಮಾಡಿದ್ದು, ಆಮೇಲೆ ಕಿನ್ಯದಲ್ಲಿ ಶಾಲೆಗೆ ಗ್ರೌಂಡ್ ಮಾಡಿದ್ದು, ಅಲ್ಲಿ ಪಾದೆಯಲ್ಲಿ ಒಂದು ಶಾಲೆಗೆ ಗ್ರೌಂಡ್ ಮಾಡಿದ್ದು. ಹಾಗೆ ಇಲ್ಲಿ ನಾವು ಎದುರಿಗೆ ಒಂದು ದೊಡ್ಡ ಗುಡ್ಡ ಇತ್ತು ಇಲ್ಲಿ. ಇದೆಲ್ಲ ತಗ್ಗಿತ್ತು ಕೆಳಗೆ ಎಲ್ಲ, ಈಚೆ ದೇವಸ್ಥಾನದ ಬದಿಯೆಲ್ಲ ತುಂಬ ಹೊಂಡದಲ್ಲಿತ್ತು. ಹಾಗೆ ನಾವು ಪ್ರತಿ ಆದಿತ್ಯವಾರ ಈ ಹುಡುಗರು ಬಂದು, ನಾವೊಂದು 10-30 ಹುಡುಗರಿದ್ದೆವು, ಮಂಗಳೂರಿನ ಹುಡುಗರು, ನಮ್ಮ ಕಾಲೇಜಲ್ಲಿ ಎಲ್ಲ ಗ್ರ್ಯಾಜುಯೇಷನ್ ಆದವರೇ. ಇಲ್ಲಿ ಬಂದು ನಾವು 1 ವರ್ಷ ಪ್ರತಿ ಆದಿತ್ಯವಾರ ಶ್ರಮದಾನ ಮಾಡಿ, ಇವತ್ತೆಲ್ಲ ಗುಡ್ಡ ಇಲ್ಲ, ಇವತ್ತು ನಿಮಗೆ ಕಾಣಲಿಕ್ಕಿಲ್ಲ, ಲೆವೆಲ್ ಆಗಿ ಉಂಟು. ಆ ಗುಡ್ಡವನ್ನು ತೆಗೆದು ಇಲ್ಲಿ ಇದನ್ನು ಮುಚ್ಚಿ ನಾವೆಲ್ಲ ಈ ಶ್ರಮದಾನ ಮಾಡ್ತಾ ಇದ್ದೆವು. ಆವಾಗ ನಮಗೆ ಇಲ್ಲಿ ಏನಾಯ್ತು ಹೇಳಿದರೆ, ಸೋಮೇಶ್ವರ ಇದು ತೊಕ್ಕೊಟ್ಟಿನಲ್ಲಿ ಮೊಸರು ಕೊಡೋಕೆ ಆಗ್ತದೆ, ಉಳ್ಳಾಲದಲ್ಲಿ ಶಾರದೋತ್ಸವ ಆಗ್ತದೆ. ನಮ್ಮಲ್ಲಿ ಯಾವುದು ಆಗುವುದಿಲ್ಲ. ಈ ಕೋಟೆಕಾರ ಪ್ರದೇಶದಲ್ಲಿ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆ ಇರಲಿಲ್ಲ ಆಗ ನಮಗೆಲ್ಲ ಈ ಹುಡುಗರಿಗೆಲ್ಲ ಏನಾಯ್ತು ಹೇಳಿ, ಇಲ್ಲೊಂದು ನಾವು ಗಣೇಶೋತ್ಸವ ಮಾಡುವ ಅಂತ. ಹಾಗೆ ನಾವು ಗಣೇಶೋತ್ಸವ ಪ್ರಾರಂಭ ಮಾಡ್ತೇವೆ ನಾವು. ಅದಕ್ಕೂ ಪೀಠಿಗೆ ಇದೇ ಜಾಗ, ಯಾವುದು ಇದೇ ಜಾಗದಲ್ಲಿ ಅದು ನಿರ್ಧಾರ ಕೈಗೊಳ್ಳೋದು. ಮತ್ತು ನಾವು ಜಾಗ ಕೋಟೆಗಾರ ಶಾಲೆಯಲ್ಲಿ ಮಾಡ್ತೇವೆ. ಮತ್ತು ಅದು ಬೆಳೆದು ಈಗ ಅದು 3 ಕಡೆಯಲ್ಲಿ ಹೀಗೆಲ್ಲ ಹಾಕೊಂಡು ಹೋಯಿತು. ಆ ಸಂದರ್ಭದಲ್ಲಿ ನಾವು ಕಲಾಗಂಗೋತ್ರಿಯನ್ನು ಪ್ರಾರಂಭಿಸ್ತೇವೆ. ಆಗ ಕಲಾಗಂಗೋತ್ರಿ ಪ್ರಾರಂಭದಲ್ಲಿ ನಾವು ಕೋಟೆಗಾರ ಶಾಲೆಯಲ್ಲಿ ಮಾಡ್ತಾಯಿದ್ದೆವು. ಆಮೇಲೆ ಈಗ ನಮ್ಮದು ಮಠ ಇದೆ, ಅದು ಅದ್ವೈತ ಆಶ್ರಮ ಅಂತ ಇತ್ತಾಗ. ಹಾಗಾದದ್ದು ಕಾರ್ಯದರ್ಶಿ ನಾನೇ ಆಗಿದ್ದೆ. ಹಾಗೆ ಅಲ್ಲಿ ನಾವು ಮತ್ತೆ ಮಾಡ್ತಾಯಿದ್ದೆವು ಉಚ್ಚಿಲಕ್ಕೆ ಹೋಗುವವರೆಗೆ. ಆಗ ಹರಿ ಅಲ್ಲಿಗೆಲ್ಲ ಬರ್ತಾಯಿದ್ದ, ಈ ಯಕ್ಷಗಾನದ ಇದೆಲ್ಲ ಅವರಿಗೆಲ್ಲ. ಆಗ ಅವನಿಗೆ ಏನಂತೇಳಿ ಸಣ್ಣ ಪುಟ್ಟ ಕೆಲಸಗಳನ್ನು ಕೊಡೋದು ಎಲ್ಲರೂ, ಅದು ಮಾಡು ಇದು ಮಾಡು ಹಾಗೆ ಹೀಗೆ ಅಂತೆಲ್ಲ ಎಲ್ಲ ಇದಕ್ಕೆ ಉಪಯೋಗಿಸ್ತಾ ಇದ್ದರು. ಆ ಪಾಪ ಎಲ್ಲವನ್ನು ಮಾಡ್ತಾಯಿದ್ದ. ಯಾರು ಹೇಳಿದರು ಅವನು ಇದು ಮಾಡ್ತಿರ್ಲಿಲ್ಲ, ಕೆಲಸ ಚೆನ್ನಾಗಿ ಮಾಡ್ತಾಯಿದ್ದ. ಹಾಗೆ ಮಾಡಿದ್ರಿಂದ ಅವನು ಇವತ್ತು ಎಲ್ಲ ಭಾಗದಲ್ಲಿ ಯಕ್ಷಗಾನದ್ದು, ಚಕ್ರತಾಳ ಇರಲಿ, ಮದ್ದಳೆ ಇರಲಿ, ಚೆಂಡೆ ಇರಲಿ, ಭಾಗವತಿಕೆ ಇರಲಿ, ವೇಷ ಇರಲಿ, ಯಾವುದರಲ್ಲೂ ಕೂಡ ಅವತ್ತು ಅವನು ಪರಿಣತ ಆಗಿದ್ದಾನೆ. ಇವತ್ತು ಯಾವುದು ಕೇಳಿದರೂ ಕೂಡ ಹರಿ ಹತ್ತಿರ ಉತ್ತರ ಉಂಟದಕ್ಕೆ. ಮತ್ತು ನನಗೆ ಅವನಿಗೆ ಇನ್ನೂ ಹೆಚ್ಚಿನ ಇದು ಅಂತ ಹೇಳಿದರೆ, ಅವನ ತಂದೆ ಮತ್ತು ನಮ್ಮ ತಂದೆ ಬಹಳ ಆತ್ಮೀಯರು. ಅವರು ಚಿನ್ನಪ್ಪ ನಾಯಕರು ಅಂತಿದ್ದರು. ಅವರು ನಮ್ಮಲ್ಲಿಗೆ ಬರ್ತಾಯಿದ್ರು. ನಮ್ಮ ತಂದೆಯವ್ರ ಹತ್ತೆಲ್ಲ ಮಾತಾಡಿಕೊಂಡೆಲ್ಲ ಹೋಗ್ತಾಯಿದ್ರು ಯಾವಾಗಲೂ ಅವರು. ಹಾಗೆ ನಮಗೆ ಒಂದು ಫ್ಯಾಮಿಲಿ ಫ್ರೆಂಡ್ಶಿಪ್ ಕೂಡ ಉಂಟು ಅವರ ಮನೆಗೂ ನಮಗೂ ಕೂಡ. ಹಾಗೆ ಈಗ ಮಠ ಆದ ಮೇಲೆ ನಮಗೆ ಮಠದ ಎಲ್ಲ ಚಟುವಟಿಕೆಗಳಿಗೆ ಅವನ ಸಹಕಾರ ನಾವು ತೆಗೆದುಕೊಳ್ತಾ ಇದ್ದೇವೆ. ಹರಿ ಇದೊಂದು ಆಗಬೇಕು ಹೇಳಿದರೆ ಕೂಡಲೇ ಮಾಡಿ, ನಾವು ಅದಕ್ಕೆ ತಲೆಬಿಸಿ ಮಾಡಲಿಕ್ಕಿಲ್ಲ, ಎಲ್ಲ ಬಂದು ಮಾಡಿ ನೆರವೇರಿಸಿಕೊಳ್ತಾ ಇದ್ದ. ಹಾಗೆ ಅವರಿಗೊಂದು ಸನ್ಮಾನ ಅಂತ ಹೇಳುವಾಗ ನನಗೆ ಬರಲಿಕ್ಕೆ ಆಗದಿದ್ದರೂ ನಾನು ಇವತ್ತು ಬಂದಿದ್ದೇನೆ. ಆಗಲೇ ನಾನು ಹೇಳಿದೆ ನನಗೆ ಅಸೌಖ್ಯ ಇದೆ, ಡಾಕ್ಟ್ರು ಹೋಗಬಾರ್ದು ಅಂತ ಹೇಳಿದ್ದಾರೆ ಎಲ್ಲಿಗೂ ಕೂಡ, ಆದರೂ ನಿನ್ನ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅಂತ ಹೇಳಿ ನಾನು ಇವತ್ತು ಬಂದಿದ್ದೇನೆ. ನಾನು ಬಂದದ್ರಿಂದ ದೊಡ್ಡ ವಿಷಯ ಏನಾಗುವುದಿಲ್ಲ, ಆದರೆ ಭಾಗವಹಿಸಬೇಕು ಅಂತಾಯಿತು ನನಗೆ ಅವರು ಕೇಳುವಾಗ. ಹಾಗೆ ಹರಿಶ್ಚಂದ್ರನಿಂದ ಸಹಾಯ ಪಡೆದವರು, ಅವನನ್ನು ಉಪಯೋಗಿಸಿಕೊಂಡವರು ಒಟ್ಟು ಸೇರಿದರೆ ಈ ಜಾಗ ಸಾಲದು, ಈ ಜಾಗ ಸಾಲದು. ಅಷ್ಟು ಜನ ಹರಿಯಿಂದ ಪ್ರಯೋಜನ ಪಡೆದವರಿದ್ದಾರೆ. ನಿಮಗೆ ಗೊತ್ತಿರಲಿಕ್ಕಿಲ್ಲ, ಯಾವುದು ಹೇಳಿದರೂ ಕೂಡ ಅವನು ವ್ಯವಸ್ಥೆ ಮಾಡಿಕೊಟ್ಟಿರ್ತಿದ್ದ. ಅದು ಅವನ ಒಂದು ದೊಡ್ಡ ಗುಣ.
ಮತ್ತು ಇವತ್ತು 60 ಅಂತ ಹೇಳಿ ನನಗೆ ಆಶ್ಚರ್ಯ, 60 ಆಯ್ತಾ ಮಾರ್ರೆ ಕೇಳಿದೆ ನಾನು. ಅವ್ರು ನೋಡೋ ಇವತ್ತು ಒಂದು 30-40 ಒಂದು ಹುಡುಗನ ರೀತಿಯಲ್ಲಿ ಅವ ಕಾಣ್ತಾನೆ. ಅಂದರೆ ಅಷ್ಟು ಆರೋಗ್ಯವನ್ನು ಕೂಡ ಕಾಪಾಡಿಕೊಂಡು ಬಂದಿದ್ದಾನೆ, ಕೆಲಸವನ್ನು ಇದು ಮಾಡಿಕೊಂಡು ಬಂದಿದ್ದಾನೆ. ಹಾಗೆ ಅವರು ಚಿರಕಾಲ ಬಾಳಬೇಕು ಹೇಳುವಂಥದ್ದು ನಮ್ಮೆಲ್ಲರ ಒಂದು ಆಶಯ. ಅವ ದೀರ್ಘಕಾಲ ಬಾಳಿ ಸಮಾಜಕ್ಕೆ ಅವನಿಗೆ ಇಂಥ ಸೇವೆ ಇನ್ನೂ ಹೆಚ್ಚು ಸಿಗುವಂತಾಗಲಿ. ಸಮಾಜದವರು ಅವನನ್ನು ಗುರುತಿಸಿ, ಈಗ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು ಟೌನ್ ಹಾಲಲ್ಲಿ ಮಾಡಬೇಕು ಅಂತ. ಟೌನ್ ಹಾಲ್ ಸಾಕಾಗಲಿಕ್ಕಿಲ್ಲ, ಇನ್ನೂ ದೊಡ್ಡ ಜಾಗದ ಹುಡುಕಿ ದೊಡ್ಡ ರೀತಿಯಲ್ಲಿ ಮಾಡಬೇಕು. ನಾವೆಲ್ಲರೂ ಸಹಕಾರ ಕೊಡ್ತೇವೆ, ಅದಕ್ಕೆ ಎಲ್ಲರೂ ಸೇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೊಂದು ಅವಕಾಶ ಕೊಟ್ಟದ್ದಕ್ಕೆ ಎಲ್ರಿಗೂ ಅದಕ್ಕೆ ಸಂಬಂಧಪಟ್ಟರೆ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಹರಿಶ್ಚಂದ್ರನ ಬಗ್ಗೆ ಉದ್ಘಾಟನೆಯಲ್ಲಿ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು. ಹರಿಶ್ಚಂದ್ರನ ತಂದೆಯವರಿಗೂ ಅವರ ತಂದೆಯವರಿಗೂ ಒಡನಾಟ ಇತ್ತು. ಆ ರೀತಿಯಾಗಿ ಅವರು ಕುಟುಂಬ ಸ್ನೇಹಿತರಾಗಿ ಹರಿಶ್ಚಂದ್ರನ ಅಭಿವೃದ್ಧಿಯನ್ನು, ಬೆಳವಣಿಗೆಯನ್ನು ಹಂತ ಹಂತವಾಗಿ ಕಂಡವರು. ಅವರು ಒಂದು ಮಾತನ್ನು ಹೇಳಿದರು, ಹರಿಶ್ಚಂದ್ರನನ್ನು ಉಪಯೋಗಿಸಿಕೊಂಡವರು ಎಲ್ಲರೂ ಸೇರಿದರೆ ಈ ಜಾಗ ಸಾಲದು ಅಂತೇಳಿ. ಅದು ಖಂಡಿತವಾಗಿಯೂ ಸತ್ಯದ ಮಾತು. ಯಾಕೆಂತ ಹೇಳಿದರೆ ಹರಿಯನ್ನು ಉಪಯೋಗಿಸಿಕೊಂಡವರು ಬಹಳ ಮಂದಿ. ಅದು ಹರಿಗೂ ಗೊತ್ತಿದೆ ನನ್ನನ್ನು ಅವರು ಉಪಯೋಗಿಸಿಕೊಳ್ತಾ ಇದ್ದಾರೆ ಹೇಳಿ, ಆದರೂ ಬೇಜಾರಿಲ್ಲ. ಅವ ಎಲ್ಲದಕ್ಕೂ ಸಹಿ, ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾನೆ. ಲಾಸ್ಟಿಗೆ ಕೊನೆಗೆ ಅವರಿಂದಲೇ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಮಾತುಗಳು ಆಡಿ ಬರ್ತವೆ. ಇದು ಅವನನ್ನು ನಾವು ಕಂಡ ಸ್ವಭಾವ, ಅದರಲ್ಲೇನು ಬೇಸರ ಇಲ್ಲ. ನನ್ನನ್ನು ಅವರು ಬೇಕಂತಲೇ ಉಪಯೋಗಿಸಿಕೊಳ್ತಾ ಇದ್ದಾರೆ ಹೇಳಿ. ಒಂದು ಕಡೆಯಲ್ಲಿ ನಾನು ಇದ್ದೆ, ಅವ ಸಾಧಾರಣ 3-4 ಗಂಟೆಗೆ ವೇಷ ಮುಗಿಯುವಾಗ, ಆಟ ಮುಗಿಯುವಾಗ ಅವ ಸಾಧಾರಣ 11 ವೇಷ ಹಾಕಿದ್ದಾನೆ. ನೀವು ನಂಬಲಿಕ್ಕಿಲ್ಲ, 11 ವೇಷ ಹಾಕಿದ್ದಾನೆ. ಹೇಳ್ತಾನೆ ಏನು ಮಾಡೋದು, ಅವರು ಕರೆಯುವಾಗ ಒಂದು ವೇಷ ಅಂತ ಕರೀತಾರೆ, ಮತ್ತು ಅದಕ್ಕೆ ಜನ ಇಲ್ಲ, ಇದಕ್ಕೆ ಸೈ, ಎಲ್ಲದಕ್ಕೂ ಹರಿ ಸೈ. ಇದು ಹರಿಯ ಚಾಕಚಕ್ಯತೆ. ಆಗಲೂ ಒಂದು ಮಾತು ಹೇಳಿದೆ, ಇಂತಹ ಚಾಕಚಕ್ಯತೆ, ಇಂತಹ ರಂಗಕರ್ಮಿ, ಇಂತಹ ಎಲ್ಲರಿಗೂ ಉಪಯೋಗಕ್ಕೆ ಬರುವಂತಹ, ಎಲ್ಲರೂ ಉಪಯೋಗಿಸಿಕೊಂಡಂತಹ, ಎಲ್ಲರಿಗೂ ಸಹಾಯ ಮಾಡಿದಂತಹ ಹರಿಶ್ಚಂದ್ರ ನಾಯ್ಕ ಮಾಡೂರು ದಂಪತಿಗಳಿಗೆ ಇದೀಗ ಅಭಿನಂದನಾ ಕಾರ್ಯಕ್ರಮ. ಗುರುಗಳ ಆಶೀರ್ವಾದ. ಗುರುಗಳು ಅಂದರೆ ಶೃಂಗೇರಿ ಮಠಾಧಿಪತಿಗಳು, ಶಂಕರಾಚಾರ್ಯ ಸ್ಥಾಪಿತ ಮಠ, ಶಾರದಾ ಪೀಠದ ಮಠಾಚಾರ್ಯರು ಕೊಟ್ಟಂತಹ ಗುರುಪ್ರಸಾದವನ್ನು ಶ್ರೀಯುತ ಸತ್ಯಶಂಕರ ಬಳ್ಳಾವ ಅವರು ಹರಿಶ್ಚಂದ್ರ ನಾಯ್ಕ ದಂಪತಿಗಳಿಗೆ ಅರ್ಪಿಸ್ತಾ ಇದ್ದಾರೆ. ಇದು ಸಾಕ್ಷಾತ್ ಶಾರದಾ ಮಾತೆ ಸರಸ್ವತಿ ಪೀಠದಿಂದಂತಹ ಹರಿದು ಬಂದ ಪ್ರಸಾದ. ಅದು ಹರಿಯ ರಂಗಕರ್ಮಕ್ಕೆ ಒಲಿದು ಬಂದ ಪ್ರಸಾದ ಅಂತ ಹೇಳಿಕೊಳ್ತಾ, ಈ ಪ್ರಸಾದ ಈ ದಂಪತಿಗಳಿಗೆ ಇನ್ನಷ್ಟು ಅಭಿವೃದ್ಧಿಗೆ ಕಾರಣವಾಗಲಿ ಅಂತ ಹೇಳಿಕೊಳ್ತಾ ಇಬ್ಬರಿಗೂ ಅಭಿನಂದನೆಗಳು. ಅಭಿನಂದನಾ ಪೀಠಕ್ಕೆ ಹರಿಶ್ಚಂದ್ರ ನಾಯ್ಕ ಮಾಡೂರು ದಂಪತಿಗಳಿಗೆ ಅಭಿನಂದನಾ ಪೀಠವನ್ನು ವೇದಿಕೆಗೆ ಸಜ್ಜುಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಶ್ರೀಯುತ ಹರಿಶ್ಚಂದ್ರ ನಾಯ್ಕ ದಂಪತಿಗಳು ಅವರನ್ನು ಅತ್ಯಂತ ಗೌರವದಿಂದ ಅಭಿನಂದನಾ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಸತ್ಯವತಿ ಹರಿಶ್ಚಂದ್ರ ಅವರು ಕೂಡ ಬರಬೇಕಾಗಿ ವಿನಂತಿ. ದಂಪತಿ ಸಹಿತವಾಗಿ ಶ್ರೀ ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರಿಗೆ 60ರ ಸಂಭ್ರಮದ ಗೌರವಾಭಿನಂದನೆ. ಇದೀಗ ಶ್ರೀಯುತ ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರ ಬಗ್ಗೆ ಅಭಿನಂದನಾ ನುಡಿಗಳು. ಖ್ಯಾತ ಯಕ್ಷಗಾನ ಅರ್ಥಧಾರಿ ವಿದ್ವಾಂಸರು ಸರ್ಪಂಗಳ ಈಶ್ವರ ಭಟ್. ನನಗೆ ತಿಳಿದಂತೆ ಒಂದು ಸ್ಪಷ್ಟೀಕರಣ ಕೊಟ್ಟು ಬಿಡ್ತೇನೆ, ಯಾಕಂದರೆ ಕೆಲವರಿಗೆ ಗೊಂದಲ ಇದ್ದ ಹಾಗುಂಟು. ಪತ್ನಿಯಾದವಳು ಗಂಡನ ಎಡಪಕ್ಕದಲ್ಲಿರುವುದು 3 ಸಂದರ್ಭಗಳಲ್ಲಿ ಮಾತ್ರ. ಒಂದು ಅಭ್ಯಂಜನ, ಸ್ನಾನ ಮಾಡಿಸುವಾಗ. ಇನ್ನೊಂದು ಭೋಜನಿಗೆ, ಊಟ ಮಾಡಿಸುವಾಗ. ಎಡಪಕ್ಕದಲ್ಲಿ ಕುಳಿತು ಬಡಿಸಬೇಕು. 3ನೇದ್ದು ಎಲ್ರಿಗೂ ಗೊತ್ತಿದೆ, ಅದನ್ನು ನಾನು ಪ್ರತ್ಯೇಕವಾಗಿ ಹೇಳುವುದಿಲ್ಲ. ಈ 3 ಸಂದರ್ಭಗಳಲ್ಲಿ ಮಾತ್ರ ಮಡದಿಯಾದವಳು ಎಡಪಕ್ಕದಲ್ಲಿರ್ತಾಳೆ, ಉಳಿದ ಎಲ್ಲ ಸಂದರ್ಭಗಳಲ್ಲಿಯೂ ಬಲಪಕ್ಕದಲ್ಲಿ. ಎಲ್ಲಿವರೆಗೆ ಅಂತಂದರೆ, ಮನೆಗೆ ಅತಿಥಿಗಳು ಆಗಮಿಸಿದಾಗ ಅವರನ್ನು ಸ್ವಾಗತಿಸುವ ಹೊತ್ತಿಗೂ ಕೂಡ ಮಡದಿಯಾದವಳು ಬಲಪಕ್ಕದಲ್ಲೇ ಇರಬೇಕು. ಮಂತ್ರವೇತ್ತರಿದ್ದಾರೆ, ಆಚಾರ್ಯರಿದ್ದಾರೆ, ನಾನು ತಪ್ಪಾಡಲಿಲ್ಲ.
ಒಳ್ಳೆಯದು. ಅಂತೂ ಸರಿಯಾಗಿದೆ ಅಂತ ಎಲ್ಲರೂ ಅದನ್ನು ಸ್ವೀಕರಿಸಿದ್ದೀರಿ. ಸಂತೋಷ, ತುಂಬ ಸಂತೋಷ. ಈ ಒಂದು ವಿಷಯ ಬಂದದ್ದು ಮತ್ತು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡುವಂತಹ ತಿಳಿದವರು ಇರುವಂತಹದ್ದು, ಆ ದೃಷ್ಟಿಯಿಂದ ಇದೊಂದು ಶ್ರೀಮಂತ ವೇದಿಕೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಧರ್ಮಾಧಿಕಾರಿಗಳಿದ್ದಾರೆ ಶಂಕರ ಮಠದ, ಮತ್ತು ತಂತ್ರಿವರೇಣ್ಯರಿದ್ದಾರೆ, ದೇವಸ್ಥಾನದ ಮುಕ್ತೇಸರಿದ್ದಾರೆ, ಶಾಲೆಯನ್ನೇ ನಡೆಸುವಂತಹ ಪ್ರಭೃತಿಗಳಿದ್ದಾರೆ, ಶಾಲೆಯಲ್ಲಿ ನನ್ನ ಹಾಗೆಯೇ ಶಿಕ್ಷಕರಾಗಿದ್ದುಕೊಂಡು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತವರು ಇದ್ದಾರೆ. ಒಂದು ಇಡೀ ಪ್ರತಿಷ್ಠಾನ, ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಪ್ರತಿಷ್ಠಾನ ನಡೆಸುವವರಿದ್ದಾರೆ. ಅಂಬುರ್ಹ ಪ್ರತಿಷ್ಠಾನ ಎನ್ನುವ ಹಾಗೆ. ಅದೇ ರೀತಿ ಸಮಾಜ ಸೇವೆಯನ್ನೇ ಮಾಡುವುದನ್ನೇ ತಮ್ಮ ಒಂದು ಬದುಕಿನ ನೀತಿಯನ್ನಾಗಿ ಮಾಡಿಕೊಂಡಂತಹ ಪ್ರವೃತ್ತಿಗಳು ಇದ್ದಾರೆ. ಅವರ ಬಗ್ಗೆ ಹೇಳಿದಾಗ ಗಣೇಶ್ ಕುಲಾಲ್ ನನಗೆ ಒಂದು ಸಲ ರೋಮಾಂಚನ ಆದ ಹಾಗೆ. 1000 ಅಂದರೆ ನಮಗೆ 1-2 ಮಾಡುವುದಕ್ಕೆ ಅಂತ ಸುದ್ದಿ ಕೇಳಿದಾಗಲೇ ನಾವೊಮ್ಮೆ ಬೆವರು ಬೀಳ್ತೇವೆ. ಅಂತಹ ಸಂದರ್ಭಗಳಲ್ಲಿ ಅವರು ಮುಂದೆ ನಿಂತುಕೊಂಡು ವ್ಯವಹರಿಸ್ತಾರೆ ಅಂತಾದಾಗ ತುಂಬ ಒಳ್ಳೆಯ ವಿಷಯದು. ಮತ್ತು ನಮ್ಮ ಯಕ್ಷಗಾನ ಅಕಾಡೆಮಿಯ ಸದಸ್ಯರು ಮತ್ತು ನಮ್ಮ ಇವರು ರವೀಂದ್ರ ಶೆಟ್ಟರು ಹೇಳಿದರು, ಕಲ್ಲೆಮಾರು ಕಾಂತರೈಗಳ ಮೊಮ್ಮಗ ನಾನು ಎನ್ನುವ ಹಾಗೆ. ಕಾಂತರೈಗಳ ಜೊತೆಗೆ ಅರ್ಥ ಹೇಳಿದ್ದೆವನು ನಾನು. ಅವರ ಮೊಮ್ಮಗ ಬಳಿಯಲ್ಲಿ ಕುಳಿತಿರುವಾಗ ಅವರು ಹೇಳಿದಾಗ ಮತ್ತೆ ನಾನು ಅವರಿಗೆ ವಂದಿಸಿದೆ. ಅವರನ್ನು ಮೊದಲು ಕಂಡಾಗ ನನಗೆ ಪರಿಚಯ ಇರಲಿಲ್ಲ. ಅಂತೂ ಒಟ್ಟಿನಲ್ಲಿ ಹೀಗೆ ಒಂದು ಸಂಪನ್ನ ವೇದಿಕೆಯಲ್ಲಿ ನಮ್ಮ ಹರಿಶ್ಚಂದ್ರ ನಾಯಕ ಸಪತ್ನೀಕರಾಗಿ ಮುಂಭಾಗದಲ್ಲಿ ಅಲಂಕೃತವಾದ ಆಸನದಲ್ಲಿ ಪ್ರತ್ಯೇಕವಾಗಿ ಕುಳಿತಿದ್ದಾರೆ. ಈ ಸನ್ಮಾನದ ಮಹತ್ವ ಇನ್ನಷ್ಟು ಹೆಚ್ಚಾಯಿತು ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ಸಭೆಯಲ್ಲಿರುವಂತಹ ಎಲ್ಲ ಪ್ರವೃತ್ತಿಗಳಿಗೆ ವಂದಿಸ್ತೇನೆ. ಆಮೇಲೆ ಮುಂಭಾಗದಲ್ಲಿ ಇರುವ ಎಲ್ಲ ಆತ್ಮೀಯರಿಗೆ, ಬಂಧುಗಳಿಗೆ, ಈ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಅವರ ಮಿತ್ರ ವರ್ಗದವರಿಗೆ ಮತ್ತು ಅನೇಕ ಕಲಾಭಿಮಾನಿಗಳು, ನನ್ನ ಸಹ ಕಲಾವಿದರು, ಅಂದರೆ ನಮ್ಮ ಹರಿಶ್ಚಂದ್ರ ನಾಯ್ಗರ ಯಕ್ಷಗಾನದ ಚಟುವಟಿಕೆಯ ಕ್ಷೇತ್ರ ಅದು ಬಹಳ ವಿಸ್ತಾರವಾಗಿ ಉಂಟು. ಅದು ಬಹಳ ದೂರದವರೆಗೂ ಇರುವುದರಿಂದ ಅವರಿಗೆಲ್ಲರಿಗೆ ಈ ಹೊತ್ತು ಬರಲಿಕ್ಕೆ ಸಾಧ್ಯವಾಗದೇ ಇದ್ದಿರಬಹುದು. ಆದರೆ ಕೆಲವು ದಿನಗಳಿಂದ ಆ ಒಂದು ಗ್ರೂಪಿನಲ್ಲಿ ನಾನು ಕಾಣ್ತಾ ಇದ್ದೇನೆ. ಇದು ಯಾವಾಗ ಇದರ ಬೀಜಾರೋಪಣವಾಯಿತೋ ಅಂದಿನಿಂದ ಅಭಿನಂದನೆಗಳು ಮೆಸೇಜ್ಗಳ ರೂಪದಲ್ಲಿ ಬರ್ತಾ ಇದ್ದದ್ದನ್ನು ನಾನು ನೋಡ್ತಾ ಇದ್ದೇನೆ. ಹಾಗಾಗಿ ಅಭಿನಂದನೆಗಳು ಆ ಸಂದರ್ಭದಿಂದಲೇ ಶುರುವಾಗಿದೆ. ಮತ್ತು ಇಲ್ಲಿಯೂ ಸುಂದರವಾಗಿ ನಮ್ಮ ಅಡಪರು ಒಂದು ಅಭಿನಂದನಾ ಭಾಷಣವನ್ನೇ ಮಾಡಿದರು. ಮತ್ತು ನಮ್ಮ ಗುರುಗಳಾದ ಸತ್ಯಶಂಕರ ಬುಳ್ಳ ಅವರು ಕೂಡ ಗುರುಗಳ ಅನುಗ್ರಹದ ಆ ಪ್ರಸಾದವನ್ನು, ಆ ಶಾಲನ್ನು ಹೊದಿಸುವುದರ ಜೊತೆಗೆ ಅವರು ಅವರ ಅನುಭವಗಳನ್ನು ಸೇರಿಸ್ತಾ ಹರಿಶ್ಚಂದ್ರ ನಾಯ್ಕರ ಬಗ್ಗೆ ಸುಂದರವಾದ ಮಾತುಗಳನ್ನಾಡಿದ್ರು. ಅದು ಒಂದು ಅಭಿನಂದನಾ ಭಾಷಣವೇ ಆಯಿತು. ಪ್ರತ್ಯೇಕವಾಗಿ ನನಗೆ ಆ ಕೆಲಸವನ್ನೇ ಕೊಟ್ಟದ್ದರಿಂದ ನಾನಿನ್ನೀಗ ಹೇಗೆ ಅಂತ ಯೋಚನೆ ಮಾಡಬೇಕಾಗ್ತದೆ. ನನಗೆ ಮೊದಲಿಗೆ ಕಾಣುತ್ತದೆ ಒಂದು ಸುಂದರವಾದಂತಹ ಪ್ರಸ್ತಾವನೆ ಬಂದದ್ದು. ಅನೇಕ ಹೆಸರುಗಳು ಈ ಮಹಾತ್ಮನಿಗೆ ಇರುವಂಥದ್ದು. ಅದು ಇಂಗ್ಲೀಷಿನ ಹರಿಯೋ ಅಲ್ಲ, ನಮ್ಮ ಪುರಾಣದಲ್ಲಿ ಕಾಣುವಂತಹ ಹರಿಯೋ, ಇಲ್ಲ ಹರಿಶ್ಚಂದ್ರನೋ, ಅಥವಾ ಪೂರ್ಣ ಸತ್ಯ ಹರಿಶ್ಚಂದ್ರನೋ, ಹೀಗೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ಕುಳಿತುಕೊಂಡು. ಇದೆಲ್ಲವೂ ಸರಿ ಅಂತಲೇ ನನಗೆ ಕಂಡು ಹೋಯಿತು. ಹರಿಗೆ ಅನೇಕ ರೂಪಗಳು ಅಂತ ನಾವು ಕೇಳುತ್ತೇವೆ. ಹರಿಯ ಅವತಾರಗಳು ಎನ್ನುವ ಹಾಗೂ ಕಾಣ್ತೇವೆ. ಮತ್ತು ಪುರುಷ ಸೂಕ್ತದಲ್ಲಿ ಹರಿಗೆ ಅನೇಕ ಮುಖಗಳು ಈ ರೀತಿಯದಾಗಿಯೂ ಕಾಣ್ತೇವೆ. ಈ ಹರಿಶ್ಚಂದ್ರ ನಾಯ್ಗರ ವ್ಯಕ್ತಿತ್ವಕ್ಕೂ ಕೂಡ ಅಷ್ಟೇ ರೂಪಗಳಿರುವುದನ್ನು ನಾವು ಕಾಣುತ್ತೇವೆ. ಜೊತೆಗೆ ನಾನು ಬಹಳ ಸಲ ಚೌಕಿಯಲ್ಲಿ, ರಂಗಸ್ಥಳದಲ್ಲಿ ಸಹ ಕಲಾವಿದನಾಗಿ ವ್ಯವಹರಿಸಿದ್ದರಿಂದ ಆ ಅನೇಕ ರೂಪಗಳಲ್ಲಿ ಕೆಲವು ರೂಪಗಳನ್ನಾದರೂ ನಾನು ಕಂಡಿದ್ದೇನೆ, ಅದರ ಪರಿಚಯ ನನಗಿದೆ. ಹಾಗೆ ಹರಿಯ ರೂಪಗಳಂತೆ ನಮ್ಮ ಹರಿಗೂ ಹಲವು ರೂಪಗಳು. ಇಂಗ್ಲೀಷಿನ ಹರಿ ಅವರು ಎಲ್ಲಿಯೋ ಇದ್ದಾರೆ. ಯಾವುದೋ ಕಾರಣಕ್ಕೆ ನಾವು ಅವರನ್ನು ಕರೀತೇವೆ ಅಂತಾದರೆ
ಆ ಹರಿ ನಡೆದು ಬರುವ ರೀತಿ ಅವರನ್ನು ನೋಡಿದವರಿಗೆ ಗೊತ್ತಿದೆ. ಅದೊಂದು ಬೀಸು ನಡಿಗೆಯ ಕ್ರಮ. ಎದೆ ಉಬ್ಬಿಸಿ ಮರುಕ್ಷಣದಲ್ಲಿ ಅಲ್ಲಿಗೆ ಬಂದಾಯಿತದು. ಅಷ್ಟು ಅವಸರದಲ್ಲಿ ಏನಾಗಬೇಕು ಸರ್ ಎನ್ನುವ ಹಾಗೆ, ಅಂದರೆ ಎವರ್ ರೆಡಿ ಎನ್ನುವ ಹಾಗೆ ಆಗಬೇಕಾದಂತಹ ಕೆಲಸ ಅಷ್ಟೇ ಜಟ್ಪಟ್ ಹರಿಯಡ್ಲಿ ಆ ಕೆಲಸವೂ ಕೂಡ ಆಗ್ತದೆ. ಇವತ್ತು ಈ ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದು ಮೊದಲು ಹರಿಯನ್ನೇ ಕಾಣಬೇಕಲ್ವೇ, ಆದ್ದರಿಂದ ಹರಿ ಎಲ್ಲಿದ್ದಾರೆ ಅಂತ ನೋಡುವಾಗ ಹರಿಯನ್ನು ಕಂಡ್ರೆ 2 ಕೈಗಳು ಇಲ್ಲಿಯವರೆಗೆ ಬಣ್ಣ ಮೆತ್ತಿಕೊಂಡು ಉಂಟು, ಕೆಂಪು ಕೆಂಪು ಕಾಣ್ತಾ ಉಂಟು. ಅವರ ಬಿಳಿ ಬಟ್ಟೆಯಲ್ಲಿ ಬಣ್ಣ ಉಂಟು. ಎಂಥದ್ದಿದು ಹರಿ ಅಂತ ಕೇಳಿದೆ. ಅದು ಚೌಕಿಯಲ್ಲಿ ಬಣ್ಣಗಳನ್ನೆಲ್ಲ ಕಲಸಿ ಇಟ್ಟಿದ್ದಾರೆ. ಆದರೆ ಚೌಕಿ ಪೂಜೆ ಮಾಡುವ ಸಂದರ್ಭದಲ್ಲಿ ಅದನ್ನೇ ಯಾರೋ ಬದಿಗೆ ಸರಿಸುವಾಗ ಬಣ್ಣ ಎಲ್ಲ ಒಟ್ಟು ಮಿಶ್ರಣ ಆಗಿ ಹೋಗಿದೆ. ಅದನ್ನು ಆ ಕ್ಷಣಕ್ಕೆ ಅದನ್ನೆಲ್ಲ ತೆಗೆದು ಮತ್ತೆ ಸರಿಯಾಗಿ ಅದನ್ನೆಲ್ಲ ಜೋಡಿಸಿದ್ದು ಹರಿಯೇ. ಅದನ್ನು ಅಂದರೆ ಹರಿ ಸಾಮಾನ್ಯವಾಗಿ ಮಾಡುವಂತಹ ಕೆಲಸವೇ ಅದು. ಬೇಕಾದಾಗ ಬೇಕಾದಂತೆ ಮರುಕ್ಷಣದಲ್ಲಿ ಅದಾಗಿ ಮತ್ತೆ ಕೇಳಿದೆ, ಬಟ್ಟೆ ಬೇರೆ ಉಂಟು ಅಂತ. 3 ಪ್ರತಿ ತಂದಿದ್ದೇನೆ ಅಂತ ಹೇಳಿದರು. ಅಂದರೆ ಇಂಥದ್ದು ಆಗುತ್ತದೆ ಎನ್ನುವಂತಹ ನಿರೀಕ್ಷೆಯೂ ಉಂಟು. ಅಂದರೆ ಹರಿಯ ಕಾರ್ಯಶೈಲಿಯೇ ಹಾಗೆ. ಆದ್ದರಿಂದ ಆ ಹರಿ ಎನ್ನುವಂಥದ್ದು ಅಷ್ಟೇ ಸತ್ಯವಾದಂತಹ ಮಾತು. ಇನ್ನು ಹರಿಶ್ಚಂದ್ರ, ನಾವು ಹರಿಶ್ಚಂದ್ರನ ಕಥೆಯನ್ನು ಕೇಳುತ್ತೇವೆ. ಪೂರ್ಣ ನನಗೆ ಗೊತ್ತಾದದ್ದು ನಿನ್ನೆ. ಹರಿ ಮನೆಗೆ ಬಂದಾಗ ಮಾತಾಡ್ತಾ ಹರಿ ತನ್ನ ಜೀವನದಲ್ಲಿ ಕಂಡಂತಹ ಕಷ್ಟಗಳು ಕೂಡ ಹರಿಶ್ಚಂದ್ರ ಕಂಡ ಕಷ್ಟಗಳಿಗೆ ತುಂಬ ದೂರದಲ್ಲಿಲ್ಲ ಎನ್ನುವಂಥದ್ದು. ಹರಿಶ್ಚಂದ್ರನಿಗಾದರೂ ಆ ಪರೀಕ್ಷೆ ಇದ್ದದ್ದು ವಿಶ್ವಾಮಿತ್ರರದು. ಆದರೆ ಹರಿಗೆ ಬದುಕಿನಲ್ಲಿ ವಾಸ್ತವವಾಗಿ ಅವರು ಎದುರಿಸಬೇಕಾದಂತಹ ಆ ಸಮಸ್ಯೆಗಳು, ಅದು ಆ ಕಾಲವೂ ಕೂಡ ಅಷ್ಟು ವರ್ಷಗಳ ಹಿಂದಿನದು, ಅದು ಆ ಬಗೆಯದಾಗಿ ಇತ್ತು. ಇರಲಿ. ಅಂದರೆ ಹರಿಗೆ ಅವರ ತಂದೆ, ಸಾಮಾನ್ಯವಾಗಿ ತಂದೆ ಮಗನಿಗೆ ಆಸ್ತಿಯನ್ನು ಕೊಟ್ಟು ಹೋಗುವುದುಂಟು, ಬಿಟ್ಟು ಹೋಗುವುದುಂಟು. ನಾನು ವಿಷಯ ಕೇಳುವಾಗ ಹರಿಶ್ಚಂದ್ರ ಹೇಳ್ತಾರೆ, ನನಗೆ ಪಿತ್ರಾರ್ಜಿತ ಅಂತ ಸಿಕ್ಕಿದ್ದು ಒಂದು ಪುಸ್ತಕದ ಗಂಟು ಅಂತ. ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳ ಗಂಟು. ಅದರಲ್ಲಿ ಅನೇಕ ಯಕ್ಷಗಾನದ ಪ್ರಸಂಗಗಳು, ಆಮೇಲೆ ಪುರಾಣ ಸಂಬಂಧವಾದಂತಹ ಕಥೆಗಳು, ಇವುಗಳೇ ಆ ಗಂಟು. ಅದನ್ನೇ ಆಸ್ತಿಯನ್ನಾಗಿ ಕೊಟ್ಟದ್ದು. ಆದರೆ ಈ ಪುಸ್ತಕದ ಗಂಟನ್ನು ಹಿಡ್ಕೊಂಡು ಬೇರೆ ಏನೂ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಏನು ಮಾಡಬೇಕು ಅಂದರೆ ಏನೂ ಇಲ್ಲ, ಶೂನ್ಯ. ಆ ಶೂನ್ಯದಿಂದ ಆರಂಭವಾದಂತಹ ಹರಿಯ ಬದುಕು ಇವತ್ತು ಒಂದು ಮಟ್ಟಿಗೆ ತನ್ನ ಕಾಲ ಮೇಲೆ, ನಮ್ಮ ಮೋದಿಯವರು ಹೇಳುವ ಹಾಗೆ, ಆತ್ಮನಿರ್ಭರವಾದಂತಹ ಬದುಕನ್ನು ಬಹಳ ನೆಮ್ಮದಿಯಿಂದ ಕಳೆಯುವಂತಹ ಮಟ್ಟಕ್ಕೆ ಅವರದೇ ಸ್ವಂತ ಮನೆಯಲ್ಲಿ, ಅವರೇ ಸ್ವಯಂ ನಿರ್ಮಾಣ ಮಾಡಿಕೊಂಡಂತಹ ಮನೆಯಲ್ಲಿ ಅವರು ಸುಖಿ ಜೀವನವನ್ನು ತಮ್ಮ ಮಡದಿ ಮಕ್ಕಳ ಜೊತೆಗೆ ಕಳೆಯುತ್ತಾ ಇದ್ದಾರೆ ಎನ್ನುವುದೇ ಅವರ ಬೆಳವಣಿಗೆ, ಅವರ ಸಾಧನೆ. ಹಾಗಾದರೆ ಇಷ್ಟೆಲ್ಲ ಸಾಧ್ಯವಾದದ್ದು ಹೇಗೆ? ಅದುವೇ ನಮ್ಮ ಹರಿಶ್ಚಂದ್ರ ನಾಯ್ಕರ ವಿಶೇಷತೆ ಅಂತ ನಾನು ಗುರುತಿಸಿದ್ದೇನೆ. ಈ ಯಕ್ಷಗಾನ ಪುಸ್ತಕಗಳ ಈ ಕಟ್ಟನ್ನು ಹಿಡ್ಕೊಂಡು ಎಂಥದ್ದು ಮಾಡಲಿಕ್ಕಾಗ್ತದೆ? ಆದ್ದರಿಂದ ಜೀವನೋಪಾಯಕ್ಕೆ ಬೇರೆ ವೃತ್ತಿಯನ್ನು ಅವಲಂಬಿಸಲೇಬೇಕು. ಅದು ಕೂಲಿನಾಲಿಯೇ ಮಾಡಿ ಬದುಕಬೇಕಾದಂತಹ ಸ್ಥಿತಿ ಇತ್ತು ಆವಾಗ, ಆ ಹೊತ್ತಿನಲ್ಲಿ. ಸಾಮಾನ್ಯವಾಗಿ ಆದರೆ ಎಲ್ಲರೂ ಅದನ್ನೇ ಅವಲಂಬಿಸುವಂಥದ್ದು. ಆದರೆ ನಮ್ಮ ಹರಿ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡುವಂತಹ ಮನುಷ್ಯ, ಚುರುಕು ಬುದ್ಧಿ. ಹಾಗಾಗಿ ಇನ್ನೊಂದು ದಾರಿ ಯಾವುದದು? ಯಾವುದೇ ರೀತಿಯದಾಗಿ ಸುಲಭದ ಮಾರ್ಗವನ್ನು ನಾವು ಬಿಟ್ಟು ಒಂದು ಚಾಲೆಂಜಿಂಗ್ ಆಗಿ ನೋಡೋಣ. ಐಸ್ ಕ್ಯಾಂಡಿ ಮಾರುವಂತಹ ವೃತ್ತಿಯನ್ನು ಕೂಡ ಒಂದು ಸಂದರ್ಭದಲ್ಲಿ ಮಾಡಿದಂತಹ ನಮ್ಮ ಹರಿಶ್ಚಂದ್ರ ನಾಯ್ಕರು ಸೈಕಲ್ ರಿಪೇರಿಯ, ಸೈಕಲ್ ಗ್ಯಾರೇಜ್ ಅದನ್ನು ಕೂಡ ಇಡ್ತಾರೆ. ಅಂದರೆ ಒಂದು ಸಣ್ಣದಾದಂತಹ ಉದ್ಯಮ ಬೀರಿಯಲ್ಲಿ. ಇದನ್ನೆಲ್ಲ ಅವಲಂಬಿಸಬೇಕಾಯಿತು ಆರಂಭಿಕ ಹಂತದಲ್ಲಿ. ಅದು ನಡೀತಾ ಇತ್ತು.
ಆದರೆ ಅದೇ ಸಂದರ್ಭದಲ್ಲಿ ಕೊಟ್ಟ ಈ ಪುಸ್ತಕಗಳಿತ್ತಲ್ಲ, ಅದರ ಜೊತೆಗೆ ರಕ್ತಗತವಾಗಿ ಬಂದಂತಹ ತಂದೆಯಲ್ಲಿದ್ದ ಯಕ್ಷಗಾನದ ಆಸಕ್ತಿ ಅದೂ ಕೂಡ ರೂಢ ಮೂಲವಾಗಿತ್ತು ಎಲ್ಲಿಯೋ. ಈ ಪುಸ್ತಕಗಳನ್ನು ಬಿಡಿಸುವಾಗ ಅದು ನಿಧಾನವಾಗಿ ಜಾಗೃತವಾಗುವುದಕ್ಕೆ ತೊಡಗಿತು. ಆಗ ನಿಜವಾಗಿ ಅದಕ್ಕೊಂದು ಅರ್ಥ ಬಂತು. ಏನದು? ಆ ಕೊಟ್ಟ ಆಸ್ತಿ ಅದು ಬರೀ ಸಾಧಾರಣವಾದ ಆಸ್ತಿ ಅಲ್ಲ, ಅದೊಂದು ವಿಶೇಷವಾದಂತಹ ವಿದ್ಯೆ. ಅಂದರೆ ಕೊಟ್ಟದ್ದು ಸರಸ್ವತಿಯ ಗಂಟು, ವಿದ್ಯಾ ಸರಸ್ವತಿಯನ್ನೇ ಅನುಗ್ರಹವಾಗಿ ಬಿಟ್ಟು ಹೋದದ್ದು ತಂದೆ ಮಗನಿಗೆ. ಆ ವಿದ್ಯಾ ಸರಸ್ವತಿಯ ಜೊತೆಗೆ ಕಲಾ ಸರಸ್ವತಿಯೂ ಸೇರಿಕೊಳ್ತಾಳೆ, ಸಂಗೀತ ಸರಸ್ವತಿಯೂ ಸೇರಿಕೊಳ್ತಾಳೆ. ಆ ಎಲ್ಲ ರೂಪಗಳು ಕೂಡ ತಾಯಿ ಕಾಳಿಕಾಂಬೆಯ ರೂಪಗಳೇ. ಹಾಗಾಗಿ ಒಟ್ಟಿನಲ್ಲಿ ಆ ತಾಯಿಯ ಅನುಗ್ರಹವೇ ಹರಿಶ್ಚಂದ್ರ ನಾಯ್ಕರ ಮೇಲಾಗಿ ಅವರು ಅದೇ ಕ್ಷೇತ್ರವನ್ನು ತನ್ನ ವೃತ್ತಿಯನ್ನಾಗಿ ಅಂಗೀಕರಿಸುವ ಹಾಗಾಯಿತು. ಆ ಕ್ಷೇತ್ರದಲ್ಲೇ ನಿಧಾನವಾಗಿ ಏಕಲವ್ಯನ ಹಾಗೆ ತಾನೇ ಬೆಳೆಯುವುದಕ್ಕೆ ತೊಡಗಿದಂತಹ ಓರ್ವ ಸಾಧಕ ಹರಿಶ್ಚಂದ್ರ ನಾಯ್ಕರು. ಅಂದರೆ ಇಡೀ ಬದುಕೇ ಪ್ರತ್ಯೇಕವಾದಂತಹ ಒಂದು ಸಾಧನೆ. ಅದನ್ನು ಉಳಿದವರಲ್ಲಿ ಕಾಣುವುದಕ್ಕಿಲ್ಲ. ನಿಜವಾಗಿಯೂ ಯಕ್ಷಗಾನದ ಒಂದು ಇತಿಹಾಸದಲ್ಲಿ ನಾವು ದಾಖಲಿಸಬಹುದು ಅಂತಾದರೆ ದಾಖಲಿಸಬಹುದಾದಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವವೇ. ಎಲ್ಲ ಗೊತ್ತಿದೆ ಯಕ್ಷಗಾನದ ಎಲ್ಲ ಕ್ಷೇತ್ರಗಳು. ಸುಂದರವಾದಂತಹ ನಾಟ್ಯ ಇದೆ, ಬಣ್ಣಗಾರಿಕೆ ಇದೆ, ವೇಷಕ್ಕೆ ತಕ್ಕ ಆಳಂಗವೂ ಕೂಡ ಉಂಟು. ಅಂದರೆ ಒಳ್ಳೆ ಶರೀರ. ಅದನ್ನೇ ಈ ಹೊತ್ತೇ ಈಗ ಉಲ್ಲೇಖಿಸಬಹುದು ಅಂತ ಕಾಣ್ತದೆ. ನಾವು ಯಾವತ್ತೂ ಕೂಡ ನಮ್ಮ ಹೆತ್ತವರು ನಮಗೆ ಸಂಪತ್ತಿನ ರೂಪದಲ್ಲಿ ಏನು ಬಿಟ್ಟು ಹೋಗಿದ್ದಾರೆ ಅಂತ ಮನೆಯಲ್ಲಿ ಹುಡುಕುತ್ತೇವೆ. ಒಳಗೆ ಎಂಥದ್ದು ಗೋಡ್ರೇಜ್ ಕಪಾಟಿನಲ್ಲಿ ಎಷ್ಟುಂಟು ಹೀಗೆಲ್ಲ ಹುಡುಕುತ್ತೇವೆ. ಆದರೆ ಈ ಉತ್ತಮವಾದ ಆರೋಗ್ಯ, ನಮ್ಮನ್ನವರು ಬೆಳೆಸಿದ ಬಗೆ, ಇದುವೇ ಅವರು ನಮಗೆ ಬಿಟ್ಟು ಹೋದ ಆಸ್ತಿ ಅಂತ ನಾವು ಬಹಳ ಸಂದರ್ಭದಲ್ಲಿ ಪರಿಗಣಿಸುವುದನ್ನು ಮರೆಯುತ್ತೇವೆ. ಶ್ರೀಯುತ ಬೊಳ್ಳಾವ ಹೇಳಿದರು, ಅವರು 60 ಆದ ಹಾಗೆ ಕಾಣುವುದಿಲ್ಲ ಅಂತ. ಅದು ನನಗೂ ಇವತ್ತು ಬೆಳಗ್ಗೆ ಕಂಡಿತ್ತು. ನಾನು ಹಾಲು ತರುವುದಕ್ಕೆ ಅಂತ ಮಾಡೂರಿನಲ್ಲಿ ಆ ಕಡೆಗೆ ಹೋಗ್ತಾ ಇದ್ದಾಗ ಊರ ಮಧ್ಯದಲ್ಲೇ ಇದ್ದಂತಹ ಒಂದು ಫ್ಲೆಕ್ಸ್ ಬೋರ್ಡ್, ಅದೇ ರೀತಿಯದಾದಂತಹ ಭಾವಚಿತ್ರ ಹರಿಶ್ಚಂದ್ರ ನಾಯ್ಕರು. ಹರಿಶ್ಚಂದ್ರ ನಾಯ್ಕರು 60 ಆಗಿ ಹೋಯಿತೆ, ಹಾಗೆ ಕಾಣುವುದಿಲ್ವಲ್ಲ ಎನ್ನುವ ಹಾಗೆ ನಾನೂ ಯೋಚಿಸಿದೆ. ಹಾಗಾದರೆ ಅದಕ್ಕೆ ಮೂಲ ಕಾರಣ ಅವರು ಆ ಕಾಯ್ದುಕೊಂಡು ಬಂದಂತಹ ಆರೋಗ್ಯ, ಅವರ ಸದೃಢ ಮೈಕಟ್ಟು. ಇದು ಕೂಡ ತಂದೆಯಿಂದಲೇ ಬಳುವಳಿಯಾಗಿ ಬಂದದ್ದು. ಬಣ್ಣಗಾರಿಕೆಗೆಲ್ಲ ಬೇಕಾದಂತಹ ಮುಖ ಅದು. ಡ್ರೆಸ್ ಕಟ್ಟಿದ್ದು ರಂಗಸ್ಥಳಕ್ಕೆ ಬಂದಾಗ ಎದ್ದು ಕಾಣುವಂತಹ ವೇಷವೂ ಕೂಡ. ಒಂದು ಮೇಳಕ್ಕೆ ಸೇರಿದರೆ ಒಬ್ಬ ಉತ್ತಮ ಕಲಾವಿದನಾಗಿ ರೂಪುಗೊಳ್ಳಬಹುದಾದ ಎಲ್ಲ ಗುಣಲಕ್ಷಣಗಳು ಇದ್ದಂತಹ ಒಂದು ವ್ಯಕ್ತಿತ್ವ ಹರಿಶ್ಚಂದ್ರ ನಾಯ್ಕರದು. ಆದರೆ ಹಾಗೆ ವ್ಯವಸಾಯಿ ಮೇಳಕ್ಕೆ ಹೋದವರಲ್ಲ. ಪೂರ್ಣ ಪಾಠ ಚೆಂಡೆಮದ್ದಳೆಯಲ್ಲಿ, ಭಾಗವತಿಕೆಯ ನಡೆಗಳಲ್ಲಿ ಇದೆಲ್ಲವೂ ಕೂಡ ಆಗಿದೆ. ಪೂರ್ಣ ಹಿಮ್ಮೇಳದ ಪರಿಚಯವೂ ಉಂಟು. ನಮ್ಮ ಪ್ರಸಿದ್ಧ ವಿದ್ವಾಂಸರು ಚೆಂಡೆಮದ್ದಳೆಗಳಲ್ಲಿ ನಮ್ಮ ಪುಟ್ಟು ಭಾಗವತರು, ಮಾಂಬಾಡಿ ನಾರಾಯಣ ಭಾಗವತರ ಮಗ ಸುಬ್ರಹ್ಮಣ್ಯ ಭಟ್ರು, ಅವರ ಕೈಯಿಂದ ಇಲ್ಲಿಯೇ ಕೋಟೆಕಾರಿನಲ್ಲಿ ಅವರ ತರಗತಿ, ಇಲ್ಲಿ ಈ ಕಾಳಿಕಾಂಬದ ಆಶ್ರಯದಲ್ಲೇ ಅವರ ಕ್ಲಾಸುಗಳು ನಡೆಯುತ್ತಾ ಇತ್ತು. ಆ ಕ್ಲಾಸುಗಳಲ್ಲಿ ಭಾಗವಹಿಸುವುದರ ಮೂಲಕವಾಗಿ, ಕೇವಲ ಭಾಗವಹಿಸುವುದು ಮಾತ್ರ ಅಲ್ಲ, ಆ ಕ್ಲಾಸು ಎಷ್ಟು ಹೊತ್ತಿಗೆ ಆರಂಭ ಆಗುತ್ತದೆ, ಕ್ಲಾಸಿಗೆ ಬೇಕಾದಂತಹ ವ್ಯವಸ್ಥೆ ಮಾಡುವುದು, ಅವರಿಗೆ ಕೂತುಕೊಳ್ಳುವುದಕ್ಕೆ ಇತ್ಯಾದಿಯಾಗಿ ಮಾಡುವಲ್ಲಿಂದ ತೊಡಗಿ ಕ್ಲಾಸು ಮುಗಿಯುವವರೆಗೆ ಅಲ್ಲಿಯೇ ಇರ್ತಾ ಇದ್ದದ್ದು. ಆವಾಗ ಉಳಿದವರಿಗೂ ಪಾಠ ಮಾಡುವಾಗ ಕಲಿತುಕೊಳ್ಳಿಕ್ಕಾಗ್ತಾ ಇತ್ತು. ಚೆಂಡೆಮದ್ದಳೆ ಬಾರಿಸುವಂತಹ ಪೂರ್ಣ ಸಾಮರ್ಥ್ಯ ಹೇಳಿದರು ಅಡಪರು. ವೇಷ, ಬಣ್ಣಗಾರಿಕೆ, ಈ ಒಂದೊಂದು ಕ್ಷೇತ್ರವನ್ನು ತಕ್ಕೊಂಡು ಅದನ್ನೇ ಮುಂದುವರಿಸ್ತಾ ಇದ್ದರು. ಅದರಲ್ಲೇ ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳಬಹುದಿತ್ತು. ಆದರೆ ಯಾವುದನ್ನು ಹಾಗೆ ಒಂದನ್ನೇ ಪ್ರತ್ಯೇಕವಾಗಿ ಸ್ವೀಕರಿಸದೆ ಅದೆಲ್ಲವನ್ನೂ ಒಟ್ಟಾಗಿ ತನ್ನಲ್ಲಿ ಇರಿಸಿಕೊಂಡು ಅದರ ಜೊತೆಗೆ ಉಳಿದಂತೆಯೂ ಕೂಡ ಕೆಲಸಗಳನ್ನು ಮಾಡ್ತಾ ಹೋದವರು. ಆದ್ದರಿಂದ ಅವರು ಪೂರ್ಣ ಕಲಾವಿದನೋ ಅಂತ ಕೇಳಿದರೆ ಅಲ್ಲ. ಹಾಗೆ ಅಂತ ಕಲಾವಿದ ಅಲ್ವೇ? ಹೌದಪ್ಪ,
ಪೂರ್ಣ ಹಿಮ್ಮೇಳವಾದಕನೋ ಅಲ್ಲ, ಆದರೆ ಗೊತ್ತಿಲ್ಲವೇ, ಬಹಳ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದಲೇ ಸುಂದರವಾದ ಹೆಸರು ಕೊಟ್ಟರು ಅವರಿಗೆ. ಏನದು? ಯಕ್ಷಕರ್ಮಿ ಎನ್ನುವ ಹಾಗೆ. ಯಕ್ಷಗಾನದ ಎಲ್ಲ ಕ್ಷೇತ್ರಗಳ ಅರಿವು ಇರುವಂತಹ ಒಬ್ಬ ಅದ್ಭುತ ವ್ಯಕ್ತಿ. ಅದನ್ನೇ ತನ್ನ ವೃತ್ತಿಯನ್ನಾಗಿ ಅಂಗೀಕರಿಸಿ ವ್ಯವಸಾಯಿ ಮೇಳಕ್ಕೆ ಹೋಗದೆ ಹವ್ಯಾಸಿಯಾಗಿಯೇ ಹೆಚ್ಚು ಕಡಿಮೆ ನಮ್ಮ ಕಾಸರಗೋಡಿನಿಂದ ತೊಡಗಿ ಉಡುಪಿ, ಈ ಕಡೆ ಕಾರ್ಕಳ, ಸುಳ್ಯ, ಅಲ್ಲಿವರೆಗಿನ ಎಷ್ಟು ಯಕ್ಷಗಾನ ಸಂಘಗಳು ಹವ್ಯಾಸಿ ಇಲ್ಲ, ಕೆಲವೇ ಆಟಗಳನ್ನು ಆಡುವ ಸಣ್ಣ ಪುಟ್ಟ ಮೇಳಗಳು ಏನಿವೆಯೋ ಅಲ್ಲಿಗೆಲ್ಲ ಹರಿಶ್ಚಂದ್ರ ನಾಯ್ಕರು ಬೇಕೇ ಬೇಕು. ಅದು ಯಾವಾಗ ಆಟ ಶುರುವಾಗುವುದಕ್ಕೆ ಇನ್ನೂ ಒಂದಷ್ಟು ಹೊತ್ತಿದೆ ಎನ್ನುವಾಗಲೇ ಬೇಕು. ಚೌಕಿಯಲ್ಲಿ ಆ ಡ್ರೆಸ್ ಇತ್ಯಾದಿಗಳನ್ನು ಬಿಡಿಸುವಲ್ಲಿಂದ ತೊಡಗಿ ಮತ್ತೆ ಅದನ್ನು ಆಟ ಮುಗಿದು ಮತ್ತೆ ಪೂರ್ಣ ಪ್ಯಾಕ್ ಮಾಡುವಲ್ಲಿವರೆಗೂ ಹರಿಗೆ ಹೊಣೆಗಾರಿಕೆ ಇರ್ತದೆ. ನಮ್ಮ ಹಾಗಲ್ಲ. ನಾವೆಲ್ಲ ಆಟಕ್ಕೆ ಕರೆ ಬಂದಾಗ ನನಗೆ ವೇಷ ಎಂಥದ್ದು ಅಂತ ಅಲ್ಲೇ ಕೇಳುವುದು, ಅದು ನಿರ್ಣಯ ಮಾಡಿಯೇ ಹೋಗುವುದು. ಅದು ಒಂದು ಭಾಗದಲ್ಲಿ ಮಾತ್ರ ನಿಗದಿಯಾಗಿರ್ತದೆ. ಆದಷ್ಟನ್ನು ಮಾಡಿದಲ್ಲಿಗೆ ಕೆಲಸ ಮುಗಿಯಿತು. ಆದರೆ ಹರಿಗೆ ವೇಷ ಯಾವುದು ಅಂತ ಗೊತ್ತಾಗುವುದೇ ಅಲ್ಲಿಗೆ ಹೋದ ಮೇಲೆ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಸಿದ್ಧತೆಗಳನ್ನು ಮಾಡುವುದಕ್ಕೆ ಸಮಯ ಇರುವುದಿಲ್ಲ. ಆದರೆ ಆ ಕ್ಷಣಕ್ಕೆ ವೇಷ ಆಗಬೇಕು. ಅದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಹೇಗೆ, ಆ ಬರಬೇಕಾದವರು ಯಾರೋ ಇರ್ತಾರೆ, ಅವರು ಬರ್ತಾರೋ ಅಂತ ಕಾಯುವುದಕ್ಕುಂಟು. ಮತ್ತು ಇನ್ನು ಬಂದು ಅವರ ಬಣ್ಣ ಆಗಲಿಕ್ಕಿಲ್ಲ, ವೇಷ ಆಗಲಿಕ್ಕಿಲ್ಲ ಅಂತಾಗುವಾಗ ಹರಿಗೆ ಆಮೇಲೆ ಬಂದು ಹೇಳ್ತಾರೆ, ಈರೆ ಮಲ್ಕೊಡೈನಿ. ಆಮೇಲೆ ಹರಿ ಅದಕ್ಕೆ ತೊಡಗುವಂಥದ್ದಾದರೆ 20 ನಿಮಿಷದಲ್ಲಿ ವೇಷ ಆಯಿತು. ವೇಷವೂ ಕೂಡ ಅಷ್ಟು ಸುಂದರವಾಗಿ ವೇಷಗಳು ಸಿದ್ಧವಾಗುತ್ತಾ ಇತ್ತು. ಆ ರೀತಿಯದಾದಂತಹ ಒಂದು ಸಾಮರ್ಥ್ಯ ಪ್ರತ್ಯೇಕವಾಗಿ ಹರಿಯಲ್ಲಿ. ಅದೇ ಒಂದು ಕಡೆ 11, ಇದು ಕೇವಲ ಒಂದು ಕಡೆ ಅಲ್ಲ, ಒಂದು 4-5 ವೇಷ ಎಲ್ಲ ಕಡೆಗಳಲ್ಲಿ ಇರುವಂಥದ್ದು. ಆದರೆ ಅದರಲ್ಲಿ ಹೆಚ್ಚಿನದೆಲ್ಲವೂ ಕೂಡ ಈ ಪೋಷಕ ಪಾತ್ರಗಳ ನೆಲೆಯಲ್ಲಿ ಹೋಗ್ತಾ ಇತ್ತು. ಹಾಗೆಂತ ಪೂರ್ಣ ಪ್ರಮಾಣದ ವೇಷವನ್ನು ಮಾಡುವ ಸಾಮರ್ಥ್ಯ ಆ ವೇಷ ಸಿಕ್ಕಾಗ ಅದನ್ನು ಅಷ್ಟೇ ಅದ್ಭುತವಾಗಿ ಬಣ್ಣದ ವೇಷ ಹರಿಶ್ಚಂದ್ರ ನಾಯ್ಕರದು. ಅದಕ್ಕೆ ಒಂದು ಪ್ರತ್ಯೇಕವಾದ ಸೌಂದರ್ಯ ಇದೆ. ಬಣ್ಣದ ವೇಷಕ್ಕೊಂದು ಸ್ವಲ್ಪ ನಿಧಾನ ಗತಿ ಉಂಟು. ಯಾರೋ ಇನ್ನೊಬ್ಬ ಬಣ್ಣದ ವೇಷ ಮಾಡಿ ಕುಣಿತಾ ಇದ್ದಾಗ ಹಿಂದಿನಿಂದ ಬಳಿಗೆ ಬಂದು ಸರ್ಸರಲ್ಲಿ ನೋಡಿ ಎಷ್ಟು ಜಲ್ದಿ ಹೋಗ್ತಾ ಉಂಟದು. ಅಲ್ಲಿ ಹಿಮ್ಮೇಳದವರು ಅಂದರೆ ಅದಕ್ಕೊಂದು ಪ್ರತ್ಯೇಕವಾದ ಕಾಲಗತಿ ಬಣ್ಣದ ವೇಷಕ್ಕಿರ್ತದೆ. ಅದನ್ನು ಸರಿಯಾಗಿ ಹರಿಶ್ಚಂದ್ರ ನಾಯ್ಕರ ಆ ರಂಗಸ್ಥಳದ ನಡೆಯಲ್ಲಿ ಕಾಣುವುದಕ್ಕೆ ಸಾಧ್ಯ ಆಗುತ್ತಾ ಇತ್ತು. ಅದು ವೈಶಿಷ್ಟ್ಯ. ಯಾವುದೇ ವೇಷ, ಒಂದು ತಾರಕಾಸುರನು ಇಲ್ಲ, ಏನದು ಶಬರಿಮಲೆ ಅಯ್ಯಪ್ಪನ ಶಬರಾಸುರನು, ಯಾವುದೇ ಬಣ್ಣದ ವೇಷ ಆಗಲಿ ಅದು ಪೂರ್ಣ ಪ್ರಮಾಣದಲ್ಲಿ. ಇದು ಬರೀ ಬಣ್ಣದ ವೇಷವೋ ಅಲ್ಲ, ಬೇರೆ ನಾಯಕ ಪಾತ್ರಗಳು ಕೂಡ. ಒಂದು ಕಡೆ ಕಂಸವಧೆ, ಕೃಷ್ಣಾರ್ಜುನ ಕರ್ಣಪರ್ವ, ಕಂಸವಧೆ ಕರ್ಣಪರ್ವ ಅಂತ ನಿರ್ಣಯ ಆದದ್ದು. ಜಲಂಧರ್ ರೈಗಳು ಆವಾಗ ಇದ್ದರು. ಜಲಂಧರ್ ರೈಗಳಿಗೆ ಅವರು ಕರ್ಣನಿಗೆ ಸಿದ್ಧವಾಗುತ್ತಾ ಹೋಗುವಂಥದ್ದು. ಜಲಂಧರ್ ರೈಗಳ ಜೊತೆಗೆ ಹರಿ ಹಿಂದಿನಿಂದ ಬೈಕ್ನಲ್ಲಿ ಕೂತುಕೊಂಡು ಇಬ್ಬರೂ ಜೊತೆಗೆ ಹೋದಾಗ ಆಟ ಆರಂಭ ಆಗಲಿಕ್ಕಿನ್ನ ಹೆಚ್ಚು ಹೊತ್ತಿಲ್ಲ. ಅಲ್ಲಿ ಕಂಸ ಮಾಡಬೇಕಾದವರು ಬರಲಿಲ್ಲ. ಕಂಸ ಮಾಡುವುದು ಯಾರು? ಹಾಗಾದರೆ ನೀವು ಯಾರು? ನಮ್ಮ ಜಲಂಧರ್ ರೈಗಳು, ನೀವೇ ಕಂಸ ಮಾಡಿ. ಅವರು ತಡ ಆಗಿ ಬಂದರೆ ಅವರಿಗೆ ಕರ್ಣ ಕೊಡಬಹುದು ಅಂತ ನಿರ್ಣಯ ಆಯಿತು. ಅವರು ತಡವಾಗಿಯೂ ಬರಲಿಲ್ಲ. ಆವಾಗ ಮತ್ತೆ ಕರ್ಣ ಮಾಡಬೇಕಾದ್ದು ಯಾರು? ಕರ್ಣ ಪ್ರಮುಖ ನಾಯಕ ಪಾತ್ರ. ಅದು ಬಂದದ್ದು ಮತ್ತೆ ಹರಿಯಣ್ಣನಿಗೆ, ನೀವೇ ಕರ್ಣ ಮಾಡಬೇಕು ಅಂತ. ಕರ್ಣ ಮಾಡಬೇಕು ಅಂತ ಆದರೆ ಕರ್ಣನ ನಡೆ. ಹರಿಶ್ಚಂದ್ರ ನಾಯಕರಿಗೆ ಸಾಮಾನ್ಯವಾಗಿ ಎಷ್ಟು ಪ್ರಸಂಗಗಳು ಚಾಲ್ತಿಯಲ್ಲಿ ಇವೆಯೋ ಅಷ್ಟೂ ಪ್ರಸಂಗಗಳ ನಡೆ ಗೊತ್ತಿದೆ. ಅದನ್ನಷ್ಟನ್ನೂ ಅವರು ಅಭ್ಯಾಸ ಮಾಡಿದ್ದಾರೆ. ಉಳಿದ ಕಲಾವಿದರಿಗೆ ಚೌಕಿಯಲ್ಲಿ ಆ ವೇಷ ಹೇಗಾಗಬೇಕು, ಅಲ್ಲಿ ಹೋಗಿ ಏನು ಮಾಡಬೇಕು, ಆ ಪೂರ್ಣ ಮಾಹಿತಿಯನ್ನು ಆ ಕ್ಷಣಕ್ಕೆ ಅವರು ಕೊಡಬಲ್ಲರು. ಆದರೂ ಕರ್ಣನಂತಹ ಪಾತ್ರ ಹೇಗೆ ಮಾಡುವುದಕ್ಕೆ ಸಾಧ್ಯ ಆಯಿತು ಅಂತ ಕೇಳಿದ್ದಕ್ಕೆ ಒಂದು ರಹಸ್ಯ ಹೇಳಿದರು ಹರಿಶ್ಚಂದ್ರ ನಾಯ್ಕರು. ಜಲಂಧರ್ ರೈಗಳ ಜೊತೆ ಕುಳಿತು ಹೋಗುವಾಗ ಅವರಿಗೆ ಕರ್ಣನ ಪದ್ಯಗಳು ಯಾವುದು ಅಂತ ಗೊತ್ತಾಗಬೇಕಲ್ಲ. ಅವರು ಬೈಕ್ ಬಿಡ್ತಾ ಹೋಗುವುದು, ನಾನು ಹಿಂದಿನಲ್ಲಿ ಕುಳಿತುಕೊಂಡು ಪುಸ್ತಕ ಬಿಡಿಸಿ ಪದ್ಯವನ್ನು ಓದಿ ಅವರಿಗೆ ಹೇಳುವುದು, ಈ ಪದ್ಯಗಳು ನಿಮಗುಂಟು, ಆ ಕರ್ಣಪರ್ವದ ನಡೆ, ಅದನ್ನೆಲ್ಲ
ಜಲಂಧರೈಗಳಿಗೆ ಹೇಳಿ ಆಗಲೇ ಅದು ಸಿದ್ಧ ಪಠ್ಯ ಇರುವುದರಿಂದ ಹರಿಶ್ಚಂದ್ರ ನಾಯಕರಿಗೆ ಕರ್ಣನ ವೇಷ ಬಂತು ಅಂತಾದಾಗ ಅದು ಮಾಡುವುದು ದೊಡ್ಡ ವಿಷಯ ಅಂತಲೇ ಅನ್ನಿಸಲಿಲ್ಲ. ಹಾಗಾದರೆ ಕರ್ಣ ಹೇಗಾಯಿತು? ಕರ್ಣನೂ ಒಳ್ಳೆಯದಾಯಿತು ಎನ್ನುವ ಹಾಗೆ ಆ ವೇಷಗಳನ್ನು ಅವರು ಅಷ್ಟೇ ಸಮರ್ಥವಾಗಿ ಮಾಡಿ ತೋರಿಸ್ತಾ ಇದ್ದರು. ಹೀಗಾದ ಕಾರಣವೇ ನಮ್ಮ ಹರಿಗೆ ಒಂದು ವಿಶೇಷವಾದ ವಿಶೇಷಣವನ್ನು ನಮ್ಮ ಕಲಾವಿದರ ಕೂಟದಲ್ಲಿ ಎಲ್ಲರೂ ಸೇರಿ ಕೊಟ್ಟಿದ್ದರು. ಏನದು? ಅದು ಮತ್ತೆ ಆ ಹರಿಗೆ ಇರುವಂತಹ ವಿಶೇಷಣವೇ. ಹರಿಗೊಂದು ವಿಶೇಷಣ ಉಂಟು. ಏನು? ನಮಗೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳಿದ ಹಾಗೆ ಆಪದ್ದು ಬಾಂಧವ ಶ್ರೀಹರಿ ಎನ್ನುವ ಹಾಗೆ. ಹಾಗೆ ಹರಿಯೂ ಕೂಡ ಆಪತ್ತು ಬಾಂಧವನೇ. ಎಲ್ಲಿ ಯಾವ ಕೆಲಸವೂ ಕೂಡ ಹರಿ ಆ ಸ್ಥಳದಲ್ಲಿ ಇದ್ದಾರೆ ಅಂತಾದರೆ ಅದು ಬಾಕಿಯಾಗಲಿಕ್ಕಿಲ್ಲ. ಅದನ್ನು ಆ ಕ್ಷಣಕ್ಕೆ ಮಾಡ್ತಾರೆ. ಯಾವುದೇ ಬೇಸರ ಇಲ್ಲ. ವೇಷವಾಗಲಿ, ಯಾವುದೇ ಕಸುಬು, ಹಿಮ್ಮೇಳ, ಜನ ಇಲ್ಲ, ಆ ಹೊತ್ತಿಗೆ ಮದ್ದಳೆಗೆ ಹೋಗಿ ಕೂತ್ಕೊಳ್ತಾರೆ. ಇಲ್ಲ ಚಂಡೆಯನ್ನಾದರೂ ಹಿಡಿಲಿಕ್ಕೆ ಅನಿವಾರ್ಯ ಆದರೆ ಭಾಗವತಿಕೆಯನ್ನೂ ಮಾಡಬಲ್ಲರು. ಈ ರೀತಿಯದಾದಂತಹ ಸಿದ್ಧತೆ ಯಾವತ್ತೂ ಇರುವುದರಿಂದ ಒಂದರ್ಥದಲ್ಲಿ ಪೂರ್ಣ ಪ್ರಮಾಣದ ಕಲಾವಿದ ಅಂತ ಹರಿಯನ್ನು. ನಾನು ಬರೀ ವೇಷ ಮಾತ್ರ ಮಾಡಬಲ್ಲೆ ಅಷ್ಟೆ. ಆದರೆ ವೇಷ ನಿಜವಾಗಿ ಪೂರ್ಣ ಪ್ರಮಾಣದಲ್ಲಿ ಕಾಣಬೇಕು ಅಂತಾದರೆ ಅವನಿಗೆ ಪದ್ಯ ಬಾಯ್ಪಾಠ ಬೇಕು. ಒಂದು ಚೆಂಡೆ ಮದ್ದಳೆಗಳ ನಡೆಯೂ ಕೂಡ ಗೊತ್ತಿರಬೇಕು. ಅದೆಲ್ಲ ಗೊತ್ತಿದ್ದರೆ ಅವ ಸರಿಯಾಗಿ ಒಂದು ಸ್ವಲ್ಪವೂ ಲೋಪವಾಗದಂತೆ ರಂಗಸ್ಥಳದಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಲಿಕ್ಕಾಗುತ್ತದೆ. ಹಾಗಾಗಿ ಯಾವುದೇ ಪಾತ್ರವಾದರೂ ಹರಿ ಅದನ್ನು ನಿರ್ವಹಿಸಬಲ್ಲವರಾಗಿದ್ದರು. ಅವರ ಅದು ಹೌದು, ಅವರು ನನ್ನ ಜೊತೆಗೆ ಇದನ್ನು ಸೇರಿಸಿಕೊಳ್ಳುವ ಪ್ರಯತ್ನವನ್ನು ಹರಿ ಮಾಡ್ತಾ ಇದ್ದಾರೆ. 1996ನೇ ಇಸವಿಯಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಯಕ್ಷಗಾನದ ಕೋರ್ಸ್ ಒಂದು ಆರಂಭ ಆಗಿತ್ತು. ಡಿಪ್ಲೊಮಾ ಇನ್ ಯಕ್ಷಗಾನ, ಡಿಪ್ಲೊಮಾ ಕೋರ್ಸ್ ಅದು. ಆ ಕೋರ್ಸಿಗೆ ಒಂದು 10-30 ಮಂದಿ ಬರ್ತಾ ಇದ್ದರು ಅಲ್ಲಿ ಕಲೀಲಿಕ್ಕೆ. ಪರಮೇಶ್ ಅವರು ಅಲ್ಲಿ ನಾಟ್ಯ ಕಲಿಸುವ ಗುರುವಾಗಿದ್ದರು. ಆಮೇಲೆ ಅರ್ಥಗಾರಿಕೆಯ ಜೊತೆಗೆ ಯಕ್ಷಗಾನದ ಇತಿಹಾಸದ ಪಾಠವನ್ನು ಮಾಡುವುದಕ್ಕೆ ನಾನು ಹೋಗ್ತಾ ಇದ್ದೆ. ಅಲ್ಲಿ ಆ ಕ್ಲಾಸು ಆದದ್ದರಿಂದ ಅಷ್ಟು ಜನ ಕಲಾವಿದರು ರೂಪುಗೊಂಡದ್ದು ಇದು ಒಂದು ಸಾಧನೆಯಾದರೆ, ಅದರ ಜೊತೆಗೆ ಒಂದು ಹೊಸ ಆಯಾಮ ಆ ಕಲಾಕ್ಷೇತ್ರಕ್ಕೆ ದೊರಕಿದ್ದು. ಅದು ಹವ್ಯಾಸಿ ಬಳಗ ಎನ್ನುವಂತಹ ಒಂದು ಸಂಸ್ಥೆ ಸ್ಥಾಪನೆಯಾಗುವುದರ ಮೂಲಕವಾಗಿ ಉತ್ಸಾಹಿ ಕಾರ್ಯಕರ್ತರು ನಮ್ಮ ಶರತ್ ಕದ್ರಿ, ಆವಾಗ ತುಂಬ ಚುರುಕಿನ ಯುವಕ, ಜೊತೆಗೆ ದಿನಕರ ಪಚ್ಚನಾಡಿ ಅವರು ಆ ಹೊತ್ತಿಗೆ ಬಹಳ ಆತ್ಮೀಯ ಗೆಳೆಯರಾಗಿದ್ದರು. ಆ ಪ್ರಾಯದವರೇ ಹೆಚ್ಚು ಕಡಿಮೆ ಎಲ್ಲವರೂ ಇದ್ದದ್ದು. ಆ ಎಲ್ಲವರೂ ಸೇರಿಯೇ ಉಂಟಾದಂತಹ ಒಂದು ಸಂಘ ಹವ್ಯಾಸಿ ಬಳಗ. ಆ ಹವ್ಯಾಸಿ ಬಳಗ ಎಲ್ಲ ರೀತಿಯ ಪ್ರದರ್ಶನಕ್ಕೆ ತನ್ನನ್ನು ಸಜ್ಜುಗೊಳಿಸಿಕೊಂಡಿದೆ. ಒಳ್ಳೆಯ ಹಿಮ್ಮೇಳದ ಸಾಹಿತ್ಯ. ಸ್ವತಃ ಶರತ್ ಕದ್ರಿಯೂ ಕೂಡ ವೇಷ ಮಾಡುವವರು, ಬಣ್ಣಗಾರಿಕೆ, ಮದ್ದಳೆ ನುಡಿಸ್ತಾರೆ. ಮದ್ದಳೆಯ ಕೆಲಸವೂ ಗೊತ್ತುಂಟು, ಅಂದರೆ ಶಾಯಿ ಹಾಕುವುದು ಇತ್ಯಾದಿಗಳೆಲ್ಲ. ಇದೆಲ್ಲವನ್ನೂ ತಿಳಿದಂತಹ ಆ ಶರತ್ ಕದ್ರಿ ಅದನ್ನೇ ಸಂಚಾಲಕನಾಗಿ ಮುಂದುವರಿಸ್ತಾ ಇದ್ದದ್ದು. ಶಿಸ್ತುಬದ್ಧವಾದಂತಹ ಕಾರ್ಯಕ್ರಮಗಳನ್ನು ಆ ಹವ್ಯಾಸಿ ಬಳಗ ಕೊಡ್ತಾ ಇತ್ತು. ಆ ಹವ್ಯಾಸಿ ಬಳಗಕ್ಕೂ ಆಪದ್ ಬಾಂಧವ ನಮ್ಮ ಶ್ರೀ ಹರಿಯೇ. ಯಾವ ಹೊತ್ತಿಗೂ ಕೂಡ ಯಾವುದೇ ಕೆಲಸಕ್ಕೆ ಹರಿ ಅಲ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಹರಿ ಬಂದಿದ್ದಾನೆ ಅಂತಾದ ಮೇಲೆ ಮತ್ತೆ ಯಾರಿಗೂ ತಲೆ ಬಿಸಿ ಇರಲಿಲ್ಲ. ನಾನು ಹಾಗೆ ಚೌಕಿಗೆ ಹೋದ ತಕ್ಷಣ ಚೌಕಿಯಲ್ಲಿ ಹರಿ ಇದ್ದಾನೋ ಅಂತ ಒಮ್ಮೆ ಹುಡುಕುವುದಕ್ಕುಂಟು. ಅಂದರೆ ಅದಕ್ಕೆ ಕಾರಣ ಬೇರೆ. ಹರಿ ಇದ್ದಾರೆ ಎನ್ನುವ ಕಾರಣದಿಂದ ಇನ್ನೇನು ಸಮಸ್ಯೆ ಇಲ್ಲ ಅಂತಲ್ಲ. ಹರಿ ಚೌಕಿಯಲ್ಲಿದ್ದರೆ ನನಗೊಂದು ಪ್ರತ್ಯೇಕವಾದ ಪ್ರಯೋಜನ ಇತ್ತು. ನನಗೆ ವೀಳ್ಯ ಹಾಕುವ ಅಭ್ಯಾಸ ಇತ್ತು. ಆ ಹೊತ್ತಿಗೆ ಎಲೆ ಅಡಿಕೆ ತಿನ್ನುವಂಥದ್ದು. ಹಾಗೆ ಅಂತ ನಾನು ಪೆಟ್ಟಿಗೆ ಇಟ್ಟುಕೊಳ್ತಾ ಇರಲಿಲ್ಲ. ಯಾಕಂದ್ರೆ ಒಂದು ಸ್ಕೂಲ್ನಲ್ಲಿ ನಾನು ಶಿಕ್ಷಕನಾಗಿ ಕೆಲಸ ಮಾಡುವ. ಹಾಗಾಗಿ ಆ ಶಿಸ್ತು ನಾನು ಬೇಕು. ಆದರೆ ಈ ಆಟದ ಅಭ್ಯಾಸ ನೋಡಿ,
ಆ ಹೊತ್ತಿನಲ್ಲಿ ಬೆಳಗಿನವರೆಗೆ ನಿದ್ದೆಗೆಡಬೇಕು ಅಂತಾದರೆ ಕಷ್ಟ ಆಗುತ್ತಾ ಇತ್ತು. ಹರಿ ಇದ್ದರೆ ಬೇಕಾದ ಹಾಗೆ. ಎಲ್ಲಿವರೆಗೆ ಅಂತಂದರೆ, ವೇಷ ಮಾಡಿ ರಂಗಸ್ಥಳಕ್ಕೆ ಹೋಗುವಾಗ, ಸರ್ ಪೆಟ್ಟಿಗೆ ಅಲ್ಲಿ ಬ್ಯಾಗಿನಲ್ಲಿ ಉಂಟು, ಬೇಕಾದರೆ ತಗೊಳ್ಳಿ. ಆ ಸ್ವಾತಂತ್ರ್ಯವನ್ನು ಕೂಡ ನನಗೆ ಹರಿಶ್ಚಂದ್ರ ನಾಯಕರು ಕೊಟ್ಟಿದ್ದರು. ಆ ರೀತಿಯಲ್ಲೂ ನನಗೊಬ್ಬ ಪ್ರತ್ಯೇಕ ಆಪದ ಬಾಂಧವನೇ ಹರಿಯಣ್ಣ. ಅದನ್ನು ಹೇಳುವಾಗ ಇನ್ನೂ ಒಂದು ವಿಷಯ ಹೇಳಬಹುದು. ಅನೇಕ ಅಭ್ಯಾಸಗಳು ಈ ಆಟದ ಕ್ಷೇತ್ರದಲ್ಲಿ ಇರುವವರಿಗೆ ಸಹಜವಾಗಿಯೇ ಸೇರಿಕೊಳ್ತದೆ ಎನ್ನುವ ಕಾರಣಕ್ಕೆ ಮನೆಯವರು ಆ ಕ್ಷೇತ್ರಕ್ಕೆ ತಮ್ಮ ಮಕ್ಕಳನ್ನು ಕಳುಹಿಸುವುದಕ್ಕೆ ಅಂಜುತ್ತಾ ಇದ್ದರು. ಆದರೆ ಅಂಥ ಯಾವ ದುರಭ್ಯಾಸವೂ ಕೂಡ ಹರಿಯಣ್ಣನಿಗೆ ಇರಲಿಲ್ಲ. ಹಾಗಾದರೆ ವಿಳ್ಳೆ ಹಾಕುವುದು ಅದು ಅಪಾಯ ಇಲ್ಲದೇ ಇರುವಂತಹ ಒಂದು ದುರಭ್ಯಾಸ. ಆದ್ದರಿಂದಲೇ ನಾನು ಸ್ವಲ್ಪ ಅದನ್ನು ಇಟ್ಟುಕೊಂಡಿದ್ದೆ, ಅದರಿಂದ ಸಮಸ್ಯೆ ಏನಾಗಲಿಲ್ಲ. ಈ ರೀತಿಯಲ್ಲಿ ನಮ್ಮ ಹರಿಶ್ಚಂದ್ರ ನಾಯ್ಕರ ಒಂದು ಬದುಕು ಇಷ್ಟೇ ಎಲ್ಲ ವ್ಯವಸ್ಥೆಯ ಜೊತೆಗೆ ಬೆಳೆದು ಬಂದದ್ದು ಅಂತ ಕೇಳಿದರೆ, ಅದರ ಜೊತೆಗೆ ಅವರ ಆಸಕ್ತಿ ಈ ಹಿಮ್ಮೇಳದ ಸಾಹಿತ್ಯಗಳ ನಿರ್ಮಾಣ, ಚೆಂಡೆಮದ್ದಳೆಗಳು, ಅವುಗಳನ್ನು ಸಿದ್ಧಗೊಳಿಸುವಂಥದ್ದು, ಭಾರ ಹಿಡಿಯುವಂಥದ್ದು, ಅದಕ್ಕೆ ಶಾಯಿ ಹಾಕುವುದು ಇತ್ಯಾದಿಯಾಗಿ ಸ್ವತಃ ಚೆಂಡೆಯನ್ನು ತಯಾರು ಮಾಡುವಂತಹ ವ್ಯಕ್ತಿ. ಆಗ ನೋಡಿದೆ, ಚಕ್ರತಾಳ 2 ಹಿಡ್ಕೊಂಡು ಬಂದರು. ಅದನ್ನು ನನ್ನ ಕೈಗೆ ಕೊಟ್ಟು ನಾನು ಅದನ್ನು ಹಿಡಿದು ನೋಡಿದಾಗ ಆ ಚಕ್ರತಾಳದ ಗಾತ್ರ ಮತ್ತು ಚಕ್ರತಾಳ ಸಾಮಾನ್ಯವಾಗಿ ಕಬ್ಬಿಣದ್ದೇ ಇರ್ತದೆ, ಅದು ಸ್ವಲ್ಪ ಭಾರವೇ ಇರ್ತದೆ. ಅಯ್ಯೋ, ಇದು ಭಾರ ಇಲ್ಲವೇ? ಹಿಡಿದು ನೋಡಿ ಸರ್, ನಾನು ಕೈಗೆ ಕೊಟ್ಟಾಗ ಅದು ಬಹಳ ಹಗುರವಾದದ್ದು. ಅದೊಂದು ನಾನ್ ಮ್ಯಾಗ್ನೆಟಿಕ್ ಸ್ಟೀಲ್ ಅಂತೆ. ಅದರಲ್ಲಿ ಜಾಗಟೆಯನ್ನು ಕೂಡ ಸಿದ್ಧಗೊಳಿಸ್ತಾರೆ ಅವರು. ನಮ್ಮ ಕಟೀಲು ಮೇಳದ ಯಾರು ಭಾಗವತರು, ಹರಿ ಕಾರಂತ್ ಅವರ ಕೈಯಲ್ಲಿ ಆ ಜಾಗಟೆಯನ್ನು ಮೊನ್ನೆಯಷ್ಟೇ ಒಂದು ಕಾರ್ಯಕ್ರಮದಲ್ಲಿ ನಾನು ನೋಡಿದೆ. ಅದು ಹೊರಗಿನಿಂದ ಸ್ಟೀಲಿನ ಜಾಗಟೆ ಹಾಗೆ ಕಾಣ್ತದೆ, ಆದರೆ ಧ್ವನಿ ಶ್ರುತಿಬದ್ಧವಾಗಿ ಅದರಿಂದ ಹೊರಡ್ತದೆ. ಅದನ್ನೆಲ್ಲ ಸಿದ್ಧಪಡಿಸಿ ಕೊಡುವಂತಹ ಕೆಲಸ ಮಾಡುವುದರಿಂದಲೇ ಆ ಯಕ್ಷಕರ್ಮಿ ಎನ್ನುವಂತಹ ಆ ಹೆಸರು ಪ್ರತ್ಯೇಕವಾಗಿ ಬಂದದ್ದು. ಅದಕ್ಕೆ ಬೇಕಾದಂತಹ ಸಾಹಿತ್ಯಗಳನ್ನು ನಿರ್ಮಾಣ ಮಾಡುವುದು, ಅದರ ಜೊತೆಗೆ ಏನು ಈ ಮೆರವಣಿಗೆ, ಪೂಜೆ ಇತ್ಯಾದಿಗಳ ಸಂದರ್ಭದಲ್ಲಿ ಮೆರವಣಿಗೆ ಸಾಗುವುದಕ್ಕೆ ಅಂತ ಮುಂಭಾಗದಿಂದ ಚೆಂಡೆ ಮದ್ದಳೆಗಳು ಮದ್ದಳೆ ಅಲ್ಲ, ಈ ಚೆಂಡೆ ತಾಳ ಇತ್ಯಾದಿಗಳು ಬೇಕಾಗ್ತದೆ. ಅಂತಹ ಚೆಂಡೆ, ತಾಳ ಇತ್ಯಾದಿಗಳ ಒಂದು ಪಂಗಡವನ್ನೇ ನಮ್ಮ ಹರಿಶ್ಚಂದ್ರ ನಾಯ್ಕರು ಸಿದ್ಧಗೊಳಿಸಿದ್ದಾರೆ. ಒಂದು 10 ಮಕ್ಕಳನ್ನು ಅದಕ್ಕೋಸ್ಕರ ತಯಾರು ಮಾಡಿದ್ದಾರೆ. ಕರೆ ಬಂದಲ್ಲಿಗೆ ಏನು, ಇಲ್ಲಿ ಸುತ್ತಮುತ್ತ ನಾನು ಎಷ್ಟು ಕಾರ್ಯಕ್ರಮಗಳನ್ನು ಕಂಡೆನೋ ಅಲ್ಲೆಲ್ಲ ಈ ಚೆಂಡೆಯ ಜೊತೆಗೆ ಹರಿಯನ್ನು ಕಾಣದೆ ಇಲ್ಲವೇ ಇಲ್ಲ. ಅವರೆಲ್ಲರಿಗೆ ಬೇಕಾದಂತಹ ವ್ಯಕ್ತಿ. ಆದ್ದರಿಂದಲೇ ಪ್ರಸ್ತಾಪತ್ವೇನ ಹೇಳಿದರು, ಅವರಿಂದ ಪ್ರಯೋಜನ ಪಡೆದವರು ಬಹಳ ಮಂದಿ ಇದ್ದಾರೆ ಎನ್ನುವ ಹಾಗೆ. ಸತ್ಯಕ್ಕೂ ಹೌದದು. ಆ ರೀತಿಯಲ್ಲಿ ಒದಗಿ ಬರ್ತಾ ಇದ್ದರು. ಭಜನೆಗಳಲ್ಲಿ ಭಾಗವಹಿಸುವಾಗಲೂ ಕೂಡ ಅದೇ ರೀತಿ ತಂಡ ಅವರದ್ದೇ ಪ್ರತ್ಯೇಕವಾಗಿ ಉಂಟು. ಆ ಮೂಲಕವೂ ಕೂಡ ಸುತ್ತಮುತ್ತಲಿನ ಎಲ್ಲ ಭಜನಾ ಸಂಘಗಳಲ್ಲಿ ಅವರ ಉಪಸ್ಥಿತಿ ಇದ್ದೇ ಇರ್ತದೆ. ಅಲ್ಲಿ ಹಾರ್ಮೋನಿಯಂ ಬಾರಿಸ್ತಾರೆ, ಅಲ್ಲಿ ತಬಲಾ ಬಾರಿಸ್ತಾರೆ. ಅವರ ಮನೆಯಲ್ಲಿ ಅದೇನು ಈ ಕಲಾ ದೇಗುಲವೇ ಆಗಿ ಕಾಣ್ತದೆ. ಈ ಹೊತ್ತು ಹೋದರೆ ಏನು, ಆರಂಭಕ್ಕೆ ನಾನು ಸರಸ್ವತಿಯ ಗಂಟು ಅಂತಂದನೋ, ಕಲೆ, ಸಂಗೀತ ನಾವು ಹೋದಾಗಲೇ ಕಾಣಬಹುದು. ಎಲ್ಲ ಹಿಮ್ಮೇಳದ ಪರಿಕರಗಳು ಕಾಣ್ತದೆ, ಹಾರ್ಮೋನಿಯಂ ಕಾಣ್ತದೆ, ತಬಲೆ, ತಂಬೂರಿ ಎಲ್ಲವೂ ಕೂಡ ಅಲ್ಲಿ ನಾವು ಹೋದಾಗಲೇ ಕಾಣುವುದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಒಂದು ಸಂಗೀತಮಯವಾದಂತಹ ವಾತಾವರಣ. ಅವರ ಮನೆಯದ್ದೇ ಒಂದು ಯಕ್ಷಗಾನ ತಂಡ. ಆ ಅಂಬುರಹ ಪ್ರತಿಷ್ಠಾನದಲ್ಲಿಯೂ ಕೂಡ ಹೋಗಿ ಬೇಕಾದಂತಹ ಸೇವೆಯನ್ನು ಅವರು ಒಪ್ಪಿಸ್ತಾರೆ. ನಮ್ಮ ಪೂಂಜರ ಮೇಲೆ ಅವರಿಟ್ಟಿರುವ ಶ್ರದ್ಧೆ, ಗೌರವ ಅದು ಕಡಿಮೆ ಏನಲ್ಲ. ಮಯೂರ ನಾಯ್ಕ ಇವತ್ತೇನು ಸುಂದರವಾಗಿ ಹಿಮ್ಮೇಳವಾದಕನಾಗಿದ್ದಾನೋ ಅವನೂ ಅವರ ಕೈಯಲ್ಲೇ ತರಬೇತುಗೊಂಡವನಿದ್ದಾನೆ. ಆ ನೆನಪು ಇದೆ, ಸೇವೆ ಮಾಡ್ತಾರೆ, ಅದನ್ನು ಸಮರ್ಥವಾಗಿಯೇ ತಿಳ್ಕೊಂಡಿದ್ದಾರೆ. ತಾಯಿ ಕೂಡ ಪ್ರತಿಷ್ಠಾನವನ್ನು ನಡೆಸ್ತಾ ಇರುವಂತಹ ತಾಯಿ. ಆ ಕಾರಣಕ್ಕೆ ಇವತ್ತಿಲ್ಲಿ ಬಂದಿದ್ದಾರೆ. ಹೀಗೆ ಬಹುಮುಖವಾದಂತಹ ವ್ಯಕ್ತಿತ್ವ ಅದು. ಎಲ್ಲಿ ಸುತ್ತಮುತ್ತ ಯಕ್ಷಗಾನದ ವಾರದ ತಾಳಮದ್ದಳೆಗಳು ನಡೆಯುತ್ತವೋ, ನಮ್ಮ ಕೊಲ್ಲಿ ದೇವಸ್ಥಾನದಲ್ಲಿ ನಡೆಯುತ್ತದೆ ಸುಮಾರು 36-37 ವರ್ಷದಿಂದ. ಆರಂಭದಿಂದ ಇಂದಿನವರೆಗೆ ಹರಿ ಅಲ್ಲಿಗೆ ಮೊದಲು ಹೋಗಬೇಕು ಚಾಪೆ ಬಿಡಿಸುವುದಕ್ಕೆ, ಕೊನೆಗೆ ಹೊರಡುವುದು ಚಾಪೆಯನ್ನು ಮಡಿಚಿದ ಮೇಲೆ. ಅದರ ಮೊದಲು ಯಾವುದಕ್ಕೆ ಬೇಕು ಅದಕ್ಕೆ, ಪದ್ಯಕ್ಕಾದರೆ ಪದ್ಯಕ್ಕೆ, ಹಿಮ್ಮೇಳಕ್ಕಾದರೆ ಹಿಮ್ಮೇಳಕ್ಕೆ, ಇಲ್ಲ ಅರ್ಥಕ್ಕೋ
ಮಂಗಳೂರಿನಲ್ಲಿ 7-8 ಕಡೆಗಳಲ್ಲಿ ಇಂತಹ ತಾಳಮದ್ದಳೆಗಳು ವಾರ ವಾರ ಒಂದೊಂದು ದಿವಸ ಒಂದೊಂದು ಕಡೆ 7 ದಿವಸ 7 ಕಡೆ ತಾಳಮದ್ದಳೆ ಇದ್ದರೆ ಆ 7 ದಿವಸ 7 ಕಡೆಗಳಲ್ಲಿ ಹರಿಶ್ಚಂದ್ರ ನಾಯ್ಕರ ಸೇವೆ ಸಲ್ಲುತ್ತಾ ಇತ್ತು. ಇದೇ ರೀತಿಯದಾಗಿ ಹೇಗೆ ಸಾಧ್ಯ ಆಗುತ್ತದೆ ಅಂತ ಕೇಳಿದರೆ ಹೇಳ್ತಾರೆ, ನನ್ನ ಉದ್ದೇಶ ಆ ಕಲೆಯಲ್ಲಿ ಭಾಗವಹಿಸುವುದು ಮಾತ್ರ ಅಲ್ಲ, ಕಲೆಯನ್ನು ಬೆಳೆಸುವುದೂ ಅಲ್ಲ, ಕಲೆಯನ್ನು ಉಳಿಸುವಂತಹ ಆ ಒಂದು ಕಾಯಕವನ್ನು ನಾನು ಮಾಡ್ತಾ ಇದ್ದೇನೆ. ಅದು ನಾನು ಮಾಡಬಹುದಾದಂತಹ ಸೇವೆ. ಅದಕ್ಕೆ ಯಾವ ರೀತಿಯದಾಗಿ ಬೇಕಾದ ಸಾಮಗ್ರಿಗಳನ್ನು ತಾನೇ ತೆಗೆದುಕೊಂಡು ಹೋಗುವುದು. ಅವರ ಬೈಕ್ನಲ್ಲಿ ನೋಡಿದರೆ ನಿನ್ನೆ ಮನೆಗೆ ಬಂದಾಗ ಅದರಲ್ಲಿ ಏನದು ಯಾವುದೋ ವ್ಯಾಪಾರಕ್ಕೆ ಹೊರಟ ಹಾಗೆ ಇಷ್ಟಿಷ್ಟುದ್ದದ ಹಗ್ಗಗಳು ಎಲ್ಲ ಹಿಂದೆ ಉಂಟು. ಇದೆಲ್ಲ ಎಂಥದ್ದು ಹರಿ ಅಂತ ಕೇಳಿದರೆ, ಚೆಂಡೆಮದ್ದಳೆ ಕಟ್ಟಲಿಕ್ಕೆ ಅದು ಬೇಕಾಗ್ತದೆ ಅಂತ. ಎಷ್ಟು ಚೆಂಡೆಮದ್ದಳೆ ಕಟ್ಟಲಿಕ್ಕಾಗುತ್ತದೆ? 2 ಚೆಂಡೆಮದ್ದಳೆಯನ್ನು ಕಟ್ಟಿದ ಮೇಲೆ ಎದುರಿನಲ್ಲಿ ಹರಿ ಕುಳಿತು, ಆಮೇಲೆ ಹಿಂದೆ 2 ಕಲಾವಿದರು, ಮಯೂರ ನಾಯ್ಕನು ಕೀರ್ತನ ನಾಯ್ಕನು, ಇಷ್ಟು ಮಂದಿಯನ್ನು ಕೂಡಿಸಿಕೊಂಡು ಒಂದು ಬೈಕಿನಲ್ಲಿ ಇಷ್ಟು ಸಾಹಿತ್ಯದ ಜೊತೆಗೆ ಹೋಗುವುದು. ಅಂದರೆ ಪೂರ್ಣ ಹಿಮ್ಮೇಳದ ಸಾಧನ, ಹಿಮ್ಮೇಳದ ವ್ಯಕ್ತಿಗಳು, ಅಂದರೆ ಪೂರ್ಣ ಒಂದು ತಂಡವೇ ಹರಿಯ ಮನೆಯಿಂದ ಹೋಗ್ತದೆ ಯಕ್ಷಗಾನದ ಸೇವೆಯನ್ನು ಮಾಡುವುದಕ್ಕೆ, ಅದರಲ್ಲಿ ಧನ್ಯತೆಯನ್ನು ಪಡೆಯುವುದಕ್ಕೆ. ಆ ಬಗೆಯಲ್ಲಿ ಬದುಕಿನಲ್ಲಿ ಧನ್ಯತೆಯನ್ನು ಕಂಡವರು. ಬಹಳ ದೀರ್ಘ ಆಯಿತು ಅಂತ ಕಾಣ್ತದೆ, ಆದರೆ ಈ ಆಪದ್ಭಾವಂದವ ಅಂತ ಹೇಳುವಾಗ ಇನ್ನೊಂದು ರೋಚಕವಾದಂತಹ ಅಂಶ ಉಂಟು. ಇತ್ತೀಚೆಗೆ ನಮ್ಮ ಕದ್ರಿ ಶರತ್ ಕದ್ರಿಗೆ ಅದೊಂದು ಹವ್ಯಾಸ. ಅಂದರೆ ನಮ್ಮ ಜೊತೆಗಿರುವಂತಹ ಕಲಾವಿದರಿಗೆಲ್ಲ ಹೆಚ್ಚಿನದಾದ ಪ್ರೋತ್ಸಾಹ ಕೊಡಬೇಕು, ಅವರನ್ನು ಬೆಳೆಸಬೇಕು. ಮೊನ್ನೆ ಅವರ 30ನೇ ವರ್ಷದ ಸಂಭ್ರಮದಲ್ಲಿಯೂ ಬಹಳ ಮಂದಿಗೆ ಸನ್ಮಾನ ಇತ್ಯಾದಿಗಳನ್ನು ಮಾಡಿದವರು. ಒಂದು ಸಂದರ್ಭದಲ್ಲಿ 100 ಮಂದಿಗೆ ಸನ್ಮಾನ, ಅಲ್ಲೋ ದಶಮಾನೋತ್ಸವದಲ್ಲಿ. ವಾಮಂಜೂರಿನಲ್ಲಿ ಒಂದು ಅದೇ ರೀತಿ ಕಾರ್ಯಕ್ರಮ. ಮುಂಡಪ್ಪಣ್ಣ ಅಂತ ಅವರು ಈ ಚೆಂಡೆಮದ್ದಳೆಯ ಕೆಲಸ ಮಾಡುವವರು, ಅವರಿಗೆ ಸನ್ಮಾನ ಆಗಿತ್ತು. ಆ ದಿವಸ ಬಹಳ ಒಂದು ಉತ್ಸಾಹದಿಂದ ಇದ್ದರು ಅವರು. ಉತ್ಸಾಹ ಅಂದರೆ ಏನದು, ಒಂದು ಬಗೆಯ ಉದ್ವೇಗ, ಅದನ್ನು ಎಕ್ಸೈಟ್ಮೆಂಟ್ ಅಂತ ನಾವು ಏನು ಹೇಳುತ್ತೇವೆ ಅದು. ಅಂದರೆ ಅದೊಂದು ಆನಂದದ ಒಂದು ಪರಮಾವಧಿ. ಸರಿಯಾದ ಶಬ್ದ. ಅತಿ ಉಲ್ಲಾಸವೇ ಆಯಿತೇನೋ, ಅಂದರೆ ಯಾವುದಾದರೂ ಅತಿಯಾದರೆ ಅದು ಒಳ್ಳೆಯದಲ್ಲ, ಅಮೃತವಾದರೂ ಹೆಚ್ಚಾಯಿತು ಅಂತಾದರೆ ಅದು ವಿಷವೇ ಎನ್ನುವ ಹಾಗೆ ಹೇಳ್ತಾರೆ. ಹಾಗಾಯಿತೇನೋ. ಸ್ವಲ್ಪ ಹೊತ್ತಿನಲ್ಲಿ ಚೌಕಿಗೆ ಹೋಗಿ ನೋಡುವಾಗ ಅವರು ಬಿದ್ದುಕೊಂಡಿದ್ದಾರೆ. ಈ ಹರಿಶ್ಚಂದ್ರ ಅವರ ಮೈಯನ್ನೆಲ್ಲ ಆ ಕಡೆಯಿಂದ ಈ ಕಡೆಯಿಂದ ಬಡೀತಾ ಇದ್ದಾರೆ, ಅವರ ಅಲ್ಲಿ ಇಲ್ಲಿ ಒತ್ತುತ್ತಾ ಇದ್ದಾರೆ. ಇದು ಯಾರನ್ನು ಅವರಿಗೆ ಎಳೆದು ಬಡಿದು ಕೆಳಗೆ ಹಾಕಿ ಅವರಿಗೆ ಮತ್ತೆ ಹೊಡುತ್ತಾ ಇದ್ದಾರೋ, ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆಯಿತೋ ಅಂತ ಅಲ್ಲಿ ಇಂಥ ಗ್ರಹಿಸಬೇಕು. ಹೋಗಿ ನೋಡಿದಾಗ ಇಡೀ ಬಾಡಿಗೆ ಮೈಗೆ ಮಾಲಿಷ್ ಮಾಡುವಂಥದ್ದು. ಹಾಗಾದರೆ ಆದದ್ದೇನು? ಕಾರ್ಯಕ್ರಮ ಮುಗಿಸಿ ಚೌಕಿಗೆ ಬಂದ ಮೇಲೆ ಅವರ ಒಂದು ಕೈಯೇ ಮೇಲೆ ಹೋಗುವುದಿಲ್ಲ. ಅಂದರೆ ಒಂದು ಮೈಲ್ಡ್ ಪ್ಯಾರಾಲಿಸಿಸ್ ಇದಾದ ಹಾಗೆ ಆ ಸ್ಥಿತಿಯಲ್ಲಿ ಆ ಕ್ಷಣಕ್ಕೆ ಆಪದ್ಬಾಂಧವ. ಅದಕ್ಕೆ ಬೇಕಾದಂತಹ ಆ ಟ್ರೀಟ್ಮೆಂಟು ಕೂಡ, ಅದು ಅದಕ್ಕೆ ಟ್ರೀಟ್ಮೆಂಟ್ಗೆ ಬೇಕಾದ್ದೆಲ್ಲ ಉಂಟು ಅಂತ ಕೇಳಿದರೆ ಅಲ್ಲಿ ಏನುಂಟೋ ಅದನ್ನು ನೋಡಿ. ಹಾಗಾದರೆ ಎಂಥದ್ದನ್ನು ತೆಕ್ಕೊಂಡದ್ದು? ಈ ರೀತಿಯಲ್ಲಿ ದೀಪ ಚೌಕಿಯಲ್ಲಿ ದೇವರ ಮುಂದೆ ಇಟ್ಟದ್ದು. ಅದು ಬತ್ತಿ ಉರಿಯುತ್ತಾ ಇದ್ದದ್ರಿಂದ ಅದು ಎಣ್ಣೆಯೂ ಬಿಸಿಯಾಗುತ್ತದೆ. ಅದಕ್ಕೆ ದೀಪದ ಕುದಿ ಎಣ್ಣೆ ಅಂತ. ಆ ಎಣ್ಣೆಯನ್ನೇ ಬೊಗಸೆಗೆ ಹಾಕಿಕೊಂಡದ್ದು, ಬಿಸಿ ಬಿಸಿ ಎಣ್ಣೆಯನ್ನು. ಅದನ್ನು ಅವರ ಇಡೀ ಮೈಗೆ ಉದ್ದಿ ಅದನ್ನು ಮಾಲಿಷ್ ಮಾಡ್ತಾ ಇರೋದು, ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ತಟ್ಟುತ್ತಾ ಇರೋದು. ಚೇತರಿಸಿಕೊಂಡರು ಸ್ವಲ್ಪ ಹೊತ್ತಿನಲ್ಲಿ. ಇಂತಹ ಒಂದು ಬೇಕಾದ ಹಾಗೆ ಫಸ್ಟ್ ಏಡ್ ಮತ್ತಿನದು ಮತ್ತೆ ಆ ಕ್ಷಣಕ್ಕೆ ಏನಾಗಬೇಕು, ಅದಕ್ಕೆ ಇದ್ದ ಪರಿಕರಗಳಲ್ಲಿ ಬೇಕಾದಂತೆ ಒದಗಿ ಬರುವಂತಹ ಆ ಒಂದು ತಿಳುವಳಿಕೆ. ಅದು ಯಾಕೆ ತಿಳುವಳಿಕೆ ಅಂದರೆ ಒಂದು ವೈದ್ಯ ಪದ್ಧತಿಯೂ ಹೌದು. ಅವರ ತಂದೆಯವರು ವೈದ್ಯರಾಗಿದ್ದರಂತೆ. ಹೇಗೆ ಯಕ್ಷಗಾನದ ಕ್ಷೇತ್ರದಲ್ಲಿ ಪರಿಣತಿ ಇತ್ತೋ ಅದೇ ರೀತಿ ಈ ಏನದು ಹಳ್ಳಿ ವೈದ್ಯ ಅದನ್ನು ಕೂಡ ತಿಳ್ಕೊಂಡವರಾಗಿದ್ದರಂತೆ. ಸಂಘದ ಶಾಖೆಗಳಲ್ಲಿ ಕೆಲಸ ಮಾಡಿದವರು, ಆದ್ದರಿಂದ ಯೋಗವನ್ನು ಕೂಡ ಮಾಡ್ತಾ ಇದ್ದವರು. ಇನ್ನೊಂದು ಆಟದಲ್ಲಿ ನಮ್ಮ ಇವತ್ತು ಜಾಂಬವನ ಪಾತ್ರ ಮಾಡಿದ ಹೆಗ್ಗಡೆಯವರೇ, ಅವರು ವೇಷ ಕಟ್ಟಿದ್ದಾರೆ. ವೇಷ ಪೂರ್ಣ ಸಿದ್ಧ ಆದ ಮೇಲೆ ಅವರಿಗೆ ಉಸಿರು ಕಟ್ಟಿದ ಹಾಗಾಗಲಿಕ್ಕೆ ತೊಡಗಿತು. ಮೇಲೆ ಕೆಳಗೆ ಹೋಗುವುದಿಲ್ಲ ಉಸಿರು. ಆ ಕ್ಷಣಕ್ಕೆ ಹರಿ ಅಲ್ಲಿ ಹಾಜರು.
ನಮ್ಮ ದೇವರಾಜ ಹೆಗಡೆಯವರಿಗೆ ಏನದು ಆಸನ, ಎಂಥ ಆಸನ ಹರಿಯದು? ಭುಜಂಗಾಸನ, ಉರಗಾಸನ. ಆ ಉರಂಗಾಸನ ಹೀಗೆ ಮಾಡಿ ಆ ಬೆನ್ನು ಹೀಗೆ ತಟ್ಟಿದಾಗ ಉಸಿರಾಟ ಸರಾಗ ಆಯಿತು. ಇದು ಇದು ಹರಿ, ಇದು ಹರಿ ಅಂತ. ಯಾವ ಕೆಲಸಕ್ಕೂ ಕರೆದ ತಕ್ಷಣವೇ ಹಾಜರು. ಎಂತಹ ಸಂದರ್ಭದಲ್ಲಿಯೂ ಗೋರಕ್ಷಣೆ ಹೇಳ್ತಾರವರು. ಅವರೇ ನನಗೊಂದು ವಿಶೇಷ ಮಾಹಿತಿಯನ್ನು ಕೊಟ್ಟರು. ನಮ್ಮ ಕೋವಿಡಿನ ಸಮಯದಲ್ಲಿ ಕಲಾರಂಗದವರು, ಉಡುಪಿಯವರು ಯಕ್ಷಗಾನ ಕಲಾವಿದರಿಗೆಲ್ಲ ಕಿಟ್ ಕೊಡುವ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದರು. ಯಕ್ಷಗಾನ ಕಲಾವಿದರು ಕಾಸರಗೋಡು ಜಿಲ್ಲೆಯಲ್ಲಿಯೂ ಕೂಡ ಇದ್ದಾರೆ. ಈ ಕಿಟ್ಟನ್ನು ಅಲ್ಲಿಗೆ ಕಳುಹಿಸಬೇಕು, ಆದರೆ ತಲುಪಾಡಿಯಲ್ಲಿ ದಾಟಲಿಕ್ಕೆ ಬಿಡುವುದಿಲ್ಲ. ಏನು ಮಾಡುವುದು? ನಮ್ಮ ಅಡಪರಿಗೆ ತಲೆಬಿಸಿ ಆಯಿತು. ಅಲ್ಲಿಂದ ಬಂದಿದೆ, ಬಂದದ್ದನ್ನು ಇಲ್ಲಿ ತಲುಪಾಡಿವರೆಗೆ ಬಂದಿದೆ, ಆದರೆ ಆ ಕಡೆ ಕೊಂಡೋಗ್ಲಿಕ್ಕಾಗೋದಿಲ್ಲ. ಯಾರು ಸಂಪರ್ಕಿಸಿದರೂ ಕೂಡ ಏನೂ ಹೇಳುವುದಕ್ಕೆ ಸಿದ್ಧರಿಲ್ಲ. ಮಾಡುವುದೇನು? ಯಾರನ್ನಾದರೂ ಸಹಾಯಕ್ಕೆ ಕರೆದ್ರೆ ಯಾರೂ ಬರುವುದಿಲ್ಲ. ಎಲ್ಲ ಇತ್ತಲ್ಲ ಆಗ, ನಮಗೆಲ್ಲ ಗೊತ್ತಿದೆ. ಹೌದು, ಕೊರೋನಾದ ಸಂದರ್ಭದಲ್ಲಿ. ಆಗ ಮತ್ತೆ ಹರಿಯನ್ನು ಸಂಪರ್ಕಿಸಿದ್ದು ನಮ್ಮ ಅಡಪರು. ಸೈ, ನಾನು ಬಂದೆ. ಹರಿ ಆ ಕ್ಷಣಕ್ಕೆ ಬಂದಾಯಿತು. ಎಲ್ಲಿದೆ ಅದು ಟ್ರಕ್? ಅದು ನೇರ ಇಲ್ಲಿ ಬರಲಿ ಕಲಾಗಂಗೋತ್ರಿಗೆ. ಆ ಟ್ರಕ್ಕನ್ನು ಕಲಾಗಂಗೋತ್ರಿಗೆ ತಂದು ಅದರಲ್ಲಿದ್ದ ಅಷ್ಟೂ ಕಿಟ್ಟನ್ನು ಇಳಿಸಿ ಕಲಾಗಂಗೋತ್ರಿಯಲ್ಲಿ ಒಳಗೆ ಭದ್ರವಾಗಿಟ್ಟು ಟ್ರಕ್ಕನ್ನು ಹಿಂದೆ ಕಳುಹಿಸಿದ್ದು. ಮತ್ತೆ ಹೇಳಿದ್ದು ಸತೀಶ್ ಅಡಪರಿಗೆ, ಸತೀಶಣ್ಣ ಪೂರ ವ್ಯವಸ್ಥೆ ಆಗಿದೆ ಅಂತ ಇಲ್ಲಿ. ಆಮೇಲೆ ಒಂದು 4 ದಿವಸ ಕಳೆದು ಪರ್ಮಿಷನ್ ಸಿಕ್ಕಿತು ದಾಟಿಸುವುದಕ್ಕೆ. ಯಾರಿಗೆಲ್ಲ ಸಿಗಬೇಕೋ ಫಲಾನುಭವಿಗಳಿಗೆ ಅವರಿಗೆ ಮುಟ್ಟಿತದೆ. ಹೀಗೆ ಅಯ್ಯೋ ಮಧ್ಯರಾತ್ರಿ 12 ಗಂಟೆಯೋ 2 ಗಂಟೆಯೋ ಯಾವುದೇ ಹೊತ್ತಿಗೋ ಎಷ್ಟೋ ಸಲ ನನ್ನನ್ನೇ ಕರ್ಕೊಂಡು ಇಲ್ಲಿಗಲ್ಲ, ನಾನು ಅಲ್ಲಿರುವಾಗ ಮನೆಯವರಿಗೆ ಬಿಟ್ಟು ಹೋದದ್ದು ಉಂಟು ತನ್ನ ಬೈಕ್ನಲ್ಲಿ. ಹೀಗೆ ತುಂಬ ಉಪಕಾರಿ ವ್ಯಕ್ತಿಯೂ ಹೌದು. ಅವರೇ ಓಡಾಟ ಮಾಡಿದಂತಹ ಸ್ಥಳ ಇದು, ಈ ಕಾಳಿಕಾಂಬಾ ಕ್ಷೇತ್ರ. ಇಲ್ಲಿಯ ಯಕ್ಷಗಾನ ಸಂಘ, ಇಲ್ಲಿಯ ಭಜನೆ, ಇದರಲ್ಲೆಲ್ಲ ಭಾಗವಹಿಸಿದವರು. ಶಂಕರ ಮಠದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗಳಲ್ಲಿ ಈ ಬಗೆಯಲ್ಲಿ ಭಾಗವಹಿಸಿದವರು. ಬಹಳ ಮಂದಿ ಕಲಾವಿದರ ಪರಿಚಯ ಇರುವವರು. ಎಲ್ಲೆಲ್ಲಿಂದಲೋ ಅವರಿಗೆ ಈ ಸಂದರ್ಭದಲ್ಲಿ ಸಂದೇಶ ಕಳುಹಿಸುವುದರ ಜೊತೆಗೆ ಬೇರೆ ಬಗೆಯದಾದಂತಹ ಪ್ರೋತ್ಸಾಹವನ್ನು ಅವರು ತೋರಿಸಿದ್ದಾರೆ, ಕೊಟ್ಟಿದ್ದಾರೆ. ಇದೆಲ್ಲ ಹರಿ ಮಾಡಿದಂತಹ ಆ ವಿಶೇಷ ಕೆಲಸಕ್ಕೊಂದು ಪ್ರೀತಿಯ ದ್ಯೋತಕವಾಗಿ ಇದು ಸಾಧನೆ. ನನಗೆ ಕಂಡದ್ದು ಆ ಫ್ಲೆಕ್ಸನ್ನು ಬೆಳಗ್ಗೆ ನೋಡುವಾಗ, ತಾನೇ ಹುಟ್ಟಿ ಬೆಳೆದ ನೆಲದಲ್ಲಿ ಎಂತಹ ಒಂದು ಯೋಗ. ಅದು ಉಳಿದವರಿಗೆ ನೋಡುವುದಕ್ಕಲ್ಲ, ಇಂತಹ ಒಂದು ಸ್ಥಳದಲ್ಲಿ ಅದು ಈ ಬಗೆಯದಾದಂತಹ ಒಂದು ಫ್ಲೆಕ್ಸ್ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾ ಇದೆಯಲ್ಲ, ಅದು ಬದುಕಿಗೆ ಸಾರ್ಥಕತೆಯನ್ನು ಕೊಡ್ತದೆ. ಬೇರೆ ದೇವರ ಮಂದಿರಕ್ಕೆ ಹೋಗಿ ಕೈ ಮುಗಿದದ್ದೋ ಸೇವೆ ಕೊಟ್ಟದ್ದೋ ಎಷ್ಟು ಎನ್ನುವುದು ಪ್ರಶ್ನೆ ಆಗುವುದಿಲ್ಲ. ಈ ರೀತಿಯಲ್ಲಿ ನಾನು ಸಮಾಜ ಸೇವೆ ಮಾಡಿದ್ದೇನೆ, ಆ ಸಮಾಜ ಸೇವೆಯನ್ನು ಗುರುತಿಸಿದ ಮಂದಿ ಇದ್ದಾರೆ, ಈ ರೀತಿಯಲ್ಲಿ ಕಾಣುತ್ತಾ ಉಂಟು ನನ್ನದೂ ಹೆಸರು. ಈ ಸಂತೃಪ್ತಿಯ ಭಾವ, ಆ ಸಂತೃಪ್ತಿಯ ಭಾವವು ಅವರ ಬದುಕಿಗೆ ಈ ಹೊತ್ತು ಸೇರಿಕೊಂಡಿದೆ. ಹೀಗೆ ಒಂದು ಅದ್ಭುತವಾದಂತಹ ಸಾಧನೆಯ ಮಾರ್ಗದಲ್ಲಿ ಸಾಗಿ ಬಂದು ಈಗ ಇಷ್ಟೆತ್ತರದಲ್ಲಿ ಹರಿಶ್ಚಂದ್ರ ನಾಯ್ಕರು ನಿಂತಿದ್ದಾರೆ. ಕಾಶಿಯ ಎಲ್ಲ ತನ್ನ ತಿರುಗಾಟ ಮುಗಿಸಿ ಮತ್ತೆ ಅಯೋಧ್ಯೆಗೆ ಬಂದ ಹರಿಶ್ಚಂದ್ರನ ಹಾಗೆಯೇ 2 ರತ್ನಗಳು. ಜಾಂಬವ ಕೊಟ್ಟದ್ದು 3 ರತ್ನಗಳು ಕೃಷ್ಣನಿಗೆ. ಈ ನಮ್ಮ ಹರಿಶ್ಚಂದ್ರನ 2 ರತ್ನಗಳು ಅದು ಕಲಾರತ್ನಗಳು. ಆವಾಗಲೇ ಪ್ರಸ್ತಾಪ ಬಂತು. ಅಂದರೆ ತಂದೆ ತನ್ನ ಈ ಆಸ್ತಿ ಅದನ್ನು ಕೊಡುವಾಗ ಏನು ಆಶಿಸಿದರೋ ಆ ಮಟ್ಟಕ್ಕೆ ಮಗನಿಗೆ ಏರುವುದಕ್ಕೆ ಸಾಧ್ಯ ಆಗದೇ ಇದ್ದರೂ ಆ ಮಗನ ಮಕ್ಕಳು, ಮೊಮ್ಮಕ್ಕಳು ಅಷ್ಟೆತ್ತರಕ್ಕೆ ಏರಿ ನಿಂತಿದ್ದಾರೆ. ಸ್ವರ್ಗದಲ್ಲಿರುವಂತಹ ಚಿನ್ನಪ್ಪ ನಾಯಕರಿಗೆ ಅದರಿಂದ ತೃಪ್ತಿಯಾಗ್ತದೆ. ಏನದು ಮಹಾಲಯ ಕಳೆದದ್ದು ನಿನ್ನೆಯಷ್ಟೇ, ಇದು ಇನ್ನೂ ಅರ್ಥಪೂರ್ಣ ಆಗುತ್ತಾ ಇತ್ತು. ಅದು ಪಿತೃಲೋಕ ಬಾಗಿಲನ್ನು ತೆರೆದಿರ್ತದೆ, ಅವರು ಆನಂದ ಪಡ್ತಾ ಇದ್ದರು. ಆದರೆ ಇವತ್ತು ಅದಕ್ಕಿಂತ ವಿಶೇಷವಾದ ದಿವಸ. ಕಾಳಿಕಾಂಬೆಯ ಸನ್ನಿಧಿಯಲ್ಲಿ ನಾವಿದ್ದೇವೆ. ಕಾಳಿಕಾಂಬೆಯ ಸ್ವರೂಪವೇ ಕಲಾ ಸರಸ್ವತಿ, ಸಂಗೀತ ಶಾರದೆ. ಆ ಮಹಾತಾಯಿಯ ಎಲ್ಲ ರೂಪಗಳ ಅನುಗ್ರಹ ಈ ಕುಟುಂಬದ ಮೇಲಾಗಲಿ, ಅವರು ಇನ್ನಷ್ಟು ಬೆಳೀಲಿ ಎನ್ನುವ ಹಾಗೆ ಹಾರೈಸ್ತೇನೆ. ನನ್ನನ್ನು ಗುರುವಿನ ಸ್ಥಾನದಲ್ಲಿ ಕಂಡುಕೊಂಡವರು ಹರಿಶ್ಚಂದ್ರ ನಾಯ್ಕರು. ನನ್ನ ಪೂರ್ಣ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇದ್ದೇನೆ. ಅದರ ಜೊತೆಗೆ
ಈಗಾಗಲೇ ಪ್ರಸ್ತಾಪವಾದಂತೆ 60 ಆದ ಹಾಗೆ ಕಾಣುವುದಿಲ್ಲ, 35 40 ಅಂತಾದರೆ ಇನ್ನೊಮ್ಮೆ ಒಂದು 40 ವರ್ಷಗಳ ನಂತರ ಇದೇ ರೀತಿಯ ಫ್ಲೆಕ್ಸ್ ಬೋರ್ಡ್ ನಾವು ಮಾಡೂರಿನಲ್ಲಿ ಕಾಣುವ ಹಾಗಾಗಲಿ. ಆಗ ಸಾಧ್ಯ ಆದರೆ ನಾನೇ ಅಭಿನಂದನಾ ಭಾಷಣ ಮಾಡ್ತೇನೆ ಅಂತ ಹೇಳ್ತಾ ಕೈ ಮುಗಿತೇನೆ. ಖಂಡಿತವಾಗಿಯೂ ಸರ್ಪಂಗಳ ಈಶ್ವರ ಭಟ್ರವರ ಆ ಒಂದು ಆಶಯ ಈಡೇರಲಿ. ಅದಕ್ಕೂ ನಾವು ಕೂಡ ಆ ಸಂದರ್ಭದಲ್ಲಿ ಇರುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಅವರು ಹೇಳಿದ ಹಾಗೆ ಹರಿ ಆಪದ್ ಬಾಂಧವ, ಹರಿ ಸರ್ವಾಂತರ್ಯಾಮಿ, ಹರಿ ಸರ್ವೋತ್ತಮ ಅಂತ ಹೇಳಿಕೊಳ್ಳುತ್ತಾ ಹರಿಯ ಸಣ್ಣ ಪ್ರಾಯದವರೊಂದು ಪ್ರಸ್ತಾವ ಮಾಡಿದರು. ಎಳವೆಯಲ್ಲಿ ಐಸ್ ಕ್ಯಾಂಡಿ ಮಾರಾಟ, ಅದನ್ನು ನಾನು ನೋಡಿದ್ದೇವೆ, ಅವನ ಕೈಯಿಂದ ಐಸ್ ಕ್ಯಾಂಡಿಯನ್ನು ತೆಗೆದುಕೊಂಡು ತಿಂದವ ನಾನು ಅಂತ ಹೇಳಿಕೊಳ್ಳುತ್ತಾ ಅಲ್ಲಿಂದ ಇಲ್ಲಿಯವರೆಗೆ ಹರಿಶ್ಚಂದ್ರ ನಾಯಕ ಮಾಡೂರಿನ ಬೆಳವಣಿಗೆ ಅದು ಅದ್ಭುತ ಅಂತ ಹೇಳಿಕೊಳ್ಳುತ್ತಾ ವೇದಿಕೆಯಲ್ಲಿ ಇಬ್ಬರು ಅತಿಥಿ ಗಣ್ಯರಿದ್ದಾರೆ. ಶ್ರೀಯುತ ಬಾಬು ಶ್ರೀ ಶಾಸ್ತಕಿನ್ಯ ಮತ್ತೋರ್ವರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರು ಶ್ರೀಯುತ ಕೃಷ್ಣಪ್ಪ ಕಿನ್ಯ, ಇಬ್ಬರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬನ್ನಿ, ಇಬ್ಬರು ಬನ್ನಿ. ಇದು ಹರಿಯ ಆಶಯ, ನನ್ನ ಆಶಯ ಅಲ್ಲ. ಇಬ್ಬರನ್ನು ಸಭಾ ಕಾರ್ಯಕ್ರಮದ ಸಂಪ್ರದಾಯವಾಗಿ ಸ್ವಾಗತಿಸ್ತಾ ಅವರಿಗೆ ಹರಿಶ್ಚಂದ್ರ ನಾಯಕ ಇವರ ಮಕ್ಕಳು ಹೂ ಮತ್ತು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾನು ಆಗಲೇ ಹೇಳಿದ ಹಾಗೆ ಹರಿಯ ಅಂದಿಗೂ ಇಂದಿಗೂ ಅಜಗಜಾಂತರ ವ್ಯತ್ಯಾಸ. ಅಲ್ಲಿಂದ ಇಲ್ಲಿಯವರೆಗೆ ಕಠಿಣ ಪರಿಶ್ರಮದಿಂದ ಬೆಳೆದ ಹರಿ ಅದು ಅದ್ಭುತ ಹರಿ ಅಂತ ಹೇಳಿಕೊಳ್ತಾ ಇದೀಗ ಹರಿಶ್ಚಂದ್ರ ನಾಯಕ ಮಾಡೂರು ದಂಪತಿಗಳಿಗೆ ವೇದಿಕೆಯಲ್ಲಿರುವಂತಹ ಗಣ್ಯರು 60ರ ಗೌರವಾಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಅದರ ಮೊದಲು ಸಮ್ಮಾನ ಪತ್ರ ವಾಚನ ಇದೆ. ಇದು ಶ್ರೀಯುತ ರಾಜಾರಾಮ್ ಹೊಳ್ಳ ಕೈರಂಗಳ ಇವರಿಂದ ಸಮ್ಮಾನ ಪತ್ರ ವಾಚನ. ಎಲ್ಲರಿಗೂ ನಮಸ್ಕಾರ. ಹರಿಶ್ಚಂದ್ರ ನಾಯಕ ಮಾಡೂರು ಇವರ 60ನೇ ವರ್ಷದ ಗೌರವಾಭಿನಂದನೆಯ ಈ ಪತ್ರವನ್ನು ನಿಮ್ಮ ಮುಂದೆ ಓದುವುದಕ್ಕೆ ಸಂತೋಷಪಡ್ತೇನೆ. 60ರ ಯುವಕ ಹರಿಶ್ಚಂದ್ರ ನಾಯಕರಿಗೆ ಮೊತ್ತ ಮೊದಲಾಗಿ ನನ್ನ ವತಿಯಿಂದ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಅದನ್ನು ಮೊದಲಾಗಿ ಸಲ್ಲಿಸಿ ನನಗೆ ಒಪ್ಪಿತವಾದ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಶ್ರೀ ಗುರುಗಣಾಧಿಪತಯೇ ನಮಃ. ಮಾಡೂರು ಹರಿಶ್ಚಂದ್ರ ನಾಯಕ 60. ಯಕ್ಷ ಕಲಾರಾಧಕ, ಯಕ್ಷಬಂಧು, ಯಕ್ಷಕರ್ಮಿ, ಯಕ್ಷ ತಾಪಸಿಯಾಗಿ ಯಕ್ಷ ಬಾನಂಗಳದಲ್ಲಿ ಸದಾ ವಿರಾಜಮಾನರಾಗಿರುವ ನಮ್ಮೆಲ್ಲರ ಹರಿಯಣ್ಣ ಎಂದೇ ಖ್ಯಾತರಾಗಿ 60 ಸಂವತ್ಸರಗಳ ಜೀವನಾನುಭವ ಹೊಂದಿರುವ ಶ್ರೀ ಹರಿಶ್ಚಂದ್ರ ನಾಯಕ ಮಾಡೂರು ಇವರಿಗೆ ಗಣ್ಯರ ಸಮಕ್ಷಮದಲ್ಲಿ ನವರಾತ್ರಿಯ ಪರ್ವಕಾಲದ ಶುಭಾವಸರದಲ್ಲಿ ಪ್ರದಾನಿಸಿದ ಗೌರವಾಭಿನಂದನೆ. ಮಾನ್ಯರೇ, ವಾಂಶಿಕ ಹಿನ್ನೆಲೆಯುಳ್ಳ ಯಕ್ಷಗಾನದಲ್ಲಿ ತೀವ್ರ ಆಸಕ್ತರಾಗಿ ಯಕ್ಷಗಾನದ ಪ್ರಭೇದಗಳಾದ ಆಟ ಕೂಟಗಳಲ್ಲಿ ಸಮಾನ ಆಸಕ್ತಿಯನ್ನು ಹೊಂದಿ ವ್ಯವಸಾಯ ಹಾಗೂ ಹವ್ಯಾಸಿ ವಲಯದ ಎಲ್ಲ ಹಿರಿಯ ಕಿರಿಯ ಕಲಾವಿದರಿಗೆ ಬಹು ಜನೋಪಯೋಗಿಯಾಗಿ ವ್ಯಕ್ತಿಯಾಗಿ ಯಕ್ಷಕಲಾ ಕಣಜ ಎಂದೆನಿಸಿಕೊಂಡಿದ್ದೀರಿ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಪ್ರದೇಶಗಳ ಬಹುತೇಕ ಯಕ್ಷಗಾನ ಸಂಘ ಹಾಗೂ ಮೇಳಗಳಲ್ಲಿ ನಿಮ್ಮ ಉಪಸ್ಥಿತಿ ಗಮನಾರ್ಹವಾದುದು. ಸದಾ ಮುಗ್ಧ ಮನೋಭಾವಿಯಾದ ತಾವು ಯಕ್ಷಗಾನದ ಹಿಮ್ಮೇಳ ಮುಮ್ಮೇಳದಲ್ಲೂ ಪ್ರಾಮಾಣಿಕವಾಗಿ ಪರಿಶ್ರಮ ತೋರುವ ಜಾಯಮಾನ ತಮ್ಮದು. ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ವಲಯದಲ್ಲೂ ತಮ್ಮ ಪರಿಶ್ರಮ ಅವರ್ಣನೀಯ. ತಮ್ಮ ಉಭಯ ಚಿರಂಜೀವಿಯರನ್ನು ಸಂಸ್ಕಾರಯುತವಾಗಿ ಈ ವಲಯಕ್ಕೆ ತೆರೆದುಕೊಳ್ಳುವುದರಲ್ಲಿ ತಾವು ನೀಡುವ ಪ್ರೋತ್ಸಾಹವೇ ಇದಕ್ಕೆ ಸಾಕ್ಷಿಯಾಗಿದೆ. ಸಾಗರೋಪಮ ತಮ್ಮ ಯಕ್ಷಗಾನ ಕೈಂಕರ್ಯವನ್ನು ಗುರುತಿಸಿ ನಮ್ಮ ಮಿತ ಮಾತುಗಳಲ್ಲಿ ನಿರೂಪಿಸುವ ನಾವುಗಳು ಧನ್ಯತಾಭಾವವನ್ನು ಹೊಂದಿರುತ್ತೇವೆ. ತಮಗೆ ಯಕ್ಷಕಲಾಮಾತೆಯು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಹಾಗೂ ವಾಂಛಿತವನ್ನು ಕರುಣಿಸಲಿ ಎಂದು ಆಶಿಸುತ್ತೇವೆ. ಇಂತು ಮಾಡೂರು ಹರಿಶ್ಚಂದ್ರ ನಾಯಕ ಅಭಿಮಾನಿಗಳು ಹಾಗೂ ಮಿತ್ರರು. ತೇದಿ 22/9/2025. ಸ್ಥಳ ಕೋಟೆಕಾರು, ನೆಲ್ಲಿ ಸ್ಥಳ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಸಭಾಂಗಣ. ಎಲ್ಲರಿಗೂ ನಮಸ್ಕಾರ.
ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು ಅಧ್ಯಕ್ಷರು ಸೇರಿಕೊಂಡು ಶ್ರೀಯುತ ಹರಿಶ್ಚಂದ್ರ ನಾಯಕ ಮಾಡೂರು ಇವರಿಗೆ ಸಮ್ಮಾನ ಗೌರವವನ್ನು ಒಪ್ಪಿಸಬೇಕಾಗಿ ಕೇಳಿಕೊಳ್ತಾ ಮೊದಲಿಗೆ ಶಾಲು ನಂತರ ಹಾರ, ಶಾಲು, ಹಾರ, ಫಲವಸ್ತು, ಶಾಲು, ಹಾರ, ಫಲವಸ್ತು, ನಂತರ ಪೇಟ, ಫಲವಸ್ತುವಿನ ನಂತರ ಪೇಟ, ಚಿನ್ನದ ಪದಕ, ಪೇಟವನ್ನು ಪುರೋಹಿತ ರತ್ನ ಶ್ರೀಯುತ ಕೇಶವ ಆಚಾರ್ಯರು. ಇದೀಗ ಚಿನ್ನದ ಪದಕದ ಗೌರವ ಶ್ರೀಯುತ ಹರಿಶ್ಚಂದ್ರ ನಾಯಕ ಮಾಡೂರು. ಎಲ್ಲರೂ ಚಪ್ಪಾಳೆಯೊಂದಿಗೆ ಗೌರವಿಸಬೇಕಾಗಿ ವಿನಂತಿ. ಸಮ್ಮಾನ ಪತ್ರ ಬಹುಶಃ ಹರಿಶ್ಚಂದ್ರ ದಂಪತಿಗಳು, ಅದು ನಾನು ಆಗಲೇ ಹೇಳಿದೆ, ಸತ್ಯ ಹರಿಶ್ಚಂದ್ರ ಅವರ ಗಾತ್ರದ್ದೇ ಇದೆ. ಇದರ ಜೊತೆಗೆ ಗೌರವ ನಿಧಿ ಹರಿಶ್ಚಂದ್ರ ನಾಯಕ ಮಾಡೂರು 60ರ ಸಂಭ್ರಮದಲ್ಲಿ ಅವರ ಅದೆಷ್ಟೋ ಅಭಿಮಾನಿಗಳು, ಆಪ್ತರು, ಹಿತೈಷಿಗಳು, ಬಂಧುಗಳು ಅವರವರ ಮನಸ್ಸೋ ಇಚ್ಛಾರೆ ನಿಧಿಯನ್ನು ಕೊಟ್ಟಿದ್ದಾರೆ. ಹಾಗೆ ಶ್ರೀಮತಿ ಸತ್ಯವತಿ ಇವರಿಗೆ ಸೀರೆ, ಹೂ, ಅಮೃಹ ಪ್ರತಿಷ್ಠಾನದ ಶ್ರೀಮತಿ ಜಯಪ್ರದ ಮತ್ತು ಶ್ರೀಮತಿ ಶೋಭಾ ಪಿ ಅವರು ಜಂಟಿಯಾಗಿ ಒಪ್ಪಿಸಬೇಕು. ಸೀರೆ, ಹೂ, ಕುಂಕುಮ, ಅರಶಿನ, ಇದೊಂದು ಹರಿಶ್ಚಂದ್ರ ನಾಯಕ ದಂಪತಿಗಳ ಪಾಲಿಗೆ ಅವರ್ಣನೀಯ ಕ್ಷಣ. 60ರ ಸಂಭ್ರಮದ ಸಾರ್ಥಕತೆಯಲ್ಲಿ ಎಲ್ಲ ಅಭಿಮಾನಿ ಬಂಧುಗಳ ಮುಂದೆ, ಹಿತೈಷಿಗಳ ಮುಂದೆ, ಮಿತ್ರರ ಮುಂದೆ ಒಂದು ಗೌರವಾಭಿನಂದನಾ ಕಾರ್ಯಕ್ರಮ, ಅದು ಕೂಡ ಶ್ರೀ ಕಾಳಿಕಾಂಬಾ ಮಾತೆಯ ಸಾನ್ನಿಧ್ಯದಲ್ಲಿ ನವರಾತ್ರಿಯ ಪರ್ವಕಾಲದಲ್ಲಿ ಇಂತಹ ಒಂದು ಸಂಭ್ರಮದ ಕ್ಷಣ. ಎಲ್ಲರಿಂದಲೂ ಒಮ್ಮೆ ಜೋರಾದ ಚಪ್ಪಾಳೆ ಈ ದಂಪತಿಗಳಿಗೆ ಹರಿದು ಬರಲಿ. ಯಕ್ಷರಂಗಕರ್ಮಿ ಹರಿಶ್ಚಂದ್ರ ನಾಯಕ ಇವರ ಬದುಕು, ಅವರ ಪುತ್ರರ ಕಲಾರತ್ತರ ಆ ಒಂದು ಅಭಿವೃದ್ಧಿಯೊಂದಿಗೆ ಇನ್ನಷ್ಟು ಉತ್ತುಂಗಕ್ಕೆ ಏರಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಹರಿಶ್ಚಂದ್ರ ನಾಯಕ ದಂಪತಿಗಳಿಗೆ ಅಭಿವಂದನೆಗಳು. ಶ್ರೀಯುತ ಹರಿಶ್ಚಂದ್ರರವರ ಸಹೋದರಿ ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿ ಮತ್ತು ಅಳಿಯ ಶ್ರೀ ಸಾಯಿ ಪ್ರಸಾದ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು. ಈ ಕ್ಷಣದಲ್ಲಿ ಅವರು ಸಾಕ್ಷಿಯಾಗಬೇಕು. ಸಹೋದರಿ ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿ, ಅಳಿಯ ಸಾಯಿ ಪ್ರಸಾದ್ ಶೆಟ್ಟಿ ಅವರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ಅವರು ಕೂಡ ಈ ಸಂದರ್ಭಕ್ಕೆ ಸಾಕ್ಷಿಯಾಗಬೇಕಂತ ಕೇಳಿಕೊಳ್ತಾ ಇದ್ದೇನೆ.
ಒಂದು ದೀರ್ಘವಾದ ಚಪ್ಪಾಳೆ ಆಗಲಿ ಹೇಳಿದೆ ನಾನು. 60ರ ಸಂಭ್ರಮ, ಇದು ಅವರ್ಣನೀಯವಾದಂತಹ ಕ್ಷಣ, ಸಂಭ್ರಮೋಲ್ಲಾಸದ ಕ್ಷಣ, ಒಂದು ಕಲಾವಿದನಿಗೆ ಕಲಾ ಬದುಕಿನ ಸಾರ್ಥಕತೆಯ ಕ್ಷಣ ಅಂತ ಹೇಳಿಕೊಳ್ತಾ ಎಲ್ಲರ ಅಭಿನಂದನೆಯೊಂದಿಗೆ ಹರಿಶ್ಚಂದ್ರ ನಾಯ್ಕ ದಂಪತಿಗಳಿಗೆ, ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಕಾಳಿಕಾಂಬ ಮಾತೆ ಸದಾ ಅವರ ಕಲಾ ಸೇವೆಗೆ ಅನುಗ್ರಹವನ್ನು ನೀಡಲಿ. ಎಲ್ಲರಿಂದಲೂ ಎಲ್ಲೆಡೆಯೂ ಅವರಿಗೆ ಪ್ರಶಂಸೆಯ ಅಭಿನಂದನೆಗಳ ಸುರಿಮಾಳೆ ಹರಿದು ಬರಲಿ ಎನ್ನುವಂಥ ಕೇಳಿಕೆಯೊಂದಿಗೆ ಅವರಿಗೆ ವಂದನೆಗಳು. ಯಕ್ಷ ಸದನ ಟ್ರಸ್ಟ್ ಬೊಟ್ಟಿಕೆರೆ ಇದರ ವತಿಯಿಂದ ಹರಿಶ್ಚಂದ್ರ ನಾಯ್ಕ ದಂಪತಿಗಳಿಗೆ ಅಭಿನಂದನೆ. ಇದರ ಶ್ರೀಮತಿ ಶೋಭಾ ಪಿ ಪೂಂಜ ಹಾಗೂ ಜಯಪ್ರದ ಇವರು ಬಂದು ಅಂಬುರಹ ಪ್ರತಿಷ್ಠಾನದ ವತಿಯಿಂದ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂಬುರಹ ಪ್ರತಿಷ್ಠಾನದ ಎಲ್ಲ ಸದಸ್ಯ ಬಂಧುಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂಬುರಹ ಪ್ರತಿಷ್ಠಾನದ ಎಲ್ಲ ಸದಸ್ಯ ಬಂಧುಗಳು ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಒಪ್ಪಿಸಬೇಕು. ಅಂಬುರಹ ಪ್ರತಿಷ್ಠಾನದ ಒಂದು ಅಭಿನಂದನಾ ಗೌರವ ಹರಿಶ್ಚಂದ್ರ ನಾಯ್ಕ ದಂಪತಿಗಳಿಗೆ. ಪ್ರತಿಷ್ಠಾನದ ಸದಸ್ಯರು ದಯವಿಟ್ಟು ವೇದಿಕೆಗೆ ಬನ್ನಿ. ಅಂಬುರಹ ಪ್ರತಿಷ್ಠಾನದ ವತಿಯಿಂದ ಹರಿಶ್ಚಂದ್ರ ನಾಯ್ಕ ಶ್ರೀಮತಿ ಸತ್ಯವತಿ ದಂಪತಿಗಳಿಗೆ ಒಂದು ಅಭಿನಂದನೆ ಗೌರವ ನಿಧಿಯೊಂದಿಗೆ ಅವರು ಅಭಿನಂದಿಸ್ತಾ ಇದ್ದಾರೆ. ವಂದನೆಗಳು ಅಂಬುರಹ ಯಕ್ಷ ಸದನ ಟ್ರಸ್ಟ್ ಬೊಟ್ಟಿಕೆರೆ ಇವರಿಗೆ. ಹಾಗೆಯೇ ಮುಂದಕ್ಕೆ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಇದರ ವತಿಯಿಂದ ಹರಿಶ್ಚಂದ್ರ ನಾಯ್ಕ ದಂಪತಿಗಳಿಗೆ ಒಂದು ಅಭಿನಂದನಾ ಗೌರವ. ಮುಂದಕ್ಕೆ ವಾಗೀಶ್ವರಿ ಯಕ್ಷಗಾನ ಮಂಡಳಿ ಮಂಗಳೂರು ಇವರು ಕೂಡ ಬಂದು ತಮ್ಮ ಗೌರವಾರ್ಪಣೆಯನ್ನು ನೀಡಬೇಕಾಗಿ ತಯಾರಾಗಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಶ್ರೀ ಗಣೇಶ ಮಂದಿರ ಬೀರಿ ಇದರ ವತಿಯಿಂದ ಒಂದು ಅಭಿನಂದನಾ ಗೌರವ. ಕೋಟೆಕಾರ್ ಬೀರಿಯ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಮತ್ತು ಹರಿಶ್ಚಂದ್ರನಿಗೆ ಒಂದು ಅವಿನಾವ ಭಾವ ಸಂಬಂಧ. ಅದರ ಆರಂಭ ಕಾಲದಿಂದಲೂ ಹರಿಶ್ಚಂದ್ರ ನಾಯ್ಕ ಅಲ್ಲಿ ಯಕ್ಷಗಾನದ ಸೇವೆ, ಭಜನಾ ಸೇವೆ, ಚೆಂಡೆ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದವನು. ಅವರು ಆಪನ್ಬಾಧವ ಆದಂತಹ ಈ ಒಂದು ಗಳಿಗೆಯಲ್ಲಿ ಈ ಒಂದು ಘಟನೆಯನ್ನು ನೆನಪಿಸ್ತಾ ಅವರಿಗೆ ಅಭಿನಂದನೆಗಳು. ಮುಂದಕ್ಕೆ ವಾಗೀಶ್ವರಿ ಅವರು ತಯಾರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೋಟೆಕಾರ್ ಬೀರಿಯ ಶ್ರೀ ಗಣೇಶ ಸೇವಾ ಮಂದಿರದಲ್ಲಿ ನಿರಂತರವಾಗಿ ಭಜನಾ ಸೇವೆ, ಚೆಂಡೆ ಸೇವೆ, ಯಕ್ಷಗಾನ ಸೇವೆಯನ್ನು ಶ್ರೀ ಹರಿಶ್ಚಂದ್ರ ನಾಯ್ಕ ನಡೆಸಿಕೊಂಡು ಬಂದವರು. ಈ ಸಂದರ್ಭದಲ್ಲಿ ಅವರಿಗೊಂದು ಸಮಿತಿಯ ವತಿಯಿಂದ ಗೌರವಾಭಿನಂದನೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಶ್ರೀ ಗಣೇಶ ಮಂದಿರ ಬೀರಿ ಇದರ ವತಿಯಿಂದ ಗೌರವಾಭಿನಂದನೆ. ಮಂಗಳೂರಿನ ಮಹಾಮಾಯಿ ಕ್ಷೇತ್ರದ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾಮಂಡಳಿ ಇವರು ಕೂಡ ಈ ಸಂದರ್ಭದಲ್ಲಿ ಹರಿಶ್ಚಂದ್ರ ನಾಯ್ಕರನ್ನು ಅಭಿನಂದಿಸಲು ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಅದರ ಮುಂದಕ್ಕೆ ಇಲ್ಲಿಯ ಶ್ರೀ ಕ್ಷೇತ್ರದ ಶ್ರೀ ಕಾಳಿಕಾಂಬ ಸೇವಾ ಸಮಿತಿಯವರು ಅವರು ಕೂಡ ಈ ಸಂದರ್ಭದಲ್ಲಿ ಹರಿಶ್ಚಂದ್ರ ನಾಯ್ಕ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕಿದ್ದಾರೆ.
ಮಂಗಳೂರಿನ ಮಹಾಮಾಯಿ ಕ್ಷೇತ್ರದ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾಮಂಡಳಿ ಇವರಿಂದ ಇಲ್ಲಿ ಕೂಡ ಹರಿ ನಿರಂತರವಾಗಿ ಯಕ್ಷಗಾನ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರ ಯಕ್ಷಗಾನ ಸೇವೆಗಾಗಿ ಹರಿಶ್ಚಂದ್ರ ದಂಪತಿಗಳಿಗೆ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾಮಂಡಳಿಯಿಂದ ಅಭಿನಂದನಾ ಗೌರವ. ವಂದನೆಗಳು. ಮುಂದಕ್ಕೆ ಕಾಳಿಕಾಂಬ ಕ್ಷೇತ್ರದ ಶ್ರೀ ಕಾಳಿಕಾಂಬ ಸೇವಾ ಸಮಿತಿಯವರು ಹರಿಶ್ಚಂದ್ರ ನಾಯ್ಕ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರಕಾಶ್ ಅಧ್ಯಾಪಕರು, ಶಿಕ್ಷಕ, ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು ಇವರಿಂದ ಹರಿಶ್ಚಂದ್ರ ನಾಯ್ಕ ದಂಪತಿಗಳಿಗೆ ಅಭಿನಂದನಾ ಗೌರವ. ಮುಂದಕ್ಕೆ ಶ್ರೀ ಕ್ಷೇತ್ರದ ಶ್ರೀ ಕಾಳಿಕಾಂಬ ಸೇವಾ ಸಮಿತಿಯವರಿಂದ ಹರಿಶ್ಚಂದ್ರ ನಾಯ್ಕ ಇವರಿಗೆ ಅಭಿನಂದನಾ ಗೌರವ. ಸಮಿತಿಯ ಎಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಹೊಸಕೊರಲ್ ಬಳಗದ ವತಿಯಿಂದ ಹರಿಶ್ಚಂದ್ರ ನಾಯ್ಕ ದಂಪತಿಗಳಿಗೆ ಒಂದು ಅಭಿನಂದನೆ. ಶ್ರೀ ಕಾಳಿಕಾಂಬ ಕ್ಷೇತ್ರದ ಕಾಳಿಕಾಂಬ ಸೇವಾ ಸಮಿತಿಯ ವತಿಯಿಂದ ಹರಿಶ್ಚಂದ್ರ ನಾಯ್ಕ ಇವರಿಗೆ ಅಭಿನಂದನಾ ಗೌರವ. ವಂದನೆಗಳು. ಮುಂದಕ್ಕೆ ಹೊಸಕೊರಲ್ ಬಳಗದ ವತಿಯಿಂದ ಹರಿಶ್ಚಂದ್ರ ನಾಯ್ಕ ಇವರಿಗೆ ಒಂದು ಅಭಿನಂದನಾ ಗೌರವ. ಹರಿಶ್ಚಂದ್ರ ನಾಯ್ಕರನ್ನು ಅಭಿನಂದಿಸಿದಂತಹ ಎಲ್ಲ ಗಣ್ಯ ಬಂಧುಗಳಿಗೆ, ಅವರ ಅಭಿಮಾನಿ ಬಂಧುಗಳಿಗೆ, ಹಿತೈಷಿ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ 60ರ ಸಂಭ್ರಮದ ಗೌರವದ ಅಭಿನಂದನೆಯನ್ನು ಪಡೆದುಕೊಂಡಂತಹ ಯುವಕರು ನಾಚುವಂತಹ ತಾರುಣ್ಯವನ್ನು ಪಡೆದಂತಹ ಶ್ರೀ ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರಿಂದ ಸಮ್ಮಾನದ ಉತ್ತರವಾಗಿ 2 ಮಾತುಗಳು. ವಸಂತಕುಮಾರ್ ಕೋಳಿಯೂರು ಇವರಿಂದ ಒಂದು ಶಾಲು ಅರ್ಪಣೆ ಮಾಲೆಯ ಗೌರವ ಶ್ರೀಯುತ ಹರಿಶ್ಚಂದ್ರ ಇವರಿಗೆ. ವಸಂತಕುಮಾರ್ ಕೋಳಿಯೂರು ಹರಿಶ್ಚಂದ್ರರ ಹಿತೈಷಿಯಾಗಿ ಅಭಿಮಾನಿಯಾಗಿ ವಸಂತಕುಮಾರ್ ಕೋಳಿಯೂರು ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮಯೂರ ಬನ್ನಿ, ಮಯೂರ ಕೀರ್ತನ. ವಂದನೆಗಳು ವಸಂತಕುಮಾರ್ ಕೋಳಿಯೂರು ಇವರಿಗೆ.
ಹರಿಶ್ಚಂದ್ರ ನಾಯಕ ಮಾಡೂರು ಇವರಿಂದ ಸಮ್ಮಾನಕ್ಕೆ ಉತ್ತರ ರೂಪದ ನುಡಿ ಮುತ್ತುಗಳು. ಗುರು ಹಿರಿಯರನ್ನ ಮನಸ್ಸಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರದ ಅಭಿಮಾನಿ ದೇವತೆಯಾದಂಥ ಶ್ರೀ ಕಾಳಿಕಾಂಬೆಯನ್ನು ಮನಸ್ಸಲ್ಲಿ ಧ್ಯಾನಿಸಿ ಎಷ್ಟೋ ವರ್ಷಗಳಿಂದ ಸೇವಾರೂಪಕವಾಗಿ ಸಿದ್ಧಿ ಗಣಪತಿ ದೇವರನ್ನ ಮಾಡಿ ಅಲ್ಲಿ ಕೃತಾರ್ಥರಾದ ಮನಸ್ಸಿನ ಆ ಮೃದುತರವಾದಂಥ ಯಾವುದೇ ಮನಸ್ಸಿಂದ ಮಾತನಾಡಬೇಕು ಅಂತ ಹೇಳಿದರೂ ಮಾತನಾಡೋಕ್ಕೆ ಕಷ್ಟ ಆಗ್ತದೆ. ಯಾಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಅನುಭವಿಸಿದವನಿಗೆ ಮಾತ್ರ ಗೊತ್ತು. ಅದು ಮತ್ತೊಬ್ಬರಲ್ಲಿ ಹೇಳಲಿಕ್ಕಾಗುವಂಥದ್ದಲ್ಲ. ಆದರೆ ಒಂದು ಅರ್ಥವಿಸಿಕೊಳ್ತಾ ಇದ್ದೇನೆ, ಒಂದು ಅರ್ಥವಿಸಬಹುದಾ ಏನೋ ಉಳಿದವರಿಗೂ. ನಾನು ಹೀಗೇನು ನನಗೆ ಯಾರು ಬೈಲಿ ಯಾರು ಎಂಥದ್ದು ಒಂದು ಮಾತಿಲ್ವಾ? ಮಾನ ಅಪಮಾನ ಸಮಾನ ಅಂತ. ಅದರಲ್ಲೂ ಅದನ್ನು ಮತ್ತೊಬ್ಬರು ಹೇಳಿದ ಅದೊಂದು ವೇದಾಂತ ಅಂತ. ಯಾಕೆಂದರೆ ಒಂದು ಮನೆ ಉಳಿಬೇಕಾದ್ರೆ ಒಂದೊಂದು ಸಲ ಇಂಥದ್ದನ್ನೆಲ್ಲ ನೋವನ್ನು ನಲಿವನ್ನು ಸಾಧಾರಣ ಸ್ವೀಕರಿಸಬೇಕು. ಕೆಲವು ಸಂಸ್ಥೆಗಳು ಉಳಿಬೇಕಾದ್ರೆ ಹೀಗೆ ಮಾಡಬೇಕು. ಹಾಗೆ ಒಂದು ಕಲಾತ್ಮಕವಾಗಿ ಒಬ್ಬ ಬದುಕುವ ಜೊತೆಯಲ್ಲಿ ಕಲೆಯ ಒಟ್ಟಿಗೆ ಗೊತ್ತಿದ್ದವರು ಗೊತ್ತಿಲ್ಲದವರು ಒಟ್ಟಿಗೆ ಸೇರುವಾಗ ಇಂಥ ನೋವನ್ನು ಅನುಭವಿಸಬೇಕು, ಇದಕ್ಕೆ ಬೇಸರಿಸಬೇಡ ಅಂತ ಹೇಳಿದವರು ಇಲ್ಲೇ ಕೂತಿದ್ದ ಗುರುಗಳು. ನಾನು ಈ ಊರಿಗೆ ಬಂದೆ, ಅವರು ಕಾಸರಗೋಡಿಂದ ಇಲ್ಲಿ ಬಂದಾಗ ತುಂಬ ನೋವನ್ನು ಅನುಭವಿಸಿದ್ದೇನೆ. ನೀನು ಕೂಡ ಇಲ್ಲಿ ಇದೆಯಲ್ಲ, ನೋವನ್ನು ಅನುಭವಿಸು ಅಂತ ಹೇಳಬೇಡ ಅಂಥೇಳಿ ಕೇಶವ ಪುರೋಹಿತರು ಹೇಳಿದ ನೆನಪುಂಟು ನನಗೆ. ತಿಂತಿಲ್ಲ, ಇವತ್ತಲ್ಲ ನಾಳೆ ಉಳಿದವರೆಲ್ಲ ಸರಿಯಾಗ್ತಾರೆ, ಹಾಗೆ ಆಗ್ತಾರೆ, ಹೀಗೆ ಆಗ್ತಾರೆ ಅಂತ. ಆದರೆ ಆರ್ಥಿಕತೆ ಎಂಬುದು ಉಳಿದದ್ದು ಜೊತೆಯಲ್ಲಿ ನಡಿಬೇಕಾದಂಥ ವಿಧಿವಿಧಾನ. ರಾತ್ರಿ ಹೊತ್ತು ಇಲ್ಲಿ ಯಕ್ಷಗಾನ ಅಭ್ಯಾಸ ಮಾಡಿದ ಹೊತ್ತಿನಲ್ಲಿ, ಇಲ್ಲಿ ಉಳಿದ ಹೊತ್ತಿನಲ್ಲಿ ದೇವರ ಬಾವಿಗೆ ಪುರೋಹಿತರು ಮಾತ್ರ ಕೊಡಪನ ಇಳಿಸಲಿಕ್ಕೆ, ಒಂದು ಕೊಡಪನ ನೀರು ತೆಗೆದಿದ್ದರೆ ಮಾತ್ರ ನಮಗೆ ಕುಡಿಲಿಕ್ಕೆ. ನೀರಿದ್ದಲ್ಲಿ ಸಬೀನ ಹಾಕಿ ದೇವರ ಪಾತ್ರೆ ತೊಳೆದ ನೀರು, ಕೆಳಗೆ ಇಳಿದ ಬಟ್ಟೆ ಇಳಿಸಿದ ನೀರು ಉಂಟಲ್ಲ, ಅದನ್ನು ಸ್ವಲ್ಪ ಕುಡಿದು ರಾತ್ರಿ ಮಲಗುದು. ಅಡಿಯಲ್ಲಿ ಸಬೀನ ಅಂದರೆ ತೆಗಿಬಾರದು, ಆಚಾರ ಪದ್ಧತಿ ಹಾಗೆ ಉಂಟಲ್ಲ. ಪುರೋಹಿತರು ಮಾತ್ರ ದೇವರ ಇದಕ್ಕೆ ಇರಬಹುದು. ಅದನ್ನೂ ಗ್ರಹಿಸಿಕೊಂಡು ರಕ್ಷಣೆ ಮಾಡುವಳು ಅಂಥೇಳಿ ಹುಟ್ಟಿನಿಂದ 1ನೇ ಕ್ಲಾಸ್ ತರಗತಿಗೆ ಮಾಡೂರಿಂದ ಸತ್ಯಶಂಕರಾಯರು ಹೀಗೆ ಹೇಳಿದಾಗ ಅವರ ಮನೆಯಿಂದ ಬಂದು, ಈ ಕಡೆಯಿಂದ ಬರ್ತಾ ಮೂದುಗುಂಡಿ ಅಂತ ಒಂದುಂಟು, ಅದನ್ನು ದಾಟಿ ಇಲ್ಲಿಂದ ಬರುವ ಈ ಮಠವನ್ನು ಮೊದಲು ನೋಡಿದಂಥ ದೇವಸ್ಥಾನವೇ ನನ್ನ ಬದಲಾವಣೆಗಿರುವಂಥ ಕಾಳಿಕಾಂಬೆ ದೇವಸ್ಥಾನ. 1ನೇ ಕ್ಲಾಸಲ್ಲಿ ಜೊತೆ ಶಂಕರನವರು ಇದ್ದಾರೆ, ಉಳಿದವರೆಲ್ಲರಿದ್ದಾರೆ, ಉಳಿದ ಹತ್ತಿರದವರು ಇದ್ದಾರೆ. ಆ ಬದಿಯಿಂದಲೇ ಬಂದ ಕಾರಣ 3 ಗುಂಡಿಲಿ ಈಜುವಂಥದ್ದು, ಬಾವಿಗೆ ಹಾರುವಂಥದ್ದು, ಬಾವಿಗೆ ಇಳಿಯುವಂಥದ್ದು ಕೂಡ ಶಿಕ್ಷಣ ಸಿಕ್ಕಿದ ದಿವಸಗಳುಂಟು. ಆವಾಗ ಇಲ್ಲಿ ಶಾಖೆ ಪ್ರಾರಂಭ ಆಯಿತು, ಶಾಖೆಯಲ್ಲಿ ಪ್ರಾರಂಭ ಆಯಿತು. ಇಲ್ಲಿ ತುಂಬ ಯಾವುದೇ ಸಂಘ ಸಂಸ್ಥೆಗಳಿಗೂ ಉತ್ಪತ್ತಿಯಾದಂಥ ಯಾವುದೊಂದು ಶಕ್ತಿ ಇಲ್ಲಿ ಉಂಟು ಅಂತ ಅರ್ಥ ಆಯಿತು. ಹಾಗೆ ಬೆಳೆಯುತ್ತಾ ಹತ್ತಿರದಲ್ಲಿ ಬೆಳೆಯಬೇಕು ಅಂತ ಇದ್ದಾಗ ಇಲ್ಲಿಯವರು ನನಗೆ ಯಜ್ಞೋಪೇತ ಉಂಟ ನೋಡಲಿಲ್ಲ ಯಾರು. ಒಂದ್ಸಲ ಹೇಳಿದರು, ನಿಮಗೆ ಯಜ್ಞೋಪೇತ ಹಾಕುವ ಅಂತೇಳಿ. ಆ ಹುಚ್ಚು ನನ್ನ ಮಗನಿಗೆ ಒಂದ್ಸಲ ಬಂತು. ನಾನು ಉಡುಪಿಯಲ್ಲಿ ಹೋಗಿ ಪೇಜಾವರ ಸ್ವಾಮಿಗಳಿಗೆ ಹೋಗಿ ನನಗಿರುವ ಯಜ್ಞೋಪೇತ ಹಾಕಬೇಕಾ ಹಾಗೆ ಹೀಗೆ ಬಂತು. ನಾನು ನಿನ್ನೊಟ್ಟಿಗೆ ಬಂದೇನು, ನಿನ್ನ ತಾಯಿ ಬಂದಾಳ ಅಂತ ಕೇಳ್ಕೊ ಅಂತ ಹೇಳಿದೆ ನಾನು. ಅಂದರೆ ಹುಟ್ಟಿದವನಿಗೆ ಕುಲವೇ ದೊಡ್ಡದು ಅಂತ. ಈ ರೀತಿಯ ಜ್ಞಾನಗಳೆಲ್ಲ ಈ ಕಾಳಿಕಾಂಬೆ ನನ್ನ ಉಳಿಸಿದರು. ಹಾಗೆ ಮಂಗಳೂರಲ್ಲಿ ನನ್ನ ಮಿತ್ರವರ್ಗ ಆಗಲಿ, ನನ್ನ ಸಹಪಾಠಿ ಆಗಲಿ, ಈಗಲೂ ಒಂದು ಪೂಜೆಗೆ ಮಕ್ಕಳು 3 ಮಕ್ಕಳು ಇಲ್ಲಿಂದ ಚೆಂಡೆಗೆ ಬೇರೆ ಒಂದು ಕಡೆಗೆ ನಾನು ಕಳಿಸಿ ಆಗಿದೆ. ಈಗಲೂ ಇಲ್ಲಿ ಆಗ್ತಾ ಇರುವಾಗ ಒಂದು ಕಡೆಗೆ ಪೂಜೆಗೆ ನನ್ನ ಚೆಂಡೆಯನ್ನು ಕೊಂಡು ಹೊಡೀತಾ ಇದ್ದಾರೆ ಮಕ್ಕಳು. ಗೊತ್ತಿದ್ದವರಿಗೆ ಗೊತ್ತಿರ್ಬೋದು. ಹೋಗಿ ಬನ್ನಿ, ಅಲ್ಲಿ ಏನಾದರೂ ಸಿಗ್ತದೆ, ನೀವು ಅದನ್ನು ಸ್ವೀಕರಿಸಿ ಅಂತೇಳಿ ಕಳಿಸಿಕೊಟ್ಟಾಗಿ ಇಲ್ಲಿಂದಲೇ.
ಹಾಗೆ ದೇವರ ಸೇವೆಯ ಜೊತೆಯಲ್ಲಿ ಮಾಡುತ್ತಾ ಇಲ್ಲಿದ್ದಾಗ ಇಷ್ಟು ಮಂದಿಯ ನಾನು ಇವರಲ್ಲಿ ಶರತ್ ಕುಮಾರ್ ಗದ್ದಿ ಒಂದು ಪ್ರಸ್ತಾಪವನ್ನು ಹಾಕಿದರು. ನಿನಗೆ 60 ಆಗಿದೆ ಮಾರೆ, ಹಾಗೆ ಆಗಿದೆ 60 ಕಳೆದಿ ಅಂತ ಶಂಕರ್ ಹೇಳ್ತಾನೆ, 63 ಆಗಿದೆ ಅಂತ ಹೇಳ್ತಾನೆ, ನನ್ನ ಪ್ರಾಯವೇ ನಿನಗೆ ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಿದ್ದಾರೆ. ಹಾಗೆ ಹಾಕಿದ ಆ ಒಂದು ಶಕ್ತಿಯಿಂದಾಗಿ ದೇವರಾಜ ಹೆಗ್ಡೆ ಅವರ ಮನೆಯಲ್ಲಿ ಮಾಡ್ತಾನೆ ಮಾಡೋದಾದ್ರೆ ಇಲ್ಲಿ ಕಾಳಿಕಾಂಬದಲ್ಲಿ, ಇಲ್ಲಾದರೆ ಬೇರೆ ಎಲ್ಲಿ ಬೇಡ, ದಿವಸ ನವರಾತ್ರಿ ಪರ್ವದ ಕಾಲದಲ್ಲಿ ಬೇರೆ ಆ ದಿನ ಯಾರು ಸಿಗುವುದಿಲ್ಲ, ಯಾರಿಲ್ಲ, ಇಲ್ಲದ್ರೆ ಸಾಕು, ಇಲ್ಲಿ ಸಾನ್ನಿಧ್ಯದಲ್ಲಿ ಇದ್ದವರು ಉಳಿದವರು ನನಗೆ ಸಿಕ್ಕಿದ್ರೆ ಸಾಕು, ಅಲ್ಲ ಅತಿಥಿಗಳು ಅಂತ ಹಾಕೋದು ಅವರನ್ನು, ಇಲ್ಲ ಅವರ ಗಣ್ಯ ಉಪಸ್ಥಿತಿ ಅಂತಲೇ ಹಾಕೋದು ಅಂತ ಹೇಳಿದೆ ನಾನೇ. ಉಳಿದವರೆಲ್ಲ ಗಣ್ಯ ಉಪಸ್ಥಿತಿ ಎಂಬುದಾಗಿ ಹಾಕಿದವನು ನಾನೇ ಹೇಳಲಿಕ್ಕೆ ಕಾರಣ. ಹಾಗೆ ಅದು ನನ್ನ ಇದರಿಂದಲೇ ಯಕ್ಷಗಾನ ಆಗ್ತಾ ಇದೆ, ನನ್ನವರಿಂದಲೇ ಆಗ್ತಾ ಇದೆ ಅಂತ ಹೇಳೋದು ಬೇಡ. ಆಗ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ದೇವರದಿಂದ ಏನೋ ನಾನು ಕಲಿಸಿಕೊಟ್ಟ ಅದು ಏನೋ ಅಲ್ಪ ಸ್ವಲ್ಪ ಇದ್ದರೂ ಕೂಡ ಬೆಳೆಯುವಂಥದ್ದು ಹೇಗೆ, ಕಲಿಯುವಂಥದ್ದು ಹೇಗೆ. ಒಬ್ಬ ಪಂಡಿತರ ಮಗ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಪಂಡಿತನೇ ಆಗೋದು. ಪಂಡಿತರ ಮಗ ಒಬ್ಬ ಡಾಕ್ಟರ್ ಆಗಬೇಕು, MBBS ಮಾಡಬೇಕು, ಉಳಿದ ಶಿಕ್ಷಣವನ್ನು ಪಡಿಬೇಕು, ಬರೀ ಒಂದು ಗುಡಿಗೆ ಪೂಜೆ ಮಾಡುವ ವೇದಾಂತಿ ತಂತ್ರಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಮಕ್ಕಳು ಯಾರು ಗುರುಗಳ ಅತ್ಯುತ್ತಮ ಗುರುಗಳಿದ್ದಾರೆ, ಶಾಸ್ತ್ರೀಯವಾದ ವಿದ್ಯೆಗಳಿಲ್ಲದೆ ಉಳಿದವರೆಲ್ಲ ಮೂಳೆ ಗುಂಪಾದದ್ದು ನಾನು ಕಾಣುತ್ತಾ ಇದ್ದೇನೆ. ಉಳಿದ ಎಲ್ಲರೂ ಕೂಡ ಎಲ್ಲೆಲ್ಲಿ ಗಲಾಟೆ ಮಾಡ್ತಾರೆ, ಪೆಟ್ಟು ಮಾಡ್ತಾರೆ, ಅರ್ಥ ಇಲ್ಲದ ಅಂಗವಿಲ್ಲದ ಮಾತನಾಡಿ ದೇಹವನ್ನು ಭಂಗಗೊಳಿಸುವವರು ಎಷ್ಟೋ ಮಂದಿದ್ದಾರೆ. ಅವರನ್ನು ನೋಡಿದಾಗ ಒಂದೇ ಅರ್ಥ ಆದ್ದು, ಅವರಲ್ಲಿ ಶಾಸ್ತ್ರೀಯವಾದಂಥ ವಿದ್ಯೆ ಇಲ್ಲ. ಈ ಯಾವುದೇ ಇದರ ಮಧ್ಯಕ್ಕೆ ಸಿಲುಕದೆ ಬದುಕಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಯಾವುದು ಇಂಥ ನಮೂನೆಯಲ್ಲಿ ಬದುಕಬೇಕು ಅಂತ. ಮತ್ತೆ ಒಂದು ಶ್ರಮ ಪಡುವುದೇ ಇದಕ್ಕೆ ಬದುಕು, ಕಲೆಯಲ್ಲಿ ಶ್ರಮ ಪಡುವುದು ಇದಕ್ಕೆ ಬದುಕು, ಆ ಬದುಕೆ ಸಿಗುತ್ತದೆ ಅಂತ ಗ್ರಹಿಸಿದ್ದೆ ನಾನು. ಹಾಗೆ ಇವತ್ತಿಗೆ ಚೆಂಡೆ ಬಾರಿಸಿದ್ದು ಕೂಡ ಈ ಯಕ್ಷಗಾನಕ್ಕೆ ಬಾರಿಸಿದ ಚೆಂಡೆ ನಾನು ಮಾಡಿದ ಚೆಂಡೆ, ನಾನೇ ಕೈಯಿಂದ ಆ ಚರ್ಮವನ್ನು ತಂದು ಅದನ್ನು ಗುದ್ದಿ ಎಳೆದು ಮಾಡಿದ ಚೆಂಡೆ ಅಂದರೆ ಇವತ್ತು ಚೆಂಡೆ ಯಕ್ಷಗಾನ ಇವತ್ತು ತಾಳಮದ್ದಲೆ ಬಾರಿಸಿದ ಮಾಡಬೇಕು ಅಂತ ನನಗೆ ಆಸೆ ಆಯಿತು. ಆದ ಕಾರಣ ಯಾವುದೇ ವಿದ್ಯೆಗಳು ಉಳಿದೆಲ್ಲವೂ ಕೂಡ ಎಷ್ಟೋ ದುರಭ್ಯಾಸದವರು ನನ್ನ ಜೊತೆ ಬಂದರೂ ಕೂಡ ದುರಭ್ಯಾಸದವರು ಇದ್ದರೂ ಕೂಡ ಅದರಿಂದ ದೂರ ಉಳಿಯುವುದು ಹೇಗೆ ಇಂಥ ಗುಟ್ಟುಗಳನ್ನೆಲ್ಲ ನಾನು ಕಲಿತುಕೊಂಡೆ. ಆದರೆ ಶರತ್, ಉಳಿದ ಗಣೇಶ್ ಕುಂಜತ್ತೂರು, ಉಳಿದ ಇವರೆಲ್ಲ ದೇವರಾಜ ಹೆಗ್ಡೆ ಅವರು 3 ಮಂದಿ ಮಾತನಾಡಿದ 10-15 ಒಂದು ವಾರದೊಳಗೆ ಆದಂಥ ಈ ಸನ್ಮಾನ ಕಾರ್ಯಕ್ರಮದ ವಿಚಾರವನ್ನು ನೋಡುವಾಗ ಸತ್ಯ ಹೇಳ್ತಾನೆ, ಅದು ಹೀಗಾಗುತ್ತದೆ ಅಂತ ನಾನು ಗ್ರಹಿಸಲಿಲ್ಲ, ಹೀಗಿರ್ಬೋದಾ ಅಂತ ಗ್ರಹಿಸಲಿಲ್ಲ. ಈಗ ಆಗಬೇಕು ಅಂತ ಹೇಳಿದ್ದು ಯಾವುದನ್ನು ನಾನು ನನಗೆ ಸನ್ಮಾನ ಆಗಬೇಕು ಅಂತಲೇ ಅಲ್ಲ, ನನ್ನೊಟ್ಟಿಗಿದ್ದಂಥ ಯಾವುದೇ ಮಕ್ಕಳದ್ದು, ನಮ್ಮೊಟ್ಟಿಗೆ ಬೆಳೆದಂಥ ಈ ಮಕ್ಕಳ ಅವರು ಮತ್ತೊಂದು ಕಡೆಯಲ್ಲಿ ಹೋಗಿ ಸಂಭಾವನೆಯನ್ನು ಪಡೀತಾರಂತೆ. ನಮ್ಮ ಮನೆಯ ಆಗುವ ಕಾರ್ಯಕ್ರಮದಲ್ಲಿ ನನ್ನ ಮಕ್ಕಳು ಭಾಗವಹಿಸಿದರೆ ಹೇಗೆ, ಅವರನ್ನು ದೂರ ಇಡೋದು ಹೇಗೆ, ಈ ಚಿಂತನೆಯನ್ನು ಇಟ್ಟುಕೊಂಡೇ ನಾನು ಅಷ್ಟೇ ಗ್ರಹಿಸಿಕೊಂಡದ್ದು. ಅದಕ್ಕೂ ತಾಯಿ ಅನುಗ್ರಹ ಮಾಡಿಕೊಟ್ಲು, ಉಳಿದ ನೀವೆಲ್ಲರೂ ಅನುಗ್ರಹ ಮಾಡಿಕೊಟ್ರಿ. ಏನು ಇದನ್ನು ದೂರಲಿಕ್ಕೆ ಹೋಗೋದಿಲ್ಲ, ಹೊಗಲಿಕ್ಕೆ ಹೋಗೋದಿಲ್ಲ. ನನಗೂ ಮಾತ್ರ ಅಲ್ಲ, ಉಳಿದವರು ಎಲ್ಲರೂ ಕೂಡ ನೆಮ್ಮದಿ ಅಂತ ಹೇಳಲಿಕ್ಕೆ ಹೊರಡ್ತಾರೆ. ಸತ್ಯಕ್ಕೂ ನನ್ನ ಚಿಕ್ಕ ಮಗ ಮನೆಯಲ್ಲಿ ಈಗ ಒಂದು ಚೂರು ಗಟ್ಟಿಯಾಗಿ ಮಾತನಾಡಲಿಕ್ಕೆ ಬಿಡುವುದಿಲ್ಲ. ಯಾಕೋ ನೋಡಿದರೆ ದೇವರ ಶ್ರುತಿಯನ್ನಿಟ್ಟೇ ಮಾತಾಡೋದು ಅಂತ ಇದೆ ಕುತಲಿತಲ್ಲ, ಅದಕ್ಕಿಂತ ಜೋರು ಮಾತಾಡಲಿಕ್ಕಿಲ್ಲ. ಜೋರು ಮಾತಾಡಲಿ TV ಇಟ್ಟುಗಳು ಬಂದ್ ಮಾಡೋದು, TV ಇಡಬೇಡಿ ಇದನ್ನು ಕೇಳಿ ಅಂತ ಹೇಳೋದು. ಆವಾಗ ಮನಸ್ಸಿನೊಳಗೆ ಉಸಿರಾಟವು ಸ್ವಲ್ಪ ಸರಿಯಾಗಿದೆ. ನಾನು ಯಾವುದು ದುರ್ಗ ಸ್ವಚ್ಛಾಸಗಳೆಲ್ಲ ಉಂಟಲ್ಲ, ರೇಚಕ ಕುಂಭಕ ಬಾಹಿಕ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸರಿ ಆಗ್ತದೆ. ಚಿಕ್ಕನ್ನಿರುವಾಗ ಯಾವುದೇ ಈಜಾಟಗಾಗಲಿ ಯೋಗಾಸನ ಆಗಲಿ ಉಳಿದ ಎಲ್ಲವೂ ಕೂಡ ದೇಹಕ್ಕೆ ಪಕ್ವತೆಯಾಗಿ, ಮತ್ತು ಕೆಲವು ತಂದೆ ಹೇಳಿದಂಥ ಔಷಧಿಯನ್ನು ನಾನೇ ಮಾಡಿ ಪಡೆಯುತ್ತಿದ್ದೆ. ಆದ ಕಾರಣ ಔಷಧಿ ಅಗತ್ಯವು ನನಗೆ ಇಷ್ಟವರೆಗೆ ಬೀಳಲಿಲ್ಲ. ಯಾವುದೇ ಒಂದು ರೀತಿಯಲ್ಲಿ ಇದ್ದಂಥ ಯಾವುದೇ ಪರಿಕರ, ಕೆಲವೆಲ್ಲ ಆಹಾರಗಳೆಲ್ಲ ಅಂದರೆ ಹೊಟ್ಟೆ ಉಬ್ಬರಿಸಿತ್ತಲ್ಲ ಏನೆಲ್ಲ ಉಂಟು ನಮ್ಮೊಳಗೆ ಇದ್ದಂಥ ಮಾಡಿದಂಥ ಇದ್ದೆ.
ಕೆಲವೆಲ್ಲ ವಿಚಾರವನ್ನು ಇವರೇ ರಾತ್ರಿ ಹಗಲು ನನಗೆ ಹೇಳಿದ ದಿವಸಗಳುಂಟು. ಅಲ್ಲಿ ಗುರುಗಳು ಇವರು ಬಂದ ದಿವಸ ಇಷ್ಟು ದಿನ ಅಂತ ಇಲ್ಲಿ ಇರ್ತಾರೆ, ವಾರಕ್ಕೆ 2 ದಿವಸ ಅಲ್ಲ ಗುರುಗಳೇ, ವಾರಕ್ಕೆ 2 ದಿವಸ ಇಲ್ಲಿ ಇರ್ತಾರೆ. ಆ ದಿವಸ ನಾನು ಇಲ್ಲಿ ಉಳಿಯುದುಂಟು, ಇವರಲ್ಲಿ ಮಾತಾಡಿದಾಕೆ ಎಲ್ಲ ವಿಚಾರ ಸಿಕ್ಕಿದುಂಟು. ಆದರೆ ನನಗೆ ಮದುವೆಗೆ ಪುರೋಹಿತರೇ ಇವರು. ನನಗೆ ಮದುವೆ ಆಗಬೇಕು ಅಂತ ಪುರೋಹಿತರು ಯಾರು? ನಾನು ಕಂಡ ದೇವಸ್ಥಾನದಲ್ಲಿದ್ದ ಪೂಜೆ ಮಾಡುವಂಥ ಪುರೋಹಿತರೇ ಆಗಬೇಕು. ಇಲ್ಲಿ ಎಷ್ಟು ಮಂದಿ ಇಲ್ವಾ? ಎಷ್ಟು ದೊಡ್ಡವರಿಲ್ವಾ? ಹಾಗಲ್ಲ, ಇವರು ನೇರಾಗಿ ಉಪವಿತದ ರೀತಿಯಲ್ಲಿ ಉಪವಿಕ ಅಂತ ಹೇಳುವ ಒಂದು ರೀತಿಯ ಯಾವುದೋ ಶಾಲನ್ನು ಹಾಕಿ ಬಲದಿಂದ ಎಡದಿಂದ ಬಲಕ್ಕೆ ಹಾಕಿ ಈ ರೀತಿಯಲ್ಲಿ ನನಗೆ ಮದುವೆಯನ್ನು ಮಾಡಿದ್ದಾರೆ. ಅದು ಮಾತ್ರವಲ್ಲ, ಮಕ್ಕಳು ಕೂಡ ಇಲ್ಲಿ ಬೆಳೆದಿದ್ದಾರೆ, ಅನುಗ್ರಹಿಸಿದ್ದಾರೆ. ಆದ ಕಾರಣ ಅನುಗ್ರಹ ಸಿಕ್ಕಿ 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 ನಾನು ತಿಕ್ಕಿ 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 ಇನ್ನು ಮಕ್ಕಳ ಆಶ್ರಯದಲ್ಲಿ ಬದುಕುವವರೆಗೆ ಇಷ್ಟವರೆಗೆ ನಾನು ಬಾರದು ಕೇಳೋದು ಕಡಿಮೆ. ಅಂದರೆ ಸ್ವಲ್ಪ ದಿಟ್ಟತೆ ಮಾತಾಡೋದು ಹೆಚ್ಚಿಗೆ ಇತ್ತು ಮೊದಲು. ಅಂದರೆ ತಪ್ಪು ಮಾಡಿದ ನನಗೆ ಆಗ್ತಿರಲಿಲ್ಲ, ಅಕ್ಷರ ಹೇಳಿ. ಈಗಲೂ ಕೆಲವರು ಹರಿಶ್ಚಂದ್ರ ನಾಯಕ ಅಂತ ಹೇಳಿದ್ದು ನಾನು ಕೇಳಲಿಲ್ಲ. ಹರಿಶ್ಚಂದ್ರ ನಾಯಕ ಇದು ಯಾಕೆ ಕನ್ನಡವನ್ನು ಹಸಿವಾಗದಾದ್ರೆ ನುಂಗುದು ಯಾಕೆ? ಅವರು ಬೇರೆ ಏನಾದರೂ ತಿನ್ನಲಿ, ಅಕ್ಷರ ನುಂಗುದು ಯಾಕೆ ಅಂತ? ಅಕ್ಷರದಲ್ಲಿ ಹೊಟ್ಟೆ ಹಸಿ ಹೋಗ್ತದಾ? ಈಗಲೂ ಆ ಮಾತನ್ನು ಈಗಲೂ ಎತ್ತುತ್ತಾ ಇದ್ದೆ ನಾನು. ಯಾಕೆಂದರೆ ಪುರೋಹಿತ ರತ್ನ ಅಂತ ಅವರನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ಗುರುಗಳನ್ನ ಕರೀತಾ ಇದ್ದಾರೆ. ಇಲ್ಲಿ ಎಷ್ಟು ಕಡಿಮೆ ಅಲ್ಲಿಂದ ಇಲ್ಲಿ ಒಂದು ಬದುಕುವ ದಿನದಲ್ಲಿ ಎಷ್ಟು ಕಡಿಮೆ ಎಷ್ಟು ಹೋಗಲಿಕ್ಕೆ ಎಷ್ಟು ಕಷ್ಟ ಇರ್ಬೋದು. ಆದರೂ ಅಂಥವರ ಕಡೆಯಲ್ಲಿ ಸಿಕ್ಕಿದ ಶಿಕ್ಷಣದಲ್ಲಿ ನಾನೂ ಬಡವನಾಗಿ ಸ್ವಲ್ಪ ನನ್ನ ಜ್ಞಾನದ ಕಡೆಗೆ ಒತ್ತು ಕೊಟ್ಟು ಬದುಕಿದ್ದೇನೆ ಎಂಬುದ ನೆಮ್ಮದಿ ಉಂಟು. ಹಾಗೆ ಇನ್ನೂ ಮುಂದಕ್ಕೆ ಇನ್ನೂ ಆಗುವಂಥ ಕಾರ್ಯಕ್ರಮ, ಇನ್ನೂ ಉಳಿದವರೆಲ್ಲ ಕಾರ್ಯಕ್ರಮದ ಜೊತೆಯಲ್ಲಿ ನಾನು ಇದಕ್ಕಿಂತ ಮೊದಲು ನಮ್ಮ ಸ್ನೇಹಿಗಳಲ್ಲಿ ಯಾವುದು ಒಂದೊಂದು ಸಲ ಮಾತನಾಡಿದ್ದು ಯಾವುದಕ್ಕಾಗಿರ್ಬೋದು ಒಂದು ಗ್ರಹಿಸಿ ನನ್ನೊಡನೆ ಬೆರೆಯಿರಿ ಅಂತ ಹೇಳುತ್ತಾ, ಅಂದರೆ ನಾನು ಹೇಳಿದ ಮಾತಿನಲ್ಲಿ ಯಾವುದಕ್ಕೆ ಹೇಳಿರ್ಬೋದು ಅಂತ ಗ್ರಹಿಸಿ ನನ್ನೊಡನೆ ಬೆರೆಯಿರಿ, ನಾನು ನಿಮ್ಮೊಡನೆ ಬೆರೆಯುತ್ತೇನೆ. ಆ ತಾಯಿಯ ಅನುಗ್ರಹ ಇರಲಿ. ಉಪಸ್ಥಿತಿ ಇನ್ನುದ್ದಕ್ಕೂ ಇದ್ದುಕೊಂಡು ಒಂದು ಕಲಾ ಆರಾಧನೆ ಎಂಬ ದೃಷ್ಟಿಯಿಂದ ಮುಂದುವರಿದಕ್ಕೆ ಮೊಟ್ಟ ಮೊದಲಾಗಿ ಈ ವೇದಿಕೆಗೆ ನನ್ನ ಓಂ ಶಾಂತಿ. ಭಾವೋದ್ವೇಗ ಎಳೆದು ಬಂದಾಗ, ಗಂಟಲ ಸೆರೆ ಉಬ್ಬಿ ಬಂದಾಗ, ಗಂಟಲ ಸೆರೆಯಿಂದ ಗಂಟಲಿನಿಂದ ಮಾತು ಹೊರಬರುವುದಿಲ್ಲಂತೆ. ಅದೇ ರೀತಿಯ ಭಾವುಕ ಕ್ಷಣ ನಮ್ಮ ಹರಿಶ್ಚಂದ್ರ ನಾಯಕ ಮಾಡೂರು ಇವರದ್ದು. ಆಗಲೇ ಹೇಳಿದೆ, ಕಠಿಣ ಪರಿಶ್ರಮಿ, ಆಪದ್ ಬಾಂಧವ, ಎಲ್ಲ ಶಬ್ದಗಳನ್ನು ನಾವು ಕೇಳಿದೆವು. ಅವರ ಆಪದ್ ಬಾಂಧವತೆಗೆ ನನ್ನದೊಂದು ಉದಾಹರಣೆಯನ್ನು ಕೊಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಇದೇ ನಮ್ಮ ಬೀರಿಯ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಒಂದು 20 ವರ್ಷಗಳ ಹಿಂದಿನ ಸಂದರ್ಭ. ಸಂಪಾಜೆ ಶ್ರೀನಪ್ಪ ರೈಗಳದ್ದು ಕೌರವ, ಅದು ಅತ್ಯಂತ ಮೇರು ವ್ಯಕ್ತಿತ್ವದ ಕೌರವ. ಅದು ನಮ್ಮದು ಗಣೇಶೋತ್ಸವ. ಅಲ್ಲಿ ನನ್ನದು ಅವರೆದುರು ಸಂಜಯನ ಪಾತ್ರ. ಆಗ ನನ್ನ ಸ್ವಲ್ಪ ಹೊಟ್ಟೆ ದೊಡ್ಡದಿತ್ತು. ನನಗೆ ವೇಷ ಕಟ್ಟಿದವರು, ಜಟ್ಟಿ ಕಟ್ಟಿ ಕಚ್ಚೆ ಹಾಕಿದವರು ನನ್ನ ಹೊಟ್ಟೆಯನ್ನು ಗಮನಿಸಲಿಲ್ಲ. ಅದಕ್ಕೆ ಯಾವುದೇ ಇದು ಕಟ್ಟಲಿಲ್ಲ. ರಂಗಸ್ಥಳಕ್ಕೆ ಹೋಗಿ ಪದ್ಯಕ್ಕಾಗುವಾಗ ನನ್ನ ಜಟ್ಟಿ ಕಚ್ಚೆ ಜಾರಿ ಹೋಗ್ತಾ ಉಂಟು. ನನಗೆ ಹೆಜ್ಜೆ ಎತ್ತಲಿಕ್ಕೆ ಆಗುವುದಿಲ್ಲ. ಪಕ್ಕದಲ್ಲಿ ನೇಪಥ್ಯದಲ್ಲಿ ಹರಿ ಇದ್ದ, ಅವನು ವೇಷ ಕಟ್ಟಿದ್ದ. ನನ್ನನ್ನು ಗಮನಿಸಿದ ನನ್ನ ಅವಸ್ಥೆ ಅವನಿಗೆ ಅರ್ಥ ಆಯಿತು. 2 ಕೈಯಲ್ಲಿ ಕಚ್ಚೆ ಉಂಟು, ನಡೆದಾಡಲಿಕ್ಕೆ ಆಗುವುದಿಲ್ಲ. ಅಂತಹ ಪರಿಸ್ಥಿತಿ. ಕೂಡಲೇ ಪದ್ಯ ಮುಗಿಯುವ ಮೊದಲು ನನ್ನನ್ನು ಹಿಂದೆ ನೇಪಥ್ಯಕ್ಕೆ ಕರೆದ ಕೂಡಲೇ ಶಾಮಿಯಾನದಲ್ಲಿ ಒಂದು ಹುರಿ ಹಗ್ಗ ಇತ್ತು. ಅದನ್ನು ತುಂಡರಿಸಿ ನನ್ನ ಸೊಂಟಕ್ಕೆ ಬಿಗಿದು ಕಟ್ಟಿ ನನ್ನ ಜಟ್ಟಿ ಮತ್ತು ಚಲನವನ್ನು ಸರಿ ಮಾಡಿದ. ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಸುಸೂತ್ರವಾಗಿ ನಡೆಯಲಿಕ್ಕಾಯಿತು. ಇದು ಆಪನ್ ಬಾಂಧವನಾಗಿ ಹರಿಯ ಆ ಒಂದು ಕಾರ್ಯಕ್ಷಮತೆಗೆ ಸಾಕ್ಷಿ ಅಂತ ಹೇಳಿಕೊಳ್ತಾ, ಇಂತಹ ಹರಿಯ 60ರ ಸಮ್ಮಾನದ ಇಂತಹ ಅದೆಷ್ಟೋ ಕಥೆಗಳಿವೆ ಹರಿಯ ಬಗ್ಗೆ ಹೇಳುವುದಿದ್ದರೆ. ಅಂತಹ ಅದೆಷ್ಟೋ ಚಾಕಚಕ್ಯತೆಯ ಕಥೆಗಳಿವೆ. ಅದನ್ನು ಒಂದರನ್ನು ಹೇಳಿಕೊಳ್ತಾ, ಇದೀಗ ನಮ್ಮ ಮುಂದೆ ಆಶೀರ್ವಚನಕ್ಕಾಗಿ ಶ್ರೀ ಕ್ಷೇತ್ರದ ತಂತ್ರಿ ವರೇಣ್ಯರು ಬ್ರಹ್ಮಶ್ರೀ ಬಿ ಕೇಶವ ಆಚಾರ್ಯ ಪುರೋಹಿತ ರತ್ನರು ಅವರು ಆಶೀರ್ವಚನದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧರ್ಮಕ್ಷೇತ್ರದ
ಶ್ರೀ ವೇದಿಕೆಯಲ್ಲಿ ಆಸೀನರಾದಂತಹ ಅನೇಕ ವಿದ್ವಾಂಸ ಪಂಡಿತರು ಎಲ್ಲರಿಗೂ ವಂದಿಸಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಶ್ರೀ ಹರಿಯ ನೆನಪಿಗೋಸ್ಕರವಾಗಿ ಅವರ 60ನೇ ವರ್ಷ ಅಂತೇಳಿ ಇನ್ನು ಅವರು 4 ವರ್ಷ 40 ವರ್ಷ ಸೇರಿಸಿಬಿಟ್ಟಿದ್ದಾರೆ. ಅದು ಒಂದು ಪುಣ್ಯದ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೇವೆ. ಆದ್ದರಿಂದ ಪರಮಾತ್ಮನ ಒಂದು ಧ್ಯಾನ ಶ್ಲೋಕವನ್ನು ಶುಂಡಾಮಂಡಿತ ರತ್ನಪೂರ್ಣ ಕಲಶಂ ಸಿಂಹಾಸನಸ್ಥಂ ಶುಭಂ ಷಟ್ಕೋಣಂ ತಪದಂ ಹಿಮಾದ್ರಿತನಯಂ ಸೂನುಂ ಪ್ರಸನ್ನಾನನಂ ಲಕ್ಷ್ಮ್ಯಾಲಿಂಗಿತ ವಿಗ್ರಹಂ ತ್ರಿನಯನಾಂ ಕಲ್ಪೇತು ಕಲ್ಪದ್ರುಮಾಂ ಮಂತ್ರಾಧೀನಂ ತನು ಮಹಾಗಣಪತಿಂ ವಂದೇ ಮಹೇಶಾರ್ಚಿತಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಸಭೆಯಲ್ಲಿ ಆಸೀನರಾದಂತಹ ಅನೇಕ ಧರ್ಮಾಭಿಮಾನಿಗಳಿಗೂ ವೇದಿಕೆಯಲ್ಲಿ ಆಸೀನರಾದಂತಹ ವಿದ್ವಾಂಸರಿಗೂ ನನ್ನ ಅನಂತ ವಂದನೆಗಳು. ಶ್ರೀಮತಿ ಶ್ರೀ ಹರಿಶ್ಚಂದ್ರ ಸತ್ಯ ಅಂತೇಳಿ ಅದನ್ನು ಒಟ್ಟಿಗೆ ಸೇರಿಸಿಕೊಂಡು ಸತ್ಯ ಹರಿಶ್ಚಂದ್ರ ಅಂತ ಇವತ್ತಿನಿಂದ ಅವರ 60ನೇ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪ್ರತ್ಯೇಕವಾಗಿ ಸೂಚನೆಯನ್ನು ಇಟ್ಟುಕೊಂಡಿದ್ದೇವೆ. ಈ ಪ್ರಕಾರ ನಾನು ಇಲ್ಲಿ 1962ನೇ ಇಸವಿಯಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ತೀರ್ಮಾನಗೊಂಡು ನನ್ನನ್ನು ಹಾರಿಸಿಕೊಂಡಿದ್ದಾರೆ. ಆ ನಂತರ ನನ್ನ ವೇದಾಂತ ಸಿದ್ಧಾಂತಗಳನ್ನೆಲ್ಲ ಪೂರೈಸಿಕೊಂಡು 1974ನೇ ಇಸವಿಯಲ್ಲಿ ಇಲ್ಲಿ ಬಂದು ಈ ದೇವರ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು 77ನೇ ಇಸವಿಯಲ್ಲಿ ಬ್ರಹ್ಮಕಲಶ ಆದ ನಂತರ ನಾನು ಮಾತ್ರ ಇಲ್ಲಿ ಬೇರೆ ಯಾರೂ ಇರಲಿಲ್ಲ. ಅದಕ್ಕೆ ನನಗೆ ನನ್ನ ಆಶ್ರಯವಾಗಿ ನನ್ನ ಬಲಗೈಯಾಗಿ ಹರಿ ಅವರು ನನ್ನ ಒಟ್ಟಿಗೆ ಯಾವಾಗಲೂ ಇಲ್ಲಿ ಆಗ ಸ್ವಲ್ಪ ಸಮಯ ಪೂಜೆಗೆ ಯಾರೂ ಇರಲಿಲ್ಲ. ನನಗೆ ಅವರು ತುಂಬ ಬೇಕು. ನಾನು ಅವರಿಗೆ ಕೇಳ್ತಾ ಇದ್ದೆ, ನೀವು ಎಲ್ಲಿ ಏನು ಹೇಗೆ ಅಂತೇಳಿ. ಅವರು ಏನು ಹೇಳಿದ್ರು, ನಾವು ಮಾಡಿದಂಥ ಒಂದು ದೋಸೆ ಇದ್ದರೆ 2 ದೋಸೆಯನ್ನು ಒಂದು ದೋಸೆಯನ್ನು ಅರ್ಧ ಮಾಡಿ ತಿಂದದ್ದು ಉಂಟು ಅಂತ ನಮಗೆ ಬೇಕಾದ ರೀತಿಯಲ್ಲಿ ಎಷ್ಟೋ ವರ್ಷ ಕಾಲ ನನ್ನ ವೇದಾಂತ ಸಿದ್ಧಾಂತವನ್ನು ಯಂತ್ರ ಸಂಚಯ, ತಂತ್ರ ಸಂಚಯ, ಮಂತ್ರ ಸಂಚಯ, ಅದ್ವೈತ, ಆಗಮ, ತತ್ವಶಾಸ್ತ್ರ, ಜ್ಯೋತಿಷ್ಶಾಸ್ತ್ರವನ್ನು ಎಲ್ಲ ಕಲಿತು ಪಂಡಿತೋತ್ತಮದ ಒಂದು ಇದನ್ನು ಕೂಡ ತಗೊಂಡು ಬಂದು ಇಲ್ಲಿ ಬ್ರಹ್ಮಕಲಶದ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಾಗ ನಾವಿಲ್ಲಿ ವೇದಾಧ್ಯಯನ ಹಾಗೆ ಮಂತ್ರಪಾಠ, ಮಕ್ಕಳಿಗೆ ಶಿಕ್ಷಣ ತರಬೇತಿ, ಪೂಜಾ ವಿಧಾನಗಳನ್ನೆಲ್ಲ ಹೇಳಿಕೊಳ್ಳುವಾಗ ಅವರು ನಮ್ಮ ಒಟ್ಟಿಗೆ ನಾವು ಪರಮಾತ್ಮನಿಗೆ ಜಾತಿ ಭೇದ ಯಾವುದೂ ಇಲ್ಲಂತೆ. ಹಾಗೆ ನಾನು ಅದನ್ನು ಕೂಡ ತಿಳ್ಕೊಳ್ಳಿಲ್ಲ. ಎಲ್ಲ ವಿಷಯದಲ್ಲಿ ಕೂಡ ಬೇಕಾದ ರೀತಿಯಲ್ಲಿ ಅಳವಡಿಸಿಕೊಂಡು ಇದ್ದೆ. ಆ ಪ್ರಕಾರ ಇವರು ಕೂಡ ನನ್ನ ಒಟ್ಟಿಗೆ ಬಹಳಷ್ಟು ಪರಮಾನಂದವಾಗಿದ್ದು ಕೊನೆಗೆ ಅವರ ನನ್ನ ಅಧ್ಯಯನದಲ್ಲಿ ಬೇರೆ ಪ್ರಶ್ನೆ ಯಾರೋ ತಿಳಿದವರ ಹತ್ರ ಕೇಳಬೇಕಂತೆ ಯಾವುದೇ ಪ್ರಶ್ನೆ, ಆಗ ಸರಿಯಾದ ಉತ್ತರ ಕೊಡ್ತಾರಂತೆ. ಆ ಪ್ರಕಾರ ಅವರು ಕೊನೆಗೆ ಹೇಳಿದರು, ನನಗೆ ಒಂದು ಮದುವೆಯ ವಿಷಯದಲ್ಲಿ ನೀವು ನನಗೆ ಬೇಕಾದ ವ್ಯವಸ್ಥೆ ಆಗಬೇಕು ಅಂತ. ಹಾಗೆ ಅವರು ಎಲ್ಲರನ್ನು ತಿಳಿದವರು, ಆದರೆ ನನ್ನನ್ನು ಹಾರೈಸಿಕೊಂಡು ಅವರ ದಾಂಪತ್ಯ ಜೀವನದ ಸುಖವನ್ನು ಒಂದು ಒಳ್ಳೆಯ ರೀತಿಯ ಆಶ್ರಮದಲ್ಲಿ ಮಾಡಿಕೊಂಡಿದ್ದೇವೆ. ಆಗ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣಿರಿತಾಂ ದಾಸ್ಯಾಮಿ ಸಂಭವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ ಅಂತ ಹೇಳುವಂಥ ಒಂದು ಮಹಾಮಂತ್ರಗಳುಂಟು. ಅದನ್ನು ಅವರಿಗೆ ಹಾರೈಸಿಕೊಂಡು ಇಂದಿನ ಮಕ್ಕಳೇ ಮುಂದಿನ ಜನಾಂಗವಾಗಿ ಅವರ ಮಕ್ಕಳ ಪರಂಪರೆಗೂ ಕೂಡ ಆ ಹರಿಯ ನಾಮಸ್ಮರಣೆ ಸದಾ ಇರುವಂತೆ ದೇವರು ಅನುಗ್ರಹಿಸಬೇಕು ಅಂತ. ಹಾಗೆ ಅಮೃತವಾಣಿಯಾಗಿ ಇರುವಂಥ ಮಕ್ಕಳು 2 ಅವರಿಗೆ ಬಹಳ ಶುಭೋದಯವಾಗಿ ನೆರವೇರಿಕೊಟ್ಟಿದೆ. ಇಂದಿನ ಮುಂದೆ ಅವರ ಯೋಗಕ್ಷೇಮದ ಶುಭವನ್ನು ಇವತ್ತು ನಮ್ಮ ವೇದಿಕೆಯಲ್ಲಿ ಅವರು ನೀಡಿದ್ದಾರೆ. ಈ ಪ್ರಕಾರ ಇರುವಂಥ ಈ ಕಾರ್ಯಭಾಗದಲ್ಲಿ ಸೇರಿಕೊಂಡಂಥ ಎಲ್ಲರೂ ಕೂಡ ಅವರ ಜೀವನ ಚರಿತ್ರೆಯನ್ನು ಎಲ್ಲರೂ ಕೂಡ ಬಹಳಷ್ಟು ಸುಸೂತ್ರವಾಗಿ ನೀಡಿದ್ದಾರೆ. ಅವರು ಏನು ಮಾಡಬೇಕು, ಏನು ಮಾಡಿದ್ದಾರೆ, ಏನಾಗಬೇಕು, ಇನ್ನು ಮುಂದೆ ಏನಾಗಬೇಕು ಅಂತೇಳಿ ಪರಮಾತ್ಮನ ಸಾಕ್ಷಾತ್ಕಾರ ಸೇರಬೇಕಿದ್ರೆ ಅವರು ಕೂತ್ಕೊಂಡಾಗ ಯಾರೋ ಅಲ್ಲಿಂದ ಸೂಚನೆ ಕೊಟ್ಟರು, ಹಾಗೆಲ್ಲ ಹೀಗೆ ಅಂತ. ಆಗ ಲಕ್ಷ್ಮೀನಾರಾಯಣಭ್ಯಾನಮ, ವಾಣಿ ಹಿರಣ್ಯಗರ್ಭಭ್ಯಾನಮ, ಸಚಿ ಪುರಂದರಭ್ಯಾನಮ, ಛಾಯಾ ಭಾಸ್ಕರವಂತೆ ನವಗ್ರಹ ದೇವತಾಭ್ಯಾನಮ ಹೀಗೆಲ್ಲ ಹೇಳಿದ್ದಾರೆ. ಅದರಿಂದ ಎಲ್ಲೆಲ್ಲಿ ಹೇಗೆ ಇರಬೇಕು ಅದೇ ಪ್ರಕಾರ ಇದ್ದರೆ ಮಾತ್ರ ಅದಕ್ಕೆ ದಾರಿದೀಪವಾಗಿರ್ತದಂತೆ. ಆದ್ದರಿಂದ ಅಂತಹ ಒಂದು ಸುಯೋಗವನ್ನು ಇಲ್ಲಿ ಕಲ್ಪಿಸಿ
ಅಳವಡಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನವರಾತ್ರಿಯ ಶುಭ ದಿನದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದೆ. ಅವರಿಗೆ ಇದಕ್ಕಿಂತಲೂ ದೊಡ್ಡ ದೊಡ್ಡ ಕ್ಷೇತ್ರ ಇತ್ತು, ಆದರೆ ಅವರು ಜೀವನದಲ್ಲಿ ನಡೆಸಿಕೊಂಡು ಬಂದಂತಹ ದಾರಿದೀಪವಾಗಿ ಇಟ್ಟಂತಹ ಈ ಕಾಳಿಕಾಂಬೆಯ ಪುಣ್ಯ ಕ್ಷೇತ್ರವನ್ನು ಅನುಸರಿಸಿಕೊಂಡು ಇವತ್ತಿಲ್ಲಿ ಕಾರ್ಯಕ್ರಮ ನಡೆಸಿದ್ದಾರೆ. ಇನ್ನು ಮುಂದೆ ಕೂಡ ಅವರ ಜೀವನ ಪಾವನವಾಗಿ ಪರಮಾತ್ಮನ ಇದರಲ್ಲಿದೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇಣ ಮಾರ್ಗೇಣ ಮಹೀಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಃ ಸುಖಿನೋ ಭವಂತು. ಅವರು ಅದೇ ರೀತಿ ಮಾಡ್ತಾರೆ. ಇನ್ನು ಅವರಿಗೂ ಕೂಡ ಅಂಥ ಒಂದು ಪದವಿ ಪರಮಾತ್ಮ ಒದಗಿಸಿಕೊಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಂತಹ ನನಗೆ ಪೂಜೆಗೆ ಅವಕಾಶ ಆಯಿತು. ಆದ್ದರಿಂದ ಎಲ್ಲರೂ ಒಳ್ಳೆ ರೀತಿಯಿಂದ ಲೋಕಃ ಸಮಸ್ತಃ ಸುಖಿನೋ ಭವಂತು ಅಂತ ಅವರಿಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಶೀರ್ವಚನವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಅವರ ಬಾಳು ಬೆಳಗ್ಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಿ ಒಳ್ಳೆ ರೀತಿಯಿಂದಲೇ ನಡೆಸಿಕೊಡಲಿ ಅಂತ ಹೇಳ್ತಾ ನನ್ನ ಈ ಎರಡು ಅಭಯ ಆಶೀರ್ವಾದವನ್ನು ಕೊನೆಗೊಳಿಸ್ತೇನೆ. ಸ್ವಸ್ತಿ. ಹರಿಯ ಬಾಳಿಗೆ ಬೆಳಕಾಗಿ ಇವತ್ತು ಆಶೀರ್ವಚನವನ್ನು ಮಾಡಿದಂತಹ ಪುರೋಹಿತ ರತ್ನ ಶ್ರೀಯುತ ಕೇಶವಾಚಾರ್ಯ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಅತಿಥಿಯಾಗಿ ನಮ್ಮೊಂದಿಗೆ ಇರುವಂತಹ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಂದ ಶುಭಾಶಯದ ಮಾತುಗಳು. ಒಂದು ನಿಜವಾಗಿಯೂ ಕೂಡ ಒಂದು ಆಗಬೇಕಾದಂಥ ಕಾರ್ಯಕ್ರಮ. ಇವತ್ತು ನಮ್ಮ ಅಭಿನಂದನೆ ಭಾಷಣ ಮಾಡಿದವರು ಎಲ್ಲರೂ ಕೂಡ ಗಣ್ಯರು ಹೇಳಿದ ಮಾತು ಏನು ಅಂತ ಹೇಳಿದರೆ, ಹರಿಶ್ಚಂದ್ರ ನಾಯ್ಗರವರು ಈ ಒಂದು ಯಕ್ಷಗಾನದಲ್ಲಿ ಒಂದು ರೀತಿಯಾದ ಆಪದ್ ಬಾಂಧವರೇ ಅದು ಅದರಲ್ಲಿ ಯಾರು 100ಕ್ಕೆ 100 ಅದು ಸತ್ಯವಾದ ಮಾತು. ಯಾಕೆಂತ ಹೇಳಿದ್ರೆ ನಮ್ಮ ದೇರಳಕಟ್ಟೆಯ ನನ್ನ ತಾಯಿಯ ಹೆಸರಲ್ಲಿರತಕ್ಕಂಥ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲೂ ಕೂಡ ನಮ್ಮ ಯಕ್ಷರತ್ನ ಕಲಾವೇದಿಕೆ ಅಂತ ಇದ್ದಾಗ ಪ್ರಾರಂಭದಲ್ಲಿ ಅದಕ್ಕೆ ಯಕ್ಷಗಾನ ಶಿಕ್ಷಣವನ್ನು ಮಕ್ಕಳಿಗೆ ಕಲಿಸ್ಕೊಡ್ಲಿಕ್ಕೆ ಬಂದಿರುವವರು, ಅದರ ಜೊತೆಗೆ ಆಪದ್ ಬಾಂಧವ ಅಂತೇಳಿ ನಾನು ಕೂಡ ಉಲ್ಲೇಖ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಾವು ಶಮಂತಕ ರತ್ನ ಅಂತೇಳಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಮಕ್ಕಳಲ್ಲಿ ಯಕ್ಷಗಾನನ ಮಾಡಿದಾಗ ಆ ದಿವಸ ಯಮಧರ್ಮರಾಯನ ಒಂದು ಪಾತ್ರಕ್ಕೆ ಆ ಮಗು ಬಾರದೇ ಇದ್ದಾಗ ಆ ಪಾತ್ರವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿದಂಥ ಹರಿಶ್ಚಂದ್ರ ನಾಯ್ಕರವರು. ಆ ರೀತಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಆ ಕಾರ್ಯಕ್ರಮ ಯಾವುದೇ ರೀತಿಯಲ್ಲಿ ನಿಲ್ಲಬಾರ್ದು ಅಂತ ರೀತಿಯಲ್ಲಿ ಪ್ರಾಮಾಣಿಕವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ ನಮಗೇನೋ ಒಂದು ಅನ್ನಿಸಿದ್ರು ಕೂಡ ಹರಿಶ್ಚಂದ್ರ ನಾಯ್ಕ ಯಾವ ರೀತಿ ಅಂತ ಹೇಳಿದ್ರೆ ಯಾವುದೇ ಒಂದು ಜವಾಬ್ದಾರಿ ಇದ್ದರೆ ಅದು ಪ್ರಾಮಾಣಿಕವಾಗಿ ಆಗಬೇಕು. ಅಂತ ಒಂದು ಪ್ರಾಮಾಣಿಕತೆ ಇರತಕ್ಕಂಥ ಒಬ್ಬ ಸಜ್ಜನ ವ್ಯಕ್ತಿತ್ವ ಇರತಕ್ಕಂಥ ಹರಿಶ್ಚಂದ್ರ ನಾಯ್ಕರವರ 60ನೇ ವರ್ಷದ ಕಾರ್ಯಕ್ರಮ ಇನ್ನಷ್ಟು ವಿಜೃಂಭಣೆಯಿಂದ ಆಗಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ವಿದ್ಯಾಧರಣ್ಣ ಹೇಳಿದರು, ಬಹಳಷ್ಟು ಜನ ಅವರನ್ನು ಉಪಯೋಗ ಮಾಡಿದ್ದಾರೆ. ಆದರೆ ಅದು ನನಗನ್ನಿಸ್ತದೆ ಅವರು ಬಾರದೇ ಇರುವಂಥದ್ದು ಒಂದು ವೇಳೆ ಅವರ ಗಮನಕ್ಕೆ ಬಾರದೇ ಹೋಯ್ತಾ ಅಥವಾ ನಾವು ಹೇಳಿಕೆ ಕೊಡುವಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತಾ ಅಂತೂ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತು ಆಗಿದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಹಳಷ್ಟು ಗಣ್ಯರು ಅವರು ಎಲ್ಲರೂ ಕೂಡ ಅವರವರ ಸ್ಥಾನದಲ್ಲಿ ಅಭಿನಂದನೆ ಭಾಷಣ ಮಾಡಿದವರದ್ದು ಬಗ್ಗೆ ನಾವು ಬಹಳ ಹೆಸರನ್ನು ಕೇಳಿದ್ದೇವೆ. ಇವತ್ತು ಯಕ್ಷಗಾನ ಅಂತ ಹೇಳಿದ್ರೆ ಆ ಯಕ್ಷಗಾನದಲ್ಲಿ ಅವರವರ ಹೆಸರನ್ನು ಹೇಳಬೇಕಾದ್ದಿಲ್ಲ. ನಾವು ಒಬ್ಬ ಅರ್ಥಗಾರಿಕೆಗೆ ಕೂತ್ರೆ ಅಥವಾ ವೇಷಧಾರಿಯಾಗಿ ಬಂದರೆ ಅಥವಾ ಭಾಗವತರಾಗಿ ಬಂದರೆ ಈಗ ಬೊಟ್ಟಿಕೆರೆ ಅಂತ ಹೇಳಿದ್ರೆ ಸಾಕು, ಅವ್ರ ಹೆಸರು ಹೇಳಬೇಕಂತಿಲ್ಲ, ಪುರುಷೋತ್ತಮ ಪುಂಜರ ಹೆಸರು ಹೇಳಲೇಬೇಕಂತಿಲ್ಲ. ಬೇಕಾದಷ್ಟು ಜನ ಇವತ್ತು ಯಕ್ಷಗಾನದ ಪಾತ್ರಧಾರಿಗಳಾಗಿರ್ಬೋದು ಅಥವಾ ಯಕ್ಷಗಾನದ ಅರ್ಥಧಾರಿಗಳಾಗಿರ್ಬೋದು ಅಥವಾ ಯಕ್ಷಗಾನದ ಹಿಮ್ಮೇಳದ ಕಲಾವಿದರಾಗಿರ್ಬೋದು, ಎಲ್ಲರೂ ಕೂಡ ಅವರ ಹೆಸರಿನ ಜೊತೆಗೆ ಅವರ ಊರಿನಿಗೂ ಕೂಡ ಬಹಳಷ್ಟು ಹೆಸರನ್ನು ಕೊಟ್ಟಂತಹ ಕಲಾರಾಧಕರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಇವತ್ತು ಯಕ್ಷಗಾನದಲ್ಲಿ ಹರಿಶ್ಚಂದ್ರ ನಾಯ್ಕರವರು ಮಾಡಿದಂಥ ಸಾಧನೆ, ಅವರ ಇಬ್ಬರು ಮಕ್ಕಳು ನನಗೆ ಬಹಳ ಖುಷಿ. ಇದು ಈ ಕುಟುಂಬ ಸತ್ಯ ಹರಿಶ್ಚಂದ್ರ ಅಂತೇಳಿ ಹೆಸರು ಕೂಡ ಬಂತು. ಈಗ ಆ ಇಬ್ಬರು ಮಕ್ಕಳು 2 ರತ್ನಗಳು, ಕೀರ್ತನ ನಾಯ್ಕ ಮತ್ತು ಮಯೂರ ನಾಯ್ಕ, ಅವರು ಆ 4 ಜನ ಈ ಸಮಾಜಕ್ಕೆ ಒಂದು ಸಂಪತ್ತು ಅಂತ, ಈ ಸಮಾಜಕ್ಕೆ ಅವರೊಂದು ಸಂಪತ್ತು. ಯಾಕೆ ಅಂತ ಹೇಳಿದ್ರೆ ಅವರನ್ನು ನೋಡಿ ನಾವು ಕಲಿಯಬೇಕಾದ್ದು ಬಹಳಷ್ಟು ಇದೆ. ಆ ರೀತಿಯಾದ ಕುಟುಂಬದ ಜನ ಸಮಾಜದಲ್ಲಿ ಇದ್ರೆ ಆ ಸಮಾಜವೇ ಬಹಳ ಒಳ್ಳೆಯ ರೀತಿಯಾದ ಸಮಾಜ ಆಗ್ತದೆ. ಯಾಕೆಂದ್ರೆ ಅವರೊಂದು ಮಾದರಿ, ನಮ್ಗೆಲ್ಲರಿಗೂ ಕೂಡ ಆ ಕುಟುಂಬ ಒಂದು ಮಾದರಿ. ಯಾಕೆ ಅಂತ ಹೇಳಿದ್ರೆ ಆ ರೀತಿಯಾದ ಸರಳತೆಯ ಜೀವನ, ಆ ರೀತಿಯಾದ ಆ ಕೌಟುಂಬಿಕ ವ್ಯವಸ್ಥೆ, ಇದೆಲ್ಲವೂ ಕೂಡ ಸಂಸ್ಕಾರಯುತವಾದ ಜೀವನ ಇದೆ. ಇವತ್ತು
ಹರಿಶ್ಚಂದ್ರ ನಾಯ್ಕರ ಇಬ್ಬರು ಮಕ್ಕಳು ಮಯೂರ ಮತ್ತು ಕೀರ್ತನ ಶಾಲಾ ಕೂಡ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಆ ರೀತಿ ಒಂದು ಭಯಭಕ್ತಿಯಿಂದ ಆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇದೆಯಲ್ಲ, ಇದು ಸಮಾಜಕ್ಕೆ ಬೇಕಾದ್ದು. ಆ ರೀತಿ ಬಂದಾಗ ಆ ಮಕ್ಕಳು ಯಾವುದೇ ರೀತಿಯಾದ ಅಡ್ಡದಾರಿಗೆ ಹೋಗದೇ ಸಮಾಜದಲ್ಲಿ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇದು ನಮಗೆ ಬೇಕಾದ್ದು. ಆದ್ದರಿಂದ ನಾನು ಯಾವತ್ತೂ ಹೇಳಲಿಕ್ಕಿದೆ, ಇವತ್ತು ನಾವು ಬೇರೆ ಬೇರೆ ಪುಣ್ಯಾತ್ಮರ ಜಯಂತಿ ಉತ್ಸವವನ್ನು ಮಾಡ್ತೀವಿ. ಅದು ಅಂಬೇಡ್ಕರ್ ಜಯಂತಿ, ಮಹಾತ್ಮ ಗಾಂಧಿ ಜಯಂತಿ, ಸರ್ವೇಪಲ್ಲಿ ರಾಧಾಕೃಷ್ಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಮಾಡಿದಾಗ ನಾವೇನು ಮಾಡ್ತೀವಿ? ಭಾವಚಿತ್ರ ಹಾಕ್ತೇವೆ, ಅವರಿಗೆ ಪುಷ್ಪಾಂಜಲಿ ಹಾಕ್ತೇವೆ, ಪುಷ್ಪಾರ್ಚನೆ ಮಾಡ್ತೇವೆ. ಅದಕ್ಕೆ ಆ ಕಥೆ ಮುಗಿಯುವುದಿಲ್ಲ ಅಂತ. ಅವರ ಆ ಜೀವನದ ಮೌಲ್ಯಗಳೇನಿದೆ, ಅವರ ಜೀವನದ ಸಾಧನೆಗಳೇನಿದೆ, ಅವರು ನಡೆದು ಬಂದ ದಾರಿ ಏನಿದೆ, ಅದನ್ನು ನಾವು ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅಂತ ಕಾರ್ಯಕ್ರಮಕ್ಕೆ ಅರ್ಥ ಬರ್ತದೆ. ಆದ್ದರಿಂದ ಇವತ್ತು ಹರಿಶ್ಚಂದ್ರ ನಾಯ್ಕರವರು ಅದೆಲ್ಲವನ್ನು ಕೂಡ ತಮ್ಮ ತಂದೆಯ ಅವರು ಹೇಳಿದರು, ಕೇವಲ ಕೊಟ್ಟದ್ದು ಒಂದು ಗಂಟು, ಪುಸ್ತಕದ ಗಂಟು. ಇವತ್ತು ಸಾಹಿತ್ಯದ ಆ ಒಂದು ಇವತ್ತು ನಮ್ಮ ಶಾರದಾ ಪೀಠ ಜಗದ್ಗುರುಗಳ ಒಂದು ಪ್ರಸಾದ ಇಲ್ಲಿಗೆ ಬಂದಿದೆ ಅಂತಾದರೆ, ಧರ್ಮಾಧಿಕಾರಿ ಹೇಳಿದರು, ಸ್ವಾಮೀಜಿಗಳ ಜಗದ್ಗುರುಗಳ ಒಂದು ಆ ಶಾಲಿನ ಪ್ರಸಾದ ಇವತ್ತು ಹರಿಶ್ಚಂದ್ರ ನಾಯ್ಕರಿಗೆ ಸಿಕ್ಕಿದೆ. ಇದು ಭಾಗ್ಯ ಅಂತ ಅವರದು. ಯಾಕೆ ಅಂತೇಳಿದ್ರೆ ಆ ಶಾರದೆಯ ಅವರ ನಾಲಿಗೆ ತುದಿಯಲ್ಲಿ ಇದೆ. ಆ ಇಬ್ಬರು ಮಕ್ಕಳು ಕೂಡ ಒಟ್ಟು ಆ ಸಂಸಾರ ಬಹಳ ಒಳ್ಳೆಯ ಸಂಸ್ಕಾರಯುತವಾದಂಥ ಒಂದು ಕೌಟುಂಬಿಕ ಜೀವನ ನಡೆಸ್ತಾ ಇರ್ತಕ್ಕಂಥ ನಮ್ಮ ಮಾಡೂರು ಹರಿಶ್ಚಂದ್ರ ನಾಯ್ಕರವರು 60ನೇ ಸಂವತ್ಸರ. ನನಗೂ ಕೂಡ ಗೊತ್ತಿಲ್ಲ ಅವರಿಗೆ 60 ವರ್ಷ ಆಗಿರಬಹುದು ಅಂತ. ಆದರೆ ಆ ರೀತಿಯಾಗಿ ಅವರ ಆರೋಗ್ಯವನ್ನು ಕೂಡ ಅವರು ಬೆಳೆಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಒಂದು ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅವರು ಹೇಳಿದರು, ಸರ್ಪಂಗಳವರು ಹೇಳಿದ್ರು ಏನಂತಂದರೆ, ಚೌಕಿಯಲ್ಲಿ ಹರಿ ಇದ್ದಾರಂತ ಹುಡುಕ್ತಾರೆ. ಯಾಕೆ ಅಂತಂದರೆ ಅವರು ಬೇಕಾಗ್ತದೆ. ಆ ರೀತಿಯಾದ ಮನೋಭಾವನೆ ಎಲ್ರಿಗೂ ಬರುವುದಿಲ್ಲ. ನಮಗೆ ಒಂದು ರೀತಿಯಾದ ತಾತ್ಸಾರ ಮನೋಭಾವನೆ ಕೆಲವತ್ತು ಇರ್ಬೋದು, ಆದರೆ ಅದು ಬಹಳ ದೊಡ್ಡ ಗುಣ ಹರಿಶ್ಚಂದ್ರ ನಾಯ್ಕರದ್ದು. ಆದ್ದರಿಂದ ನಮಗೆಲ್ಲರಿಗೂ ಕೂಡ ಅವರು ಮಾದರಿ, ನಮಗೆಲ್ಲರಿಗೂ ಕೂಡ ಅವರ ಸಹಕಾರ ನಮಗೆ ಬೇಕು. ಯಾವುದು ಇವತ್ತು ಕೂಡ ಹೇಳಿದರು, ಇಬ್ಬರು ಚಂಡೆಯವರನ್ನು ಕಳಿಸಿಕೊಟ್ಟಿದ್ದೇನೆ ಅಂತ. ಇದು ಕಾರ್ಯತತ್ಪರತೆ. ಆ ಚಂಡೆಯ ವಿಚಾರ ಬಂದಾಗ, ಯಕ್ಷಗಾನದ ವಿಚಾರ ಬಂದಾಗ, ಆ ಕಲಾರಾಧನೆಯನ್ನು ಮಾಡ್ತಾ ಇಷ್ಟು ಎತ್ತರಕ್ಕೆ ಅವರು ಬೆಳೆದಿದ್ದಾರೆ. ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆಯನ್ನು ಮಾಡ್ತೇನೆ, ಅವರಿಗೆ ಇನ್ನಷ್ಟು ಸರ್ಪಂಗಳವರು ಹೇಳಿದಂತೆ 100 ಶತಾಯುಷಿಯಾಗಿ ಅವರು ಬದುಕಬೇಕು. ನಾವೆಲ್ಲರೂ ಕೂಡ ಅದನ್ನು ನೋಡುವಂಥ ಕಾಲ ಕೂಡಿ ಬರಬೇಕು. ಒಟ್ಟಿನಲ್ಲಿ ಇಂಥವರಿಗೆ ಆಗಬೇಕಾದಂಥ ಕೆಲಸ ಕಾರ್ಯಗಳು ವೇದಿಕೆಯಲ್ಲಿ ಆಗಿದೆ. ಅದು ಕೂಡ ಪುಣ್ಯ ಕ್ಷೇತ್ರದ ಈ ಒಂದು ಸಭಾಂಗಣದಲ್ಲಿ ಆಗಿದೆ ಎನ್ನುವಂಥದ್ದು ಇದು ಒಂದು ಇತಿಹಾಸದಲ್ಲಿ ಬರೆತಾ ಇರತಕ್ಕಂಥ ಒಂದು ವಿಚಾರ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಶಾಲೆಯನ್ನು ಉಲ್ಲೇಖ ಮಾಡಿದೆ. ನನ್ನ ಶಾಲೆಯನ್ನು ಉಲ್ಲೇಖ ಮಾಡಿದವರು ಕೇಳಿಸಲಿಲ್ಲ, ಅವ್ರು ನಾನು ಮಾಡಿದೆ. ಆದ್ದರಿಂದ ಒಟ್ಟಿನಲ್ಲಿ ಹರಿಶ್ಚಂದ್ರ ನಾಯ್ಕರ ಈ 60ನೇ ವರ್ಷದ ಈ ಕಾರ್ಯಕ್ರಮ ನಮಗೆಲ್ಲರೂ ಕೂಡ ಹರ್ಷವನ್ನು ತರಲಿ. ಅದು ಕೂಡ ಈ ಒಂದು ವಿಜಯದಶಮಿಯ ಪೌರ್ವ ಕಾಲದಲ್ಲಿ ಆಗಿರುವಂಥದ್ದು ಬಹಳ ಒಳ್ಳೆಯ ಕಾರ್ಯಕ್ರಮ. ನಾವು ದುರ್ಗೆಯರ ಆಶೀರ್ವಾದ ಕೂಡ ಅವರ ಮೇಲೆ ಇರಲಿ. ನಾವು ನಮ್ಮತಕ್ಕಂಥ ಎಲ್ಲ ದೇವರ ಆಶೀರ್ವಾದವೂ ಕೂಡ ಹರಿಶ್ಚಂದ್ರ ನಾಯ್ಕರ ಮುಂದಿನ ಜೀವನದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಆಶೀರ್ವಾದವನ್ನು ಮಾಡಲಿ ಅಂತ ಆಶಿಸ್ತಾ, ನಮ್ಮನ್ನು ಕೂಡ ಕರೆದಾಗ ನನಗೆ ಅವರು ಹೇಳಿದರು, ಹೀಗೆ ಕಾರ್ಯಕ್ರಮ ನಾನು ಎಂಚಿನ ಹರಿಸನ್ನ ಅವಳು ಮನ್ಪುಣ ನಾವು ಒಂದು ಅವಳು ಮನ್ಪುಗ ಮಾತೆಲ್ಲ ಒಟ್ಟು ಸೇರಿಸೋಡುತ್ತು ಅಂತ ಹೇಳಿದೆ. ನನಗೆ ಭಾಳ ವಾಟ್ಸಪ್ಪಲ್ಲಿ ನೋಡುವಾಗ ನನಗೆ ಭಾಳ ಇದಾಯಿತು. ಈ ಒಂದು ಈ ಪುಣ್ಯಕ್ಷೇತ್ರದ ಈ ಸಭಾಂಗಣ, ಈ ಮೈದಾನ ಫುಲ್ಲು ತುಳುಕುವಂಥ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಬೇಕು. ಆದರೂ ಕೂಡ ದೇವರ ಒಂದು ಇಚ್ಛೆ ಇರ್ತದೆ. ಯಾವುದು ಅಂತ ಹೇಳಿದ್ರೆ, ಯಾವ ರೀತಿ ಕೆಲಸ ಕಾರ್ಯಗಳಾಗಬೇಕು ಅದೇ ರೀತಿ ಆಗಬೇಕು. ಆ ದೇವರ ಇಚ್ಛೆಯ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಆಗಿದೆ. ನಾವೆಲ್ಲರೂ ಕೂಡ ಅಭಿಮಾನಿಗಳು ಸೇರಿದ್ದೀರಿ. ಇದನ್ನು ಪ್ರಸಾರ ಮಾಡತಕ್ಕಂಥ ಹೊಸಕುರಲ್ ಟಿವಿ ಚಾನಲ್ ಇನ್ನೂ ಎಲ್ಲರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸಗಳು ಮಾಡ್ತದೆ. ಒಟ್ಟಿನಲ್ಲಿ ಹರಿಶ್ಚಂದ್ರ ನಾಯ್ಕರಿಗೆ ನಾನು ಮತ್ತೊಮ್ಮೆ ಶುಭವನ್ನು ಕೋರ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಕೂಡ ನಮ್ಮ ಹವ್ಯಾಸಿ ಬಲಗ ಕದ್ರಿಯ ಶರತನ್ನ ಅವರು ಕೂಡ ನನಗೆ ಫೋನ್ ಮಾಡಿದ್ರು. ನಿಜವಾಗಿ ಅವರೆಲ್ಲ ಸೇರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನನಗೆ ಆಮೇಲೆ ಗೊತ್ತಾಯಿತು. ಒಟ್ಟಿನಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಆಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ಮಾಡೂರು ಹರಿಶ್ಚಂದ್ರ ನಾಯ್ಕರವರಿಗೆ ಇನ್ನಷ್ಟು ದೇವರ ಆಶೀರ್ವಾದನ ಮಾಡಲಿ. ಈ ಒಂದು ಯಕ್ಷಗಾನ ಅಂತ ಹೇಳಿದ್ರೆ ನಮ್ಮ ಗಂಡು ಕಲೆ, ಇದನ್ನು ಉಳಿಸಿ ಬೆಳೆಸುವಲ್ಲಿ ಹರಿಶ್ಚಂದ್ರ ನಾಯ್ಕರವರ ಪಾತ್ರ ಬಹಳ ದೊಡ್ಡದಿದೆ ಅಂತ ಹೇಳ್ತಾ, ಅವರಿಗೆ ಮತ್ತೊಮ್ಮೆ ಶುಭಾಶಯನ ಕೋರ್ತಾ ಅಭಿನಂದಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಯಕ್ಷಗಾನ ಗೇಲ್ಗೆ ವಂದನೆಗಳು. ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಇವರಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಒಳ್ಳೆಯ ಶುಭಾಶಯದ ಮಾತುಗಳನ್ನಾಡಿದ್ದಾರೆ. ಇದೀಗ ಮುಂದಕ್ಕೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರಾದಂತಹ ಶ್ರೀಯುತ ಕೃಷ್ಣಪ್ಪ ಕಿನ್ಯ, ಯಕ್ಷಗಾನ ನಾಟ್ಯ ಗುರು ಹೌದು,
ಹರಿಶ್ಚಂದ್ರರ ಒಡನಾಡಿಯೂ ಹೌದು. ಅವರಿಂದ 2 ಮಾತು. ನಾವು ಇವತ್ತು ಹೆಚ್ಚು ಮಾತಾಡುವಂಥ ಹೊತ್ತಲ್ಲ, ಯಾಕಂದರೆ ಸರ್ಪಂಗಳ ಈಶ್ವರ ಭಟ್ರು ಆ ಹರಿಯಲ್ಲಿ ಏನೆಲ್ಲ ಉಂಟು ಅದನ್ನೆಲ್ಲವನ್ನು ಅವರು ವಿವರಿಸಿಕೊಟ್ಟಿದ್ದಾರೆ. ನಾವು ಸಣ್ಣದಿಂದ ಹರಿಶ್ಚಂದ್ರ ನಾಯಕರು ಎಷ್ಟು ಸಣ್ಣದಿದ್ದರೋ ಹೇಗಿದ್ದರೋ ಅಂದಿನಿಂದ ಇಂದಿನವರೆಗೆ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ. ಇನ್ನೊಂದು ವಿಶೇಷ ಏನಂದರೆ ಹರಿಶ್ಚಂದ್ರ ನಾಯಕರ 60 ಅಂತ ಹೇಳಿ ಉಂಟು. ಈ 60 ವಯಸ್ಸು ಆಗಿ ಆದವರಿದ್ದಾರೆ, ನಮ್ಮಂಥವರಿದ್ದೇವೆ. ಹಾಗೆ ಅಂತೇಳಿ ಆ 60 ತೋರಿಸಿಕೊಟ್ಟವರು ನಮ್ಮ ಹರಿಶ್ಚಂದ್ರ ನಾಯಕರು ಎನ್ನುವುದಕ್ಕೆ ಅನುಮಾನವಿಲ್ಲ. ಇನ್ನೊಂದು, ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲವು ಕಳೆದ 55 ವರ್ಷಗಳಿಂದ ಯಕ್ಷಗಾನ ಸೇವೆಯನ್ನು ಮಾಡುತ್ತಾ ದಾಖಾ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದು ಇರುವಂಥ ನಮ್ಮ ಸಂಸ್ಥೆಗೆ ನಿರಂತರವಾಗಿ 55 ವರ್ಷಗಳಿಂದಲೂ ನಮ್ಮ ಒಟ್ಟಿಗೆ ಒಡನಾಡಿಯಾಗಿ ಇದ್ದುಕೊಂಡು ಬಂದವರು ಶ್ರೀ ಹರಿಶ್ಚಂದ್ರ ನಾಯಕರು. ಹಾಗಾಗಿ ಹರಿಶ್ಚಂದ್ರ ನಾಯಕರಿಗೆ ಇನ್ನು 60 ಅಲ್ಲ, 70 ಅಲ್ಲ, 80 ಅಲ್ಲ, 90 ಅಲ್ಲ, 100 ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಮುಂದೆ ಅವರು ಒಳ್ಳೆ ರೀತಿಯಲ್ಲಿ ಜೀವನವನ್ನು ಸಾಗಿಸಿ ಯಕ್ಷಗಾನ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಇನ್ನಷ್ಟು ಪ್ರಯತ್ನವನ್ನು ಮಾಡಲಿ. 2 ಮಣಿಗಳನ್ನು ಯಕ್ಷ ಮಣಿಗಳನ್ನು ಕೊಟ್ಟಿದ್ದವರ ಮಕ್ಕಳನ್ನು ನಮ್ಮ ಯಕ್ಷಗಾನ ಕ್ಷೇತ್ರಕ್ಕೆ ನಮ್ಮ 50ನೇ ವರ್ಷದ ಸರಣಿ ತಾಳಮದ್ಲೆಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘದ 50ನೇ ವರ್ಷದ ತಾಳಮದ್ಲೆಯಲ್ಲಿ ನಾವು 50 ಸರಣಿ ತಾಳಮದ್ಲ ಕಾರ್ಯಕ್ರಮ ಮಾಡಿದ್ದೇವೆ. ಈ 50 ತಾಳಮದ್ಲ ಕಾರ್ಯಕ್ರಮದಲ್ಲೂ ಹರಿಶ್ಚಂದ್ರ ನಮ್ಮೊಟ್ಟಿಗೆ ಸದಾ ಇದ್ದು ನಮಗೆ ಸಹಕರಿಸಿದಂತಹ ಮಹಾನ್ ವ್ಯಕ್ತಿ. ಹಾಗಾಗಿ ಅವರ ಬಗ್ಗೆ ನಾನು ಏನು ಹೇಳಲಿಕ್ಕಿಲ್ಲ, ಹೇಳುವಂಥವನೂ ಅಲ್ಲ. ಹಾಗಾಗಿ ಅವರಿಗೆ ಶ್ರೀದೇವರು ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಬೇಡ್ತಾ ನನ್ನ 1-2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಯಕ್ಷಗಾನ ಗೆಲ್ಗೆ. ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ, ಯಕ್ಷಗಾನ ಸಂಘದ ಒಬ್ಬ ಕಾರ್ಯಕರ್ತರಾಗಿ ಹರಿಶ್ಚಂದ್ರ ನಾಯಕರವರ ಒಂದು ಒಡನಾಡದ ಮಾತುಗಳನ್ನಾಡಿದ್ದಾರೆ, ಆಶಯದ ಮಾತುಗಳನ್ನಾಡಿದ್ದಾರೆ. ಶ್ರೀಯುತ ಕೃಷ್ಣಪ್ಪ ಕಿನ್ಯ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್, ಬಿಲ್ಲವ ಸೇವಾ ಸಮಾಜ ವತಿಯಿಂದ ಒಂದು ಹರಿಶ್ಚಂದ್ರ ನಾಯಕ ಇವರಿಗೆ ಒಂದು ಅಭಿನಂದನಾ ಗೌರವ. ದಯವಿಟ್ಟು ಸಮಿತಿಯವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹರಿಶ್ಚಂದ್ರ ನಾಯಕ ಮಾಡೂರು, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಸಮಿತಿ, ಇದಕ್ಕೂ ಹರಿಶ್ಚಂದ್ರ ನಾಯಕ ಮಾಡೂರು ಇವರಿಗೊಂದು ಅವಿನಾಭಾವ ಸಂಬಂಧ ಇದೆ. ಕಳೆದ 35 ವರ್ಷಗಳಿಂದ ಕೊಲ್ಯ ಬಿಲ್ಲವ ಸೇವಾ ಸಮಾಜದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದಲ್ಲಿ ಯಕ್ಷಗಾನ ಕಲಾ ಸೇವೆ ಪ್ರತಿದಿನ ಸೋಮವಾರ ಸಂಜೆ ಕಳೆದ 35 ವರ್ಷಗಳಿಂದ ನಿರಂತರವಾಗಿ ನಡೆ ಬರ್ತಾ ಇದೆ. ಅದಕ್ಕೆ ಅವಕಾಶವನ್ನು ಕೊಟ್ಟವರು ಕೊಲ್ಯ ಬಿಲ್ಲವ ಸೇವಾ ಸಮಾಜದವರು. ಅಲ್ಲಿ ಯಕ್ಷಗಾನ ಕಲಾ ಸೇವೆ ನಡೆಯುವುದಿದ್ದರೂ ಅಲ್ಲಿ ನಿರಂತರವಾಗಿ ಹರಿಯ ಉಪಸ್ಥಿತಿ, ಹರಿಯ ಸೇವೆ ಸದಾ ಇದ್ದೇ ಇರ್ತದೆ. ಅಂತಹ ಒಂದು ಕೊಲ್ಯ ಬಿಲ್ಲವ ಸೇವಾ ಸಮಾಜ ಯಕ್ಷಗಾನ ಮಂಡಳಿಗೆ ಒಂದು ಆಶ್ರಯ ಕೊಟ್ಟಂತಹ ಸಮಾಜ. ಅವರಿಂದ ಶ್ರೀಯುತ ಹರಿಶ್ಚಂದ್ರ ನಾಯಕ ಇವರಿಗೆ ಅಭಿನಂದನಾ ಗೌರವ. ಎಲ್ಲರೂ ಚಪ್ಪಾಳೆಯೊಂದಿಗೆ ಈ ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಭಿನಂದನಕ್ಕೆ ಸಮ್ಮತಿಯನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಇವರಿಗೆ. ಹಾಗೆಯೇ ನಮ್ಮೊಂದಿಗೆ ವೇದಿಕೆಯಲ್ಲಿ ಅಂಬುರುಹ ಯಕ್ಷಸದನ ಟ್ರಸ್ಟ್ ಇದರ ಶ್ರೀಮತಿ ಶೋಭಾ ಪಿ ಪೂಂಜರವರಿದ್ದಾರೆ. ನಮ್ಮ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಅಧ್ಯಕ್ಷರು, ಸಂಚಾಲಕರು ಶ್ರೀಯುತ ಬಾಬು ಶ್ರೀಶಾಸ್ತ್ರ ಕಿನ್ಯ ಇವರೆಲ್ಲ ಉಪಸ್ಥಿತರಿದ್ದಾರೆ. ಇವರೆಲ್ಲರೂ ನಮ್ಮದೆಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಇದೆ ಎನ್ನುವಂತಹ ಮಾತುಗಳೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್ ಇವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಭೆ ಹೇಗಿದ್ದರೆ ಚೆನ್ನ ಅಂತ ಒಂದು ಧರ್ಮಗ್ರಂಥಗಳು ಉಲ್ಲೇಖದಲ್ಲಿ ಬರ್ತದೆ. ಏನು ಅಂತಂದರೆ ಸಭೆ ಅಲ್ಲಿ ವಯೋವೃದ್ಧರಿರಬೇಕಂತೆ, ಜ್ಞಾನವೃದ್ಧರಿರಬೇಕಂತೆ, ಅದರೊಟ್ಟಿಗೆ ತಪೋವೃದ್ಧರಿರಬೇಕಂತೆ. ವಯೋವೃದ್ಧರು, ಜ್ಞಾನವೃದ್ಧರು, ತಪೋವೃದ್ಧರು ಇರ್ತಕ್ಕಂಥ ಸಭೆಯೇ ಅದು ಅತ್ಯುತ್ತಮವಾದಂಥ ಸಭೆ ಅಂತ ನಮ್ಮ ಧರ್ಮಗ್ರಂಥಗಳು ಉಲ್ಲೇಖಿಸಿದಂಥ ವಿಚಾರ. ಅಲ್ಲಿ ಸಾವಿರಾರು ಜನಗಳಿದ್ದಾರೆ ಎನ್ನುವುದೊಂದು ಪ್ರಶ್ನೆ ಅಲ್ಲ. ಆ ಒಂದು ದೃಷ್ಟಿಯಿಂದ ನೋಡಿದರೆ ಇದೀಗ ಇವರು ನಮ್ಮ ಹರಿಶ್ಚಂದ್ರ ನಾಯಕರಿಗೆ ಅದೊಂದು ಸುಯೋಗ ಅಂತ ನಾನು ಇಲ್ಲಿ ಭಾವಿಸಿಕೊಂಡೆ. ಅದರಲ್ಲಿ ಕೂಡ ಧಾರ್ಮಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು, ಆಧ್ಯಾತ್ಮಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಮನುಷ್ಯ ಜನ್ಮಕ್ಕೊಂದು ಶ್ರೇಷ್ಠತೆಯನ್ನು ತಂದುಕೊಟ್ಟಂತಹ ಸತ್ಯಶಂಕರ್ ಬಳ್ಳಾರು ಈ ಒಂದು ದೀಪವನ್ನು ಬೆಳಗಿಸಿ ಏನು ಮಾಡಿದ್ದಾರೆ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಇದೊಂದು ವಿಶೇಷತೆ ಅಂತ ನನಗೆ ಅನಿಸ್ತಾ ಉಂಟು.
ಅದರ ಒಟ್ಟಿಗೆ ಇಲ್ಲಿ ಗುರು ಸಮಾನರಾಗಿರ್ತಕ್ಕಂಥವರು ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂತಹ ಮುಖ್ಯವಾಗಿ ರವೀಂದ್ರ ಶೆಟ್ಟಿಯವರು ವಿದ್ಯಾರತ್ನ ಎನ್ನುವಂಥ ಒಂದು ಆಂಗ್ಲ ಮಾಧ್ಯಮ ಶಾಲೆ, ಒಳ್ಳೆಯ ಶಾಲೆಯನ್ನು ಕಟ್ಟಿ ಬೆಳೆಸಿದ್ದು ಮಾತ್ರ ಅಲ್ಲ, ಸಾಮಾಜಿಕವಾದಂತಹ ರಾಜಕೀಯವಾದಂಥ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿ ಅವರು ಇಲ್ಲಿದ್ದಾರೆ. ಅದರ ಜೊತೆಗೇ ಇಲ್ಲಿ ಸರ್ಪಂಗಳ ಈಶ್ವರ ಭಟ್ರು ಇದ್ದಾರೆ ನೋಡಿ. ಸರ್ಪಂಗಳ ಈಶ್ವರ ಭಟ್ರು ಅಂದರೆ ನಮಗೆ ಈಗ ಅರ್ಥ ಆಯಿತು ಏನು ಅಂತ ಅಂದರೆ, ಈ ಯಕ್ಷಗಾನ ಕಲಾವಿದರಿಗೆ ಹೇಗೆ ಮಾತನಾಡಬಹುದು ಎನ್ನುವುದನ್ನು ಈ ಯಕ್ಷಗಾನ ಕಲೆಯೇ ಅವರಿಗೆ ಕಲಿಸಿಕೊಡ್ತದೆ. ಆ ಅಭಿನಂದನಾ ಭಾಷಣ ನಾವೆಲ್ಲ ಇಲ್ಲಿ ಆಲಿಸಿದ್ದೇವಲ್ಲ, ಎಷ್ಟು ಚಂದವಾಗಿ ಒಂದು ಪ್ರಾರಂಭದಿಂದ ಕೊನೆಯವರೆಗೆ ಅದು ಯಾವುದೇ ರೀತಿಯಾದಂತಹ ಒಂದು ಗೊಂದಲ ಇಲ್ಲದೆ ಅವರ ಇಡೀ ಬದುಕನ್ನು ಅವರು ಚಿತ್ರಿಸಿ ಸಮಾಜಕ್ಕೆ ತೋರಿಸಿಕೊಟ್ರು. ಈಗ ಅದೊಂದು ಒಳ್ಳೆಯ ಸಂದೇಶ ಹೋಯಿತು ನೋಡಿ. ಇದು ಬಹಳ ಹೌದು, ಆ ರೀತಿಯಲ್ಲಿ ಒಂದು ಅಭಿನಂದನಾ ಭಾಷಣ ಮಾಡಿದರು ಅವರು. ನಿಜವಾಗಿಯೂ ಅದು ನಿಜವಾದಂಥ ಅಭಿನಂದನೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಆದ ಕಾರಣ ಅದು ಯಕ್ಷಗಾನ ಕಲೆಯ ಒಂದು ವಿಶೇಷತೆ, ಅದೊಂದು ಕೌಶಲ್ಯ. ಆದ್ದರಿಂದ ಹೆಚ್ಚು ಉದ್ದಕ್ಕೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾವು. ನಮ್ಮ ಹಿರಿಯರು ಹೇಳಿದ್ದಾರೆ, ಜೀವನ ಉಜ್ಜೀವನಗೊಳ್ಳಬೇಕು ಅಂತ. ಜೀವನ ಉಜ್ಜೀವನಗೊಳ್ಳುವುದು ಅಂದರೆ ಜೀವನವು ಉನ್ನತಿಯತ್ತ ಸಾಗಬೇಕು ಹೊರತು ಅವನತಿಯತ್ತ ಸಾಗಬಾರ್ದು ಅಂತ ಅದರ ಅರ್ಥ. ಜೀವನ ಉನ್ನತಿಯತ್ತ ಸಾಗಬೇಕು ಅಂತಾಗಿದ್ದರೆ ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ, ಯಾವುದೇ ಕ್ಷೇತ್ರ ಇರಲಿ, ಅದು ಸಂಗೀತ, ಸಾಹಿತ್ಯ, ಕಲಾಕ್ಷೇತ್ರ ಇರಲಿ, ಅಲ್ಲಿ ನಾವು ಏನಾದರೂ ಒಂದು ಒಳ್ಳೆಯದನ್ನು ಸಾಧಿಸಿದೆವು ಅಂತಾದರೆ ಸಮಾಜ ನಮ್ಮನ್ನು ಗುರುತಿಸುತ್ತದೆ. ಅದೇ ರೀತಿಯಲ್ಲಿ ಈ ರೀತಿಯಾದಂಥ ಒಳ್ಳೆಯ ಒಂದು ಗೌರವವನ್ನು ಅವರಿಗೆ ಕೊಡ್ತದೆ ಎನ್ನುವುದು ಇದೊಂದು ಮಾದರಿಯಾಗಿ. ಯಾಕೆಂದರೆ 60 ತುಂಬಿದವರು ಇದ್ದಾರೆ, 75 ತುಂಬಿದವರು ಇರ್ಬೋದು, 100 ತುಂಬಿದಂಥ ವರ್ಷ ತುಂಬಿದವರು ಇರ್ಬೋದು. ಈ ಕಾಲಘಟ್ಟಗಳೆಲ್ಲವ ಅದರದೇ ಆದಂಥ ವಿಶೇಷತೆಯನ್ನು ಹೊಂದಿರುತ್ತದೆ. ಆದರೆ ಇಂದು ಹರಿಶ್ಚಂದ್ರ ನಾಯಕರಿಗೆ ಈ ಒಂದು ಪರ್ವಕಾಲದಲ್ಲಿ, ನವರಾತ್ರಿಯ ಈ ಪರ್ವಕಾಲದಲ್ಲಿ, ಈ ಒಂದು ದೈವಿ ಸಾನ್ನಿಧ್ಯದಲ್ಲಿ ನೀವೆಲ್ಲರೂ ಸೇರಿಕೊಂಡು ಮಾಡಿರ್ತಕ್ಕಂತಹ ಈ ಗೌರವ ಉಂಟಲ್ಲ, ಅದು ಅತಿ ದೊಡ್ಡದಾದಂಥ ಗೌರವ. ಅದು ಅವರು ಕಲಾಕ್ಷೇತ್ರಕ್ಕೆ ನೀಡಿದಂತಹ ಅತೀವಾದಂಥ ಒಂದು ವಿಶೇಷವಾದಂಥ ಸೇವೆಯಿಂದಾಗಿ ಅವರಿಗೆ ಆ ಯೋಗ ಒದಗಿ ಬಂದಿದೆ ಅಂತ ನಾನು ಭಾವಿಸಿದ್ದೇನೆ. ಮುಖ್ಯವಾಗಿ ಈ ಯಕ್ಷಗಾನ ಕಲೆ ಎನ್ನುವಂಥದ್ದು, ಯಾಕೆಂದರೆ ನಮ್ಮ ಹಿರಿಯರು ಹೇಳಿದಾಗೆ ವಿದ್ಯಾವಿಹೀನ ಪಶು ಸಮಾನ ಅಂತ ಮಾತ್ರ ಹೇಳಿದಲ್ಲ, ಸಂಗೀತ, ಸಾಹಿತ್ಯ, ಕಲಾವಿಹೀನ ಸಾಕ್ಷಾತ್ ಪಶು ಸಮಾನ ಅಂತ ಹೇಳಿದಂಥವರು ನಮ್ಮ ಹಿರಿಯರು. ಆದ ಕಾರಣ ಸಂಗೀತವು, ಸಾಹಿತ್ಯವು, ಕಲೆಯು ಎಲ್ಲವೂ ಮನುಷ್ಯನನ್ನು ಉನ್ನತಿಯತ್ತ ಸಾಗಿಸ್ತದೆ, ಅವರ ಜೀವನ ಉಜ್ಜೀವನಗೊಳ್ಳುತ್ತದೆ ಎನ್ನುವುದಕ್ಕೆ ಇದೊಂದು ನಿಜವಾದಂಥ ನಿದರ್ಶನ. ಎಲ್ಲಿಯಾದರೂ ನೋಡಿ, ಯಕ್ಷಗಾನ ಈಗ ತಾನೇ ಪ್ರಸ್ತಾಪಿಸಿದರು, ಯಕ್ಷಗಾನವು ಎಷ್ಟರ ಮಟ್ಟಿಗೆ ಅವರನ್ನು ಕೊಂಡು ಹೋಗ್ತದೆ ಎನ್ನುವಂಥದ್ದು. ಈಗಾಗಲೇ ಕೃಷ್ಣಪ್ಪ ಕಿಣ್ಯಾರು ಇದ್ದಾರೆ ನೋಡಿ. ಕೃಷ್ಣಪ್ಪ ಕಿಣ್ಯಾರವರು ಅವರು ಕೂಡ ಹಾಗೆ ಬಹುಮುಖ ಪ್ರತಿಭೆ ಉಳ್ಳಂಥ ಒಬ್ಬ ಯಕ್ಷಗಾನ ಕಲಾವಿದರು. ಆದ ಕಾರಣ ಅವರನ್ನು ಸಮಾಜ ಗುರುತಿಸಿದೆ. ಇಲ್ಲಿ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರ ಪತ್ನಿ ಕೂತ್ಕೊಂಡಿದ್ದಾರೆ ನೋಡಿ. ಬೊಟ್ಟಿಕೆರೆ ಎನ್ನುವಂಥ ಜಾಗಕ್ಕೆ, ಆ ಒಂದು ಮನೆತನಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಕೊಟ್ಟವರು ಪುರುಷೋತ್ತಮ ಪೂಂಜರು. ಅವರು ಯಾವುದರ ಮೂಲಕ ಅಂತಂದರೆ ಈ ಯಕ್ಷಗಾನದ ಮೂಲಕ. ಇಲ್ಲಿ ತಲಪಾಡಿ ಆಳ್ವರ ಕುಟುಂಬ ಇದೆ, ಇಲ್ಲಿ ತಲಪಾಡಿ ಆಳ್ವರ ಕುಟುಂಬ ಇದೆ. ಅವರೆಲ್ಲ ಯಕ್ಷಗಾನ ಕಲಾವಿದರು. ಒಂದು ಕಡೆಯಲ್ಲಿ ಭಾಗವತಿಗೆ, ಅರ್ಥಗಾರಿ, ಎಷ್ಟು ಆ ಕಲೆ ಏನು ಮಾಡಿದೆ ಅವರನ್ನು ಈ ಸಮಾಜಕ್ಕೆ ಗುರುತಿಸಿ ತೋರಿಸುವಂಥ ಕೆಲಸವನ್ನು ಅದು ಮಾಡ್ತಾ ಉಂಟು. ಅಲ್ಲಿ ಇವರು ಕೂಡ ಇದ್ದಾರೆ, ನಮ್ಮ ಮಾಗಂದಡಿ ಇವರು, ಅವರೆಲ್ಲ ಒಳ್ಳೆಯ ಕಲಾವಿದರೆಲ್ಲ. ಆ ಕಲೆಯು ಅವರನ್ನು ಉನ್ನತಿಯತ್ತ ಸಾಗಿಸ್ತದೆ ಹೊರತು ಅವನತಿಯತ್ತ ಸಾಗಿಸ್ತದಿಲ್ಲ. ಆದ ಕಾರಣ ನಾವೆಲ್ಲ ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆವು ಅಂತಾದರೆ ನಾವು ಬದುಕಿನಲ್ಲಿ ಏನನ್ನಾದರೂ ಸಾಧಿಸಿದಂತಾಗ್ತದೆ, ನಮ್ಮ ಬದುಕು ಸಾರ್ಥಕ ಆಗ್ತದೆ ಎನ್ನುವಂಥದ್ದು ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾದಂಥ ಒಂದು ವಿಚಾರ. ಇದು ಎಲ್ಲರಿಗೂ ಕೂಡ ಈ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಸಂಸ್ಕಾರಯುತ ಜನಗಳು ಮಾಡುವಂತಹ ಸಂಸ್ಕಾರಯುತವಾದಂತಹ ಕಾರ್ಯಕ್ರಮವೇ ಈ ಅಭಿನಂದನಾ ಕಾರ್ಯ. ಇದನ್ನು ನಾವು ಇಲ್ಲಿ ಮಾಡಿದ್ದೇವೆ. ಇದು ಬಹಳ ಒಳ್ಳೆಯ ಒಂದು ಕಾರ್ಯ, ಒಳ್ಳೆಯ ಸಂದೇಶವನ್ನು ನಾವು ಈ ಸಮಾಜಕ್ಕೆ ಕೊಟ್ಟಿದ್ದೇವೆ. ಆದ್ದರಿಂದ ಎಷ್ಟೇ ಈ ಒಂದು ಸುಂದರವಾದಂತಹ ವೇದಿಕೆಯ ಮೂಲಕ, ಸುಂದರವಾದಂತಹ ಸಭೆಯ ಈ ಒಂದು ಮಧ್ಯೆ ನಡೆದಂತಹ ಈ 60 ವರ್ಷದ ಈ ಹರಿಶ್ಚಂದ್ರ ನಾಯಕರ ಈ ಅಭಿನಂದನಾ ಒಂದು ಕಾರ್ಯಕ್ರಮ
60ರ ಯುವಕ ಆದ ಕಾರಣ ಅವರಿಗೆ ಸಂದದ್ದು ಅದು ನಿಜವಾದಂಥ ಅಭಿನಂದನೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಮಾತ್ರ ಅಲ್ಲದೆ ನಮ್ಮ ಮಂಗಳೂರಿನಲ್ಲಿ ಒಂದು ಯಕ್ಷಾಂಗಣ ಅಂತ ವೇದಿಕೆ ಉಂಟು. ಆ ಯಕ್ಷಾಂಗಣ ವೇದಿಕೆಗೂ ಕೂಡ ಅವರು ಅದಕ್ಕೂ ಕೂಡ ಅಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ನಾನು ಹರಿಶ್ಚಂದ್ರ ನಾಯಕರ ಬಗ್ಗೆ ಪುನಃ ಅದನ್ನು ಪ್ರಸ್ತಾಪಿಸಲಿಕ್ಕೆ ಹೋಗುವುದಿಲ್ಲ. ಬಹಳಷ್ಟು ಮುಖ್ಯ ಅತಿಥಿಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಆ ಬಗ್ಗೆ ನಿಮಗೆ ಆ ವಿಚಾರಗಳನ್ನೆಲ್ಲ ತಿಳಿಯಪಡಿಸಿದ್ದಾರೆ. ಆದರೆ ಇಲ್ಲಿ ಒಂದು ಸಂತೋಷ ಪಡತಕ್ಕಂಥ ಒಂದು ವಿಚಾರ ಅಂತ ಅಂದರೆ 60 ವರ್ಷದ ತುಂಬಿದಂಥ ಹರಿಶ್ಚಂದ್ರ ನಾಯಕರಿಗೆ ಇಂತಹ ಒಂದು ಯೋಗ ಭಾಗ್ಯ ಒದಗಿ ಬಂದಿರುವುದೇ ಅವರು ಮಾಡಿದಂತಹ ಒಂದು ಸೇವೆಯಿಂದ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಆ ಕಲಾ ಸರಸ್ವತಿ ಅವರಿಗೆ ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲಿ. ಮುಂದಕ್ಕೂ ಕೂಡ ಅವರು ಈ ರೀತಿಯ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇರಲಿ ಅಂತ ನಾನು ಸಂದರ್ಭದಲ್ಲಿ ಪ್ರಸ್ತಾಪಿಸುತ್ತಾ ನಾನು ಯಾವಾಗಲೂ ಹೇಳುವಂಥ ಒಂದು ಮಾತು ಉಂಟು, ಅದನ್ನು ಈಗಲೇ ಹೇಳಿಬಿಡ್ತೇನೆ. ಎಂತ ಅಂದರೆ ಈ ಕಲೆ ಬದುಕಿನಲ್ಲಿ ಒಂದು ಕಲೆ ಅಂದರೆ ಅದು ಏನು ಮಾಡ್ತದೆ ಅಂತ, ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮುಖ್ಯ ಅಂತ ಅದನ್ನು ಈ ಸಾಹಿತಿಗಳು ಈ ರೀತಿಯಲ್ಲಿ ಹೇಳಿದ್ದಾರೆ. ಅದು ಗೊತ್ತಿರಬೇಕು ನಮಗೆ. ಸಾಗರಕ್ಕೊಂದು ಅಲೆ, ಜೇಡನಿಗೊಂದು ಬಲೆ, ಇರಲೊಂದು ನೆಲೆ, ಊಟಕ್ಕೊಂದು ಎಲೆ, ದೇಹಕ್ಕೊಂದು ತಲೆ, ಮಾತಿಗೊಂದು ಬೆಲೆ ಎಷ್ಟು ಮುಖ್ಯನೋ ಅಷ್ಟೇ ಬದುಕಿಗೊಂದು ಕಲೆ ಮುಖ್ಯ ಅಂದಿದ್ದಾರೆ ನಮ್ಮ ಹಿರಿಯರು. ಧನ್ಯವಾದಗಳು. ಕಾರ್ಯಕ್ರಮಕ್ಕೊಂದು ಅರ್ಥಪೂರ್ಣವಾದಂತಹ ಮುಕ್ತಾಯದ ಮಾತುಗಳು, ಬಹಳ ಒಳ್ಳೆಯ ಮಾತುಗಳಲ್ಲಿ ಹರಿಶ್ಚಂದ್ರ ನಾಯ್ಕ ಇವರ ಸಾಧನೆಯನ್ನು ಹೇಳಿಕೊಂಡು ಅದಕ್ಕೊಂದು ಒಳ್ಳೆಯ ಮುಕ್ತಾಯವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್. ಇದೀಗ ಸಭಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಎಲ್ಲರಿಗೂ ವಂದನಾರ್ಪಣೆ. ಈ ವಂದನಾರ್ಪಣೆಯಲ್ಲಿ ಈ ಒಂದು ಹರಿಶ್ಚಂದ್ರ ನಾಯ್ಕ ಮಾಡೂರು ಗೌರವಾಭಿನಂದನೆ ಕಾರ್ಯಕ್ರಮಕ್ಕೆ ಧನ ಸಹಾಯ ಇತ್ತಂತಹ, ಸಹಕಾರ ಇತ್ತಂತಹ ಎಲ್ಲ ಮಹನೀಯರ ಹೆಸರುಗಳನ್ನು ಹೇಳಿಕೊಂಡು ಎಲ್ಲರಿಗೂ ವಂದನಾರ್ಪಣೆಯನ್ನು ಗೈಯಲಿದ್ದಾರೆ. ಶ್ರೀಯುತ ಗಣೇಶ್ ಕುಂಜತ್ತೂರು, ಹವ್ಯಾಸಿ ಬಳಗದ ಶರತ್ ಕದ್ರಿಯವರ ಕಲ್ಪನೆಯಲ್ಲಿ ಮೂಡಿಬಂದಂತಹ ಈ ಕಾರ್ಯಕ್ರಮ 60ರ ಸಂಭ್ರಮ. ಅದಕ್ಕೆ ಸಹಕಾರ ನೀಡಿದವರು ಗಣೇಶ್ ಕುಂಜತ್ತೂರು. ಇದೀಗ ಗಣೇಶ್ ಕುಂಜತ್ತೂರು ಇವರಿಂದ ವಂದನಾರ್ಪಣೆ. ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗಣ್ಯರೇ, ಹರಿಶ್ಚಂದ್ರ ನಾಯ್ಕ ಮಾಡೂರು ಇವರ ಕುರಿತಾಗಿ ಅನೇಕ ಮಂದಿಗಳು ಅನೇಕ ರೀತಿಯಲ್ಲಿ ಅವರು ಜೀವನದಲ್ಲಿ ನಡೆದುಕೊಂಡು ಬಂದಂಥ ರೀತಿ ಮತ್ತು ರಂಗದಲ್ಲಿ ಅವರು ನೇಪಥ್ಯದಲ್ಲಿ ಇರಬಹುದು ಅಥವಾ ರಂಗದಲ್ಲಿ ಇರಬಹುದು, ಅವರು ಅನೇಕವಾದಂಥ ರೋಚಕ ಘಟನೆಗಳನ್ನೆಲ್ಲವನ್ನು ಈ ಸಭೆಯಲ್ಲಿ ಎಲ್ಲರೂ ಹೇಳಿದ್ದಾರೆ. ನಾನು ನನ್ನ ಬದುಕಿನಲ್ಲಿಯೂ ನಾನು ಕಂಡಂಥ ಒಂದು ರೋಚಕ ಘಟನೆಯನ್ನು ನಾನು ಹೇಳ್ತೇನೆ. ನಮ್ಮ ಕುಂಜತ್ತೂರಿನಲ್ಲಿ ಮಕ್ಕಳ ಯಕ್ಷಗಾನ ಮಹಿಷಾಸುರ ದೇವಿ ಮಹಾತ್ಮೆ ಪ್ರಸಂಗ. ಧಾರಣಿಯ ಮೇಲೆ ಕಣ್ಣೀರು ಸುರಿಸುತ್ತಂಥ ಪದ್ಯ ಆಗುವಾಗ ಮಹಿಷಾಸುರ ವೇಷ ಹಾಕಿದವ ಹಿಂದೆ ನಿಂತು ಕೊಂಬು ಹೀಗೆ ಮಾಡಿದ, ಕೊಂಬು ಕೆಳಗೆ. ಪದ್ಯ ಕೊಟ್ಟಾಗಿದೆ, ಧಾರಣಿಯ ಮೇಲೆ ಕಣ್ಣೀರು ಸುರಿಸಿದ ಪದ್ಯ ಕೊಟ್ಟಾಗಿದೆ. ಭಾಗವತರು ಚಂಡೆ ಪಡೆದು ಏನು ಮಾಡುವುದು? ಹರಿಶ್ಚಂದ್ರ ನಾಯಕರೆಲ್ಲ ಇದ್ದರು, ಏನು ಮಾಡಿದ್ದಾರೆ ಗೊತ್ತಿಲ್ಲ. ಅದೇ ಕೊಂಬನ್ನು ತೆಗೆದು ಹಾಗೆ ಇಟ್ಟರು. ಒಂದು ಹಗ್ಗ ಇತ್ತು ಪುಣ್ಯಾತ್ಮನಿಗೆ, ಎಲ್ಲಿದ್ದ ಖಂಡಿತ ಏನೋ ಒಂದು ಬಟ್ಟೆಯ ಹಗ್ಗ, ಅದನ್ನು ಹಾಗೆ ತೆಗೆದು ತಲೆಯಿಂದ ಅದೇ ಕಿರೀಟದಿಂದ ಇಲ್ಲಿಯವರೆಗೆ ಒಂದು ಕಟ್ಟಿದ್ದಾರೆ. ಹಾಗೆ ಕಟ್ಟಿದಂಥ ಆ ಕೊಂಬು ಮಹಿಷಾಸುರ ವಧೆ ಆಗುವಲ್ಲಿವರೆಗೆ ಮತ್ತೆ ಬಿಚ್ಚಲೇ ಇಲ್ಲ. ಒಂದು ಮಹಿಷಾಸುರನಿಗೆ ಕೊಂಬು ಕಟ್ಟಬೇಕು ಅಂತಂದರೆ ಒಂದು ಅರ್ಧ ಗಂಟೆ ಬೇಕು. ಆ ಒಂದು ವೇಷ ತಯಾರಾಗಬೇಕಾದ್ರೆ ಕೊಂಬು ಕಟ್ಟಲಿಕ್ಕೆ ಅರ್ಧ ಗಂಟೆ ಬೇಕು. ಅರ್ಧ ಗಳಿಗೆಯಲ್ಲಿ ವೇಷ ಮಾಡಿ ಪದ್ಯ ಡಂಗ ಕೊಡುವಾಗ ಇವನ ವೇಷ ವೇದಿಕೆಗೆ ಹೋಗಿ ಆಗಿದೆ. ಅಂತ ರೋಚಕ ಘಟನೆಗಳು ಅನೇಕ ಉಂಟು ಹರಿಶ್ಚಂದ್ರನ ಬದುಕಿನಲ್ಲಿ ನಾವು ಕಂಡದ್ದು. ಸರಿ, ಸಂತೋಷದಾಯಕವಾದಂಥ ಒಂದು ವಿಚಾರದಲ್ಲಿ ನಾವು ಇದ್ದೇವೆ. ಈ ಒಂದು ಪ್ರಸ್ತಾಪ ಹರಿಶ್ಚಂದ್ರ ನಾಯಕರಿಗೆ ಮಾಡೂರು ಇವರ 60ನೇ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಪ್ರಸ್ತಾಪವನ್ನು ಹಾಕಿದವರು ದೇವರಾಜ ಹೆಗಡೆಯವರ ಮನೆಯಲ್ಲಿ ಕುಳಿತು ಶರತ್ ಕುಮಾರ್ ಕದ್ರಿಯವರು. ಅಂದರೆ ಶರತ್ ಕುಮಾರ್ ಕದ್ರಿಯವರ ತಲೆಯಲ್ಲಿ ಒಂದು ಆಲೋಚನೆ ಬಹಳ ವರ್ಷಗಳ ಹಿಂದೆ ಇತ್ತು. ಅವರು ಹೇಳುತ್ತಾ ಇದ್ದರು, ಒಂದು ಹರಿಶ್ಚಂದ್ರನಿಗೆ ಅವರ ಊರಿನಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಯಾರಾದರೂ ಮಾಡುವುದಿದ್ದರೆ ನಾವು ಅದಕ್ಕೆ ಒಂದು ಸಹಕಾರ ಕೊಡ್ತೇವೆ, ನಾವು ಸಹಕಾರ ಮಾಡ್ತೇವೆ ಅಂತ. ಬಹುಶಃ ಅದಕ್ಕೆ ಎಲ್ಲಿಯೂ ಅಂಥದ್ದೊಂದು ಅವಕಾಶ ಎಲ್ಲಿಯೂ ಸಿಗಲಿಲ್ಲ. ಮೊನ್ನೆ ದೇವರಾಜ ಹೆಗಡೆಯವರನ್ನು ಕಾಣುವುದಕ್ಕೆ ಶರತ್ ಕುಮಾರ್ ಕದ್ರಿಯವರು ಬಂದಾಗ ಹೀಗೆ ಹರಿಶ್ಚಂದ್ರ ನಾಯಕರು ಅಲ್ಲಿದ್ದರು. ಅವರು ಹೇಳಿದರು, ಮಾತಾಡ್ತಾ ಹೇಳಿದಾಗ ಹಾರೇನಿಕ್ಕೆ ಪ್ರಾಯ ತಾಣಂಬೆ 60 ಮುಟ್ಟ ಹಾಗಾದರೆ ಹೇಳಿದರು, ಈಗ ಒಂದು 60ರ ಒಂದು ಕಾರ್ಯಕ್ರಮ ಮಾಡುವ ಅಂತ. ಆವಾಗ ದೇವರಾಜ ಹೆಗಡೆಯವರು ಹೇಳಿದರು, ಆಗೊಂದು ಕಾರ್ಯಕ್ರಮ ಮಾಡುವುದಿದ್ದರೆ ಶರತನ್ನು ಅದಕ್ಕೆ ಮೊದಲ ಹಣ ನಾನೇ ಕೊಡುತ್ತೇನೆ ಅಂತ ಹೇಳಿ ಮಗಳ ಹತ್ರ ಹೇಳಿ ಆಗಲೇ ಒಂದು ಮೊತ್ತವನ್ನು ತಂದು ಶರತ್ ಕುಮಾರ್ ಕದ್ರಿಯವರ ಕೈಯಲ್ಲಿ ಕೊಟ್ಟಿದ್ದಾರೆ. ದೇವರಾಜ ಹೆಗಡೆಯವರು ಮಗಳ ಹತ್ರ ಹೇಳಿ, ಮಗು ಅಲ್ಲಿ ಸ್ವಲ್ಪ ಹಣ ತಂದು ಅದು ಎಷ್ಟು ಅಂತ ನಾನು ಹೇಳುವುದಿಲ್ಲ, ಒಂದು ಮೊತ್ತವನ್ನು ತಂದು ಶರತ್ ಕುಮಾರ್ ಕದ್ರಿಯವರ ಕೈಯಲ್ಲಿ ಕೊಟ್ಟಿದ್ದಾರೆ. ಮತ್ತು ನನ್ನ ಹತ್ರ ಹೇಳಿದರು ಶರತನ
ಗಣೇಶನ್ನ ನೀವು ಅಲ್ಲೇ ಇದ್ದೀರಿ, ಒಂದು ವಾಟ್ಸಪ್ ಗ್ರೂಪ್ ಮಾಡುವ. ನಾವು ಇನ್ನು ಹೆಚ್ಚು ಸಮಯ ದೀರ್ಘ ಏನು ಮಾಡುವುದು ಬೇಡ, ಅಂದರೆ ದೀರ್ಘ ಮಾಡಬಹುದಿತ್ತು. ಇವರು ಹೇಳಿದ್ದಾರೆ ನಾವು ನವರಾತ್ರಿಗೆ ಮಾಡುವ ಅಂತ ಪ್ರಸ್ತಾಪವನ್ನು ಅವರು ಆಗಲೇ ಮಾಡಿ ಆಗಿದೆ. ಅದು ನವರಾತ್ರಿಯಲ್ಲಿ ನಾವು ಬೇರೆ ಬೇರೆ ಕಡೆಯಲ್ಲಿ ಅಂದರೆ ಟೌನ್ ಹಾಲಲ್ಲಿ ಮಾಡುವ, ಅಲ್ಲಿ ಮಾಡುವ, ಇಲ್ಲಿ ಮಾಡುವ ಅಂತ ಹೇಳಿದಾಗ ಅವರೊಂದು ಮಾತು ಹೇಳಿದರು. ನಾನು 35 ವರ್ಷಗಳಲ್ಲಿ ಇಲ್ಲಿ ಕಾಳಿಕಾಂಬದಲ್ಲಿ ನಾನು ಮಾಂಬಾಡಿಯವರಿಂದ ಮೃದಂಗವಾದನ ಚಂಡಮಾದಲ್ಲಿ ಅಭ್ಯಾಸ ಮಾಡಿದ್ದೇನೆ. ನೀವು ನನಗೆ ಸಮರ್ಪಣೆ, ನನಗೇನು ನೀವು ಮಾಡುತ್ತೀರೋ ಅದು ಆ ದೇವಿಗೆ ಕಾಳಿಕಾಂಬ ಮಾತೆಗೆ ಸಮರ್ಪಣೆ ಆಗಬೇಕು ಅಂತ ಹೇಳಿದರು. ಅಲ್ಲಿಗೆ ಮತ್ತೆ ನಾವು ಮರು ಮಾತಾಡಲಿಲ್ಲ, ಇಲ್ಲೇ ಆಗಬಹುದು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಆ ಬಳಿಕ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ, ಅದರಲ್ಲಿ ಚರ್ಚೆ ಮಾಡಿದ್ದೇವೆ. ಸಮಿತಿ ಮಾಡುವಂತೆಲ್ಲ ಇತ್ತು, ಆದರೆ ಎಲ್ಲರಿಂದ ಒಂದೊಂದು ಅಭಿಪ್ರಾಯ ಬಂತು. ಇಲ್ಲಿ ಒಬ್ಬರೇ ಒಂದು ಅಧ್ಯಕ್ಷರಾಗುವುದು ಬೇಡ, ಒಬ್ಬರೇ ಕಾರ್ಯದರ್ಶಿಗಳಾಗುವುದು ಬೇಡ, ಒಬ್ಬರೇ ಸಂಚಾಲಕರಾಗುವುದು ಬೇಡ. ಇಲ್ಲಿ ಎಲ್ಲರೂ ಅಧ್ಯಕ್ಷರು, ಎಲ್ಲರೂ ಕಾರ್ಯದರ್ಶಿಗಳು, ಎಲ್ಲರೂ ಸಂಚಾಲಕರು. ಹಾಗಾಗಿ ಎಲ್ಲರೂ ಒಟ್ಟು ಸೇರಿಸಿ ಎಲ್ಲರಿಂದಲೂ ಒಂದು ಕಾರ್ಯಕ್ರಮ ಮಾಡುವುದು ಅಂತ ತೀರ್ಮಾನ ಮಾಡಿ ನಾವು ಈ ಕಾರ್ಯಕ್ರಮಕ್ಕೆ ಮುಂದಾದದ್ದು. ಎಲ್ಲರೂ ಇದಕ್ಕೆ ಪೂರ್ಣವಾದಂತಹ ಸಹಕಾರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನೆಲ್ಲ ಸ್ಮರಿಸಿಕೊಳ್ಳುವುದು ಮುಖ್ಯ ನಮಗೆ. ಹಾಗಾಗಿ ಅದರ ಮೊತ್ತವನ್ನು ಹೇಳುವುದಿಲ್ಲ, ಅವರ ಹೆಸರನ್ನು ನಾವು ನೆನಪಿಸುತ್ತಾ ಹೋಗುತ್ತೇವೆ. ಇದಕ್ಕೆ ಮೊದಲಾಗಿ ಧನ ಸಹಾಯವನ್ನು ನೀಡಿದವರು, ಈ ಗ್ರೂಪ್ ಮಾಡಿದಾಗ ಮೊದಲ ಮೊತ್ತವನ್ನು ನೀಡಿದವರು ಸಮೃದ್ಧ ಎಸ್ ಭಂಡಾರಿ, ನವನೀತ್ ಶೆಟ್ಟಿ ಕದ್ರಿ, ಶಿವಪ್ರಸಾದ್ ಪ್ರಭು, ದೇವರಾಜ ಗಡೆ ಪುತ್ತೂರು, ಸತೀಶ್ ಶೆಟ್ಟಿ ಬೋಂದೆಲ್, ಶಿಶಿರ ದೇವಾಡಿಗ, ಕೌಶಿಕ್ ಮಂಜನಾಡಿ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹರಿಕೃಷ್ಣ, ಸುಧಾಕರ್ ಸಾಲಿಯಾನ್, ಸಂಜಯ್ ಕುಮಾರ್, ರಾಮ್ ಪ್ರಸಾದ್ ಅಮರಡ್ಕ, CS ಭಂಡಾರಿ ಈರ, ಮಹಾಲಕ್ಷ್ಮಿ MMC ರೈ, ದಯಾನಂದ ಕೋಡಿಕಲ್, ವಿನಯ ಆಚಾರ್ಯ, ನಳಿನಾಕ್ಷ ಶೆಟ್ಟಿ, ಕೌಶಿಕ್ ಮಡ್ಯಾರ್, ಉಮಾ ಸುಬ್ರಹ್ಮಣ್ಯ, ಸಂಕಬೈಲ್ ಸತೀಶ್ ಅಡಪ, ಸಾಯಿಧಾಮ ಮಾಡೂರು, ಹರೀಶ್ ಶೆಟ್ಟಿ ನೀಲಿಪಾಲು, ಜಬ್ಬರ್ ಸಮೋ ಸಂಪಾಜೆ, ಪರಮೇಶ್ವರ ಉಳ್ಳಾಳು, ದಿನೇಶ್ ಮಾಡೂರು, ಜಯಕರ್ ಪಂಡಿತ್, ಶ್ರೀಕಾಂತ್ ಭಟ್, ಸಂತೋಷ್ ಅಡ್ಕ, ತೋನ್ಸೆ ಪುಷ್ಕಲ್ ಕುಮಾರ್, ಹಂಬುರುವ ಯಕ್ಷಸಾಧನ ಬಟ್ಟಿಕೆರೆ ಪ್ರತಿಷ್ಠಾನ, ಬಟ್ಟಿಕೆರೆ, KS ಮಂಜುನಾಥ್ ಶೇರಿಗಾರ್, ಪ್ರವೀಣ್ ಎಸ್ ಕುಂಪಳ, ಪುರುಷೋತ್ತಮ ಭಟ್ ನಿಡುವಾಜೆ, ವಿಜಿತ್ ಶೆಟ್ಟಿ ಆಕಾಶ ಭವನ, ನಾಗೇಶ್ ಶೆಟ್ಟಿ ಮಾಡೂರು, ಚಾಮುಂಡೇಶ್ವರಿ ಯಕ್ಷಗಾನ ಕಲಾ ಸಂಘ ಪಾವೂರು ಪೊಯ್ಯೆ, ಯತೀಶ್ ಕುಮಾರ್ ರೈ, ರಾಜೇಶ್ ಕುಡ್ಪಾಡಿ, ಅಶ್ವಥ್ ಮಂಜನಾಡಿ ಮತ್ತು ಶಿಷ್ಯವೃಂದ, ಪ್ರವೀಣ್ ಶೆಟ್ಟಿ, ಪ್ರಕಾಶ್ ಮೇಲಂಟ ಜಪ್ಪಿನ ಮಗರು, ಯೋಗೀಶ್ರಾವ್ ಚಿಗುರುಪಾದೆ, ಶ್ರೀ ಮಾಲಿಂಗೇಶ್ವರ ಯಕ್ಷಗಾನ ಅಧ್ಯಯನ ಕೇಂದ್ರ ಕುಂಜತೂರು, ಕೇಶವಾಚಾರ್ಯ ಕಿನ್ಯ, ಹರೀಶ್ ಕಾರಂತ, ಪ್ರಕಾಶ್ ಶೆಟ್ಟಿ ಉರುವ, ಶಶಿಧರ ಬಳ್ಳಾಲ್, ಕೋಳಿಯೂರು ಭಾಸ್ಕರ, ಆನಂದ ಸರ್ಕುಡೆಲ್, ಸರ್ಪಂಗಳ ಈಶ್ವರ ಭಟ್, ಶಂಕರಾಚಾರ್ಯ, ರವಿ ಕೊಂಡಾನ, ಕಿಶೋರಿ ಕೆ, ಡಾಕ್ಟರ್ ಅಶ್ವಿನಿ ತೇಜಸ್ವಿ, ಧನರಾಜ್ ಸಂಪಾಜೆ, ಸುಕೇಶ್ ಮಂಜನಾಡಿ, ಬಾಬು ಕಿನ್ಯ, ಕೃಷ್ಣಪ್ಪ ಕಿನ್ಯ, ರಘು ಉಚಿಲ್, ಸಿದ್ಧಾರ್ಥ ಅಜ್ರಿ, ಉದಯ ಕುಂಜತೂರು, ಪುಷ್ಪರಾಜ್ ಕೆ. ಒಟ್ಟು ಇವರಿಂದ ಸಂಗ್ರಹ ಆದಂಥ ಒಟ್ಟು ಮೊತ್ತ 1,39,500 ರೂಪಾಯಿ ನಮಗೆ ಈ ಕ್ಷಣದವರೆಗೆ, ಈಗ ಈ ಬಾಟಿ ನನ್ನ ಕೈಗೆ ಸಿಕ್ಕಿದಾಗ 1,39,500 ರೂಪಾಯಿ ಇಲ್ಲಿ ನಮಗೆ ಸಂಗ್ರಹ ಆಗಿದೆ. ಇದರಲ್ಲಿ ನಾವು 65,000 ರೂಪಾಯಿ ಖರ್ಚು ಮಾಡಿದ್ದೇವೆ. ಉಳಿದ ಮೊತ್ತವನ್ನು ಹರಿಶ್ಚಂದ್ರ ನಾಯಕರ ಕೈಗೆ ಒಪ್ಪಿಸಿದ್ದೇವೆ. ನಾವು ಇಲ್ಲಿ ಗೌರವ ನಿಧಿಯಾಗಿ ಉಳಿದ ಮೊತ್ತವನ್ನು ನಾವು ಅವರ ಕೈಗೆ ಒಪ್ಪಿಸಿದ್ದೇವೆ. ಈ ಸಂದರ್ಭದಲ್ಲಿ ಇದಕ್ಕೆ ಸಹಕಾರ ನೀಡಿದಂಥ ಪ್ರತಿಯೊಬ್ಬರನ್ನು ನಾವು ಸ್ಮರಿಸುವುದು ಅತ್ಯಂತ ಸೂಕ್ತ ಎನ್ನುವ ಕಾರಣಕ್ಕೆ ಬೇಕಾಗಿ ನಾವು ಈ ಪಟ್ಟಿಯನ್ನು ನಾವು ಓದಿದ್ದೇವೆ. ಇದರಲ್ಲಿ ಯಾರಾದರೂ ಕಣ್ತಪ್ಪಿನಿಂದ ಯಾರಾದರೂ ಬಿಟ್ಟು ಹೋಗಿದ್ದರೆ ಅಥವಾ ಯಾರಾದರೂ ಯಾರಾದರೂ ಹೆಸರನ್ನು ಉಲ್ಲೇಖ ಮಾಡುವಲ್ಲಿ ಯಾರು ಇದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು. ಅವರು ತಮ್ಮ ಹೆಸರನ್ನು ನಮ್ಮಲ್ಲಿ ಹೇಳಿದರೆ ನಾವು ಖಂಡಿತ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ. ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ ಈ ಸಂದರ್ಭ ನೆನಪಿಸುತ್ತಾ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿದ್ದಂಥ ಗಣ್ಯರನ್ನು ಧನ್ಯವಾದ ಅಂತ ಒಂದು ಸಂಪ್ರದಾಯ ಈಗಾಗಲೇ ವಿದ್ಯಾಧರ ಶೆಟ್ಟರು ಸಂದರ್ಭದಲ್ಲಿ ನೀಡಿದ್ದಾರೆ. ನಾನು ಇನ್ನೂ ಹೆಚ್ಚು ದೀರ್ಘ ಮಾಡುವುದಿಲ್ಲ. ಹಾಗಾಗಿ ಈ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಿದಂಥ ಸತ್ಯಶಂಕರ್ ಬಳ್ಳಾವ ಇವರಿಗೂ, ಆಶೀರ್ವಚನವನ್ನು ಮಾಡಿದಂಥ ಬ್ರಹ್ಮಶ್ರೀ ಬಿ ಕೇಶವ ಆಚಾರ್ಯ ಪುರೋಹಿತ ರತ್ನ ಇವರಿಗೂ, ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ರವೀಂದ್ರ ರೈ ಕಳ್ಳಿಮಾರು ಇವರಿಗೂ, ವೇದಿಕೆಯಲ್ಲಿ ಉಪಸ್ಥಿತದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸುಂದರಾಚಾರ್ಯ, ಕೃಷ್ಣಪ್ಪ ಕಿನ್ಯ, ಸತೀಶ ಅಡಪ ಸಂಕಬೇಲು, ಬಾಬು ಶ್ರೀಶಾಸ್ತ ಕಿನ್ಯ, ಶ್ರೀಮತಿ ಶೋಭಾ ಪಿ ಪುರುಷೋತ್ತಮ ಪುಂಜ, ಅಭಿನಂದನಾ ಭಾಷಣ ಮಾಡಿದಂಥ ಸರ್ಪಂಗಳ ಈಶ್ವರ ಭಟ್, ಕಾರ್ಯಕ್ರಮ ನಿರ್ವಹಣೆ ಮಾಡಿದಂಥ ವಿದ್ಯಾಧರ ಶೆಟ್ಟಿ ಬಸಕುರಾಳು ಇವರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತೇನೆ. ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ, ಧ್ವನಿ ಮತ್ತು ಬೆಳಕನ್ನು ನೀಡಿದಂಥ ಸೌಂಡ್ ಸಿಸ್ಟಮ್ನ ವರ್ಗದವರಿಗೂ, ನಮಗೆ ಸುಂದರವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿದಂಥ ಶಾಮಿಯಾನದವರಿಗೂ ಈ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ, ನಮಗೆ ಹೊಸಕುರಲ್ ಚಾನಲ್ನ ವಿದ್ಯಾಧರ ಶೆಟ್ಟಿಯವರು ಪ್ರತಿಯೊಂದು ಕಾರ್ಯಕ್ರಮವನ್ನು ಅವರು ನೀಡುತ್ತಾ ಬಂದವರು. ಮಾತ್ರ ಅಲ್ಲ, ಇಂದಿನ ಯಕ್ಷಗಾನಕ್ಕೆ ವೇಷಭೂಷಣ ಜೊತೆಗೆ ಹಿಮ್ಮೇಳದ ಎಲ್ಲ ಪರಿಕರಗಳನ್ನು ಉಚಿತವಾಗಿ ಒದಗಿಸಿಕೊಟ್ಟಂಥ ಶರತ್ ಕುಮಾರ್ ಕದ್ರಿ ಹವ್ಯಾಸಿ ಬಳಗ ಇವರಿಗೂ
ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅವರು ಮೊದಲೇ ಹೇಳಿದ್ದಾರೆ, ಏನೇ ಮಾಡುವುದಿದ್ದರೂ ಅದಕ್ಕೆ ಎಷ್ಟು ವೇಷಕ್ಕೆ ಎಷ್ಟು ಡ್ರೆಸ್ ಬೇಕು, ಎಷ್ಟು ಏನು ಬೇಕು, ಅದು ನನ್ನ ಲೆಕ್ಕದಲ್ಲಿ ನಾನು ಕೊಡುತ್ತೇನೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಅದನ್ನು ಉಚಿತವಾಗಿ ಅವರು ನೀಡಿದ್ದಾರೆ. ಅವರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೊತೆಗೆ ಒಂದು ವಿಷಯ ಇಲ್ಲಿ ಎಲ್ಲರೂ ಗೌರವಕ್ಕೆ ಅರ್ಹರು. ಅಂದರೆ ನಮಗೆ ಧನ ಸಹಾಯ ನೀಡಿದಂಥ ಪ್ರತಿಯೊಬ್ಬರನ್ನು ಇಲ್ಲಿ ಕರೆದು ನಾವು ಗೌರವಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಬ್ಬರನ್ನು ನಾವು ಎಲ್ಲರ ಲೆಕ್ಕದಲ್ಲಿ ಇಬ್ಬರನ್ನು ಗೌರವಿಸ್ತಾ ಇದ್ದೇವೆ. ಇಲ್ಲಿ ಒಂದು ದೇವರಾಜ ಹೆಗಡೆ, ಇದರ ಮೊದಲ ಧನವನ್ನು ನಮಗೆ ನೀಡಿದ, ಮೊದಲ ಹಣವನ್ನು ಸಹಾಯವನ್ನು ನೀಡಿದಂಥ ದೇವರಾಜ ಹೆಗಡೆ, ಮತ್ತು ಈ ಗ್ರೂಪ್ ಮಾಡಿದಾಗ ಗ್ರೂಪಿಗೆ ಮೊದಲ ಹಣ ನೀಡಿದಂಥ ಸಮೃದ್ಧಿ ಎಸ್ ಭಂಡಾರಿ, ಗ್ರೂಪ್ ಮೊದಲ ಹಣ ನೀಡಿದಂಥ ಸಮೃದ್ಧಿ ಎಸ್ ಭಂಡಾರಿ, ಎಲ್ಲರ ಪರವಾಗಿ ಇವರಿಗೆ ಇಬ್ಬರಿಗೆ ಗೌರವವನ್ನು ಮಾಡ್ತಾ ಇದ್ದೇವೆ. ಇದು ಎಲ್ಲರಿಗೂ ಸಂದಂಥ ಗೌರವ. ಪ್ರತಿಯೊಬ್ಬರೂ ಈ ಗೌರವಕ್ಕೆ ಅರ್ಹರು, ಪಾತ್ರರು ಹೌದು. ದೇವರಾಜ ಹೆಗಡೆಯವರ ಅದ್ಭುತವಾದಂಥ ಸ್ವರಭಾರ, ಅದ್ಭುತವಾದಂಥ ವೇಷ, ಅವರ ವೇಷ, ಅವರ ಮಾತು, ಆ ಗತ್ತಿಗೆ ಮತ್ತು ಎದುರು ಮಾತಾಡುವವರು ಮತ್ತೊಬ್ಬರಿಲ್ಲ, ಅಂಥ ಒಂದು ಸ್ವರಭಾರವನ್ನು ಹೊಂದಿದವರು. ಅವರ ತಂದೆ ಪುತ್ತೂರು ನಾರಾಯಣ ಹೆಗಡೆಯವರು ಒಂದು ಕಾಲದಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಅಣ್ಣಪ್ಪನ ಪಾತ್ರ ಹೇಗೆ ಅಂತ ಅವರಿಂದಲೇ ನೋಡಬೇಕು ಅಂತ ಒಂದು ಅದ್ಭುತವಾದಂಥ ಕಲಾವಿದ. ಜೊತೆಗೆ ಸಮೃದ್ಧಿ ಎಸ್ ಭಂಡಾರಿ. ಇದು ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದಂತಹ ಧನ ಸಹಾಯವನ್ನು ನೀಡಿದ್ದಾರೋ ಅವರಿಗೆಲ್ಲರಿಗೂ ಸಂದಂತಹ ಗೌರವ. ಇದುವರೆಗೆ ಈ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತಾ ಇದೆ. ಇನ್ನು ಮುಂದೆ ಇದೇ ವೇದಿಕೆಯಲ್ಲಿ ಮಯೂರನಾಯಕ ಮಾಡೂರು ಇವರ ಸಂಯೋಜನೆಯಲ್ಲಿ ಸುದರ್ಶನೋಪಾಖ್ಯಾನ ಎನ್ನುವಂಥ ಯಕ್ಷಗಾನ ಬಯಲಾಟ ನಡೆಯುತ್ತಿದೆ. ದಯವಿಟ್ಟು ಕಲಾಭಿಮಾನಿಗಳೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನಿತ್ತು ಕಾರ್ಯಕ್ರಮ ಮುಗಿಯುವವರೆಗೆ ನಮ್ಮ ಜೊತೆ ಉಪಸ್ಥಿತರಿದ್ದು ಸಹಕರಿಸಬೇಕಾಗಿ ಈ ಮೂಲಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.